ಅವಿನಾಶನ್ನ ಬಂದೆ ವೆಲ್ಕಮ್ ಟು ಲೈವ್ ಎಂಚ ಉಳ್ಳರು ಥ್ಯಾಂಕ್ ಯು ಸೋ ಮಚ್ ಅವಿನಾಶ್ ಬ್ರೋ. ತುಷಾಂತ್ ಬ್ರೋ ಬತ್ತೀರ. ಹಾಯ್ ತುಷಾಂತ್ ಬ್ರೋ, ವೆಲ್ಕಮ್ ಟು ಲೈವ್ ಎಂಚ ಉಳ್ಳರು ಥ್ಯಾಂಕ್ ಯು ಸೋ ಮಚ್ ಲೈವ್ ಬತ್ತಿನಕ್ಕೆ. ಅಣಸಾಂಡೆ ಅದು ಸ್ಪೆಷಲ್. ಛತ್ರಪತಿ ಶಿವಾಜಿ ಮಹಾರಾಜ್ ಕೀ ಜೈ. ದಾದಿ ದಲ ಇನ್ನು 2 ದಿನ ನಂಗೆ ಗೊತ್ತಿಜ್ಜಿ ನಿಮಗೆ ಮೆಸೇಜ್ ಹಾಕಿದ್ದೆ ನೋಡಿಲ್ವಾ? ಮೆಸೇಜ್ ಹಾಕಿದ್ರಾ? ನಾನು ನೋಡಿಲ್ಲ ಬ್ರೋ. ನಾನು ಆ್ಯಕ್ಚುಲಿ ಮೊಬೈಲ್ ಸಹ ಸೈಲೆಂಟ್ ಇಟ್ಟಿದ್ದೇನೆ, ಸೌಂಡ್ ಏನು ಬರಲಿಲ್ಲ, ನೋಡಲೇ ಇಲ್ಲ. ಆರೆ ಪುಟ್ಟು ದಿನ ಇನ್ನು ಅಂದೆ. ಓಕೆ ಎಕ್ಕಡೆ ಗೊತ್ತಿತ್ತು ಬರೀತಲ್ಲಿ ಅಲ್ಪ ಒಂದು ಫೋಟೋ ಬಾರ್ದಲ್ಲಿ ಯಾರನ್ನ. ಓ ಹೌದಾ, ಹೌದು ಬ್ರೋ. ನಾನಂದರೆ ಒಂದು 5 ಗಂಟೆಯಿಂದ ಸ್ವಲ್ಪ ರೆಸ್ಟ್ ಮಾಡಲಿಕ್ಕೆ ಅಂತ ಯೋಚನೆ ಮಾಡಿದ್ದೆ. ತಲೆನೋವಲ್ಲ, ಒಂಥರ ತಲೆನೋವು ಥರ ಇತ್ತು ಸೈಡಲ್ಲಿ. ಸೊ ಎಲ್ಲ ಬಂದ್ ಮಾಡಿ ಸೈಲೆಂಟ್ ಮಾಡಿ 1 ಗಂಟೆ ಜಪ ಮಾಡಿದೆ. ಮತ್ತು ಎದ್ದು ಸ್ನಾನ ಮಾಡಿ ತಿಂಡಿ ತಿಂದು ಎಲ್ಲ ಮಾಡಿ ಊಟ ಮಾಡಿ ಈಗ ಲೈವ್ ಬಂದದ್ದು. ನೋಡಲಿಲ್ಲ ನಾನು. ಟುಗೆದರ್ ಅದು ಆಗೋದಿಲ್ಲ ಬ್ರೋ. ಟುಗೆದರ್ ಮಾಡಲಿಕ್ಕೆ ಇದು ಕಷ್ಟ ಅಲ್ಲ ನಮ್ಮದು. ಅದು ಚೇಂಜ್ ಮಾಡಲಿಕ್ಕೆ ಆಗಲ್ಲ, ಸೆಟ್ಟಿಂಗ್ ಚೇಂಜ್ ಮಾಡಲಿಕ್ಕೆ ಆಗಲ್ಲ. ಏಕೆ ಅಂತ ಗೊತ್ತಿಲ್ಲ ನನಗೆ. ಇನ್ನು ನೋಡಬೇಕು, ಯಾವುದಾದ್ರೂ ವೀಡಿಯೋ ಮಾಡಿ ಯಾರಾದರೂ ಮಾಡಿ ಹಾಕಿದರೆ ಗೊತ್ತಾಗ್ತದಲ್ಲ. ಅದು ಹೇಗೆ ಚೇಂಜ್ ಮಾಡೋದು ಅಂತ ಗೊತ್ತಿಲ್ಲ. ನಿಮ್ಗೆ ಗೊತ್ತಿದ್ರೆ ನನಗೆ ಸಣ್ಣ ಒಂದು ಸ್ಕ್ರೀನ್ ರೆಕಾರ್ಡ್ ಮಾಡಿ ಕಳಿಸಿ ಆಯ್ತಾ. ಆಡೆ ಮನಸ್ಸದ ಅದೇ ಸ್ಪೆಷಲ್ ದಾಲಜ್ಜಿ ನಮ್ಮ ತುರೆ ಉಪ್ಪುಗಾರಿತ್ತು ಬೊಕ್ಕ ದೋಸೆ ಇರೇದದೆ ಸಂಪತ್ತನೆ ಅನ್ಪೇರಿ ರೆಕಾರ್ಡ್ ಇದ್ದಾನೆ ಕಜಿಪ್ಪುಂದು ಅಂದೆ ನಮ್ಮ ಒರಿಯೊರಿಯಪ್ಪುಂದು ಆದ ಅನ್ಪನತೆ. ಹಾಗಲ್ಲ, ಟುಗೆದರ್ ಆನ್ ಮಾಡುವ ಮೊದಲು ಸೆಟ್ಟಿಂಗ್ ನೋಡಬೇಕು. ಹೌದು, ಅದೇ ನೋಡಿದ್ದೇನೆ ನಾನು. ಸೆಟ್ಟಿಂಗ್ ನೋಡಿದ್ದೇನೆ, ಅದರಲ್ಲಿ ಎಂತ ಬರಲ್ಲ ಸೆಟ್ಟಿಂಗ್. ಇದು ಎಂತ ಉಂಟಲ್ಲ ಅದು ಆನ್ ಮಾಡಿದ ಮೇಲೆ ಬರುವುದು. ಅದು ಸೆಟ್ಟಿಂಗ್ಸ್ ಸ್ಕ್ರೀನಲ್ಲಿ ನಿಮಗೆ ನೋಡ್ಬೋದು. ಹೇಗೆ ನಿಮಗೆ ಗೊತ್ತಿಲ್ಲ ಕಾಣ್ತದ ಇಲ್ವಾ ಅಂತ. ಲೈವ್ ಆನ್ ಮಾಡಿದ ಮೇಲೆ ಅದು ಬರುವುದು, ಟುಗೆದರಲ್ಲಿ ಬರುವುದಿಲ್ಲ ಅದು. ನಿಮಗೆ ತೋರಿಸ್ತಿಲ್ಲ ಅದು ನನ್ನ ಮೊಬೈಲಲ್ಲಿ ಉಂಟು ಅಷ್ಟೇ. ಗಟ್ಟಿಯಾ ಬೆಲಕಾಯ್ದನ ಗುಜ್ಜದ ಗಟ್ಟಿಯ ಖಾಲಿ ನಿಕ್ಲಾಂಚಿ ಪುರ ಗುಜ್ಜದ ಗಟ್ಟಿ ಮನ್ಪುರತೆ ಕಜಿಪು ದಟ್ಟಿ ತಿನ್ಪಿನ ಇಂಕ ಅಲ್ಪ ಪುರ ಅಡ್ಡೆ ಮನ್ಪುನು ಕಜಿಪು ದಟ್ಟಿ ತಿನ್ಪಿನ ಮನ್ಪುಜೇರು ಚೀಪೆದ ಮಾತ್ರೆ ಬೆಲಕಾಯ್ದ ಗಟ್ಟಿ. ನಾನು ಅರ್ನ ಶಶಿಗೆ ಚಂದ ಅರ್ನವರ ತೂದಿತ್ತೆ ಇಂಚ ಗುಜ್ಜದ ಗಟ್ಟಿಲ ಕೋರಿ ಸುಕ್ಕಲ್ಲ ಅಂತೇಳಿ. ನೀವು ನಮ್ಮ ರೂಮ್ಗೆ ಬನ್ನಿ, ಮಟನ್ ಮಾಡುತ್ತಿದ್ದೇವೆ. ಹೌದಾ? ನಿಮ್ಮ ರೂಮಿಗೆ ಬರಲಿಕ್ಕೆ ನನಗೆ 1 ಕಿಲೋ ಮಟನ್ ಇಲ್ಲೇ ಸಿಗ್ತದೆ ಮಾರ್ರೆ. ಅಷ್ಟು ಖರ್ಚು ಅಲ್ಲಿಗೆ ಬರಲಿಕ್ಕೆ ಉಂಟು. ನನಗೇನಷ್ಟು ಆಸೆ ಇಲ್ಲ ಮಟನ್ ಎಲ್ಲ ತಿನ್ನಬೇಕಂತ. ಅದು ಮಟನ್ ಬೇಕಾದರೆ ಒಮ್ಮೊಮ್ಮೆ ಹೋಟ್ಲಲ್ಲಿ ಹೋಗಿ ತಿಂತೇನೆ. ಮೊನ್ನೆ ಒಮ್ಮೆ ಬಿರಿಯಾನಿ ತಿಂದಿದ್ದೇನೆ, ಮಟನ್ ಬಿರಿಯಾನಿ. ಅದು 1 ತಿಂಗಳಿಗೆ ಸಾಕಾಗ್ತದೆ ನನಗೆ. ಮಟನ್ ಜಾಸ್ತಿ ತಿನ್ನಬಾರ್ದು ಅಂದಿದ್ದಾರೆ ಡಾಕ್ಟ್ರು. ಅತ್ತಿ ಬಾರದಿರುತ್ತಾ ಗಟ್ಟಿಯಾ ಅವಲೆಡ್ಡೆ ಅಪ್ಪನ ಅವಣ್ಣ ಮನ್ಪು ಹೆಂಗುಲ್ಲ. ನೀವೊಬ್ಬರೇ ಇದ್ದೀರಲ್ಲ ಹಾಗೆ ಕರೆದಿರೋದು. ಹೌದಾ? ತೊಂದರೆ ಇಲ್ಲ ಥ್ಯಾಂಕ್ಸ್ ಆಯಿತಾ. ಅದೇ ನೀವು ತುಂಬ ದೂರ ಇದ್ರಲ್ಲ, ಧೈರ್ಯದಲ್ಲಿ ಇದ್ದಿದ್ರೆ ಒಂದು ಬಂದು ಹೋಗ್ತಿದ್ದೆ ನಾನು. ಇಲ್ಲ, ನಾನು ಮಾಡ್ತೇನೆ, ಬೇಕಾಗುವಾಗ ಒಮ್ಮೊಮ್ಮೆ ಮಾಡ್ತೇನೆ. ವನಿತಾ ಸಾಲಿಯನ್ ಬರ್ತೀರಾ? ಹಾಯ್ ಅಕ್ಕ, ವೆಲ್ಕಮ್ ಟು ಲೈವ್ ಎಂಚ ಒಳ್ಳರು ಥ್ಯಾಂಕ್ ಯು ಸೋ ಮಚ್ ಲೈವ್ ಬರ್ತೀನಿ. ವನಸಾಡೆ
ಅದೇ ಸ್ಪೆಷಲ್ ಒಂದು ಲೈಕ್ ಕೊಡ್ದು ಸಪೋರ್ಟ್ ಮಾಡ್ಪ್ಲೆ. ಯಾಕೆ ಏನಾಯಿತು ಅಂತಿದ್ದಾರೆ ತುಶಾಂತ್. ಎಂಥದ್ದು ಯಾಕೆ ಏನಾಯಿತು? ಮಾಲುಂಡೆ ಅಲ್ಲೇ ಅಲ್ಲ ಮೀನು ಬರ್ತೀರಿ ಅಮ್ಮಿ ಹಣ್ಣು ಮೀನು ಬರ್ತೀರಿ. ಆಯ್ ಅನ್ನು ಬ್ರೋ ವೆಲ್ಕಮ್ ಟು ಲೈವ್. ಈ ರೇಡಿಯೇಟರ್ ತೋಜಿನಿಜ್ಜಿ ಮಾರ್ಯವು. ವೆಲ್ಕಮ್ ಟು ಲೈವ್ ಎಂಚ ಒಳ್ಳಾರೆ. ಥ್ಯಾಂಕ್ ಯು ಸೋ ಮಚ್ ಲೈವ್ ಬರ್ತೀನಿ. ಮಾಲು ಒಂಜಿಜ್ಜಿ ಮಾಲು ತುಶಾಂತ್ರ ಉಂಡು ನಮ್ಮಡಜ್ಜಿ ವನಸಾಂಡೆ ಬ್ರೋ. ವನಸಾಂಡು ಸಿಸ್ಟರ್ ಎಂಕ್ ತುರ ಉಪ್ಪುಗರಿ ಬೊಕ್ಕ ದೋಸೆ ಮಸಾಲೆ ದೋಸೆದ ದೋಸೆ ದಾದೆ ಸ್ಪೆಷಲ್ ಗೀನಿ ಇನಿ ಇಂದು ಏನಂಕ ನಮ್ಮ ದೋಸೆದ ಬಂದ ಕಂತದ್ದು ದೋಸೆ ಮಂತೀನಿ ನಾನು. ಅಲ್ಲಿ ಯಾರಿಗೆ ಮಟನ್ ತಿನ್ನಬಾರ್ದು ಅಂದ್ರಲ್ಲ ಅದಕ್ಕೆ ಕೇಳಿದ್ದು. ಅದು ನಮಗೆ ಒಮ್ಮೆ ಇದು ನಮ್ಮ ವಿಡಿಯೋ ಎಲ್ಲ ನೋಡಲಿಲ್ವ ನೀವು? ಅದರಲ್ಲಿ ಉಂಟು ನೋಡಿ ಎಂತ ನನಗೆ ಎಂತ ಆಗಿತ್ತು ಅಂತ. ವಿಡಿಯೋ ನೋಡಿ ಆಗ ಗೊತ್ತಾಗ್ತದೆ. ನನ್ನೊಂದು ಆರೋಗ್ಯದ ವಿಡಿಯೋ ಉಂಟು, ಅದನ್ನು ನೋಡಿ ಆಯಿತಾ. ನನ್ನ ಫೋಟೋ ಹಾಕಿ ಹಾಸ್ಪಿಟಲಲ್ಲಿ ಮಲಗಿದ್ದ ಒಂದು ಫೋಟೋ ಉಂಟು, ಅದರಲ್ಲಿ ಮಲಗಿದ್ದಲ್ಲ ಕೂತಿದ್ದು, ಅದನ್ನು ನೋಡಿ. ಬನ್ನಿ ಬನ್ನಿ ಜನರೇ, ಯಾರೆಲ್ಲ ಲೈವಲ್ಲಿ ಇದ್ದೀರಾ ಪ್ಲೀಸ್ ಲೈವ್ಗೆ ಒಂದು ಲೈಕ್ ಕೊಟ್ಟು ಸಪೋರ್ಟ್ ಮಾಡಿ. ಹಾಗೇನೇ ಮಟನ್ ತಿನ್ನಬಾರ್ದು, ಹೌದು ಹಾಗೇನಿಲ್ಲ, ತಿನ್ನಬಾರದಂತಲ್ಲ, ಕಮ್ಮಿ ತಿಂದರೆ ಒಳ್ಳೇದು ಅಂತ. ಅದು ಲಿವರಿಗೆಲ್ಲ ಒಳ್ಳೇದಲ್ಲ, ಅದಕ್ಕೋಸ್ಕರ. ಮಸ್ತ್ ಮಟನ್ ತಿಂದ ತಂಡಿ ಆಪುಂಡಾತೆ. ತಂಡಿಲತ್ತು ಲಿವರ್ ಫ್ಯಾಟ್ ಇತ್ತನ್ನ ಪ್ರಾಬ್ಲಮ್ ಆಪುಂಡು. ಲಿವರ್ ಫ್ಯಾಟ್ ಪೂರ ಬರ್ಪಿನ ಹಿಡ್ದಾತ್ರನೆ ಪನ್ಪೆನಂಚೆ ಗೊತ್ತುಜಿ ಕರೆಕ್ಟ್ ತಿನ್ಪಿನ ಗೊತ್ತು ತಿನ್ನೊಂದೇ ಪೂರು ಎಂಕುಲ್ ಪುರ ಏಪಲ್ ಅವ್ರು ತಿನ್ಪಿನ. ಈಗ ರೇಟ್ಲ ಜಾಸ್ತಿ ಐತಿ, ಏರಾತು ಕಾಸು ಕೊಡ್ದು ಕನಪಿನ ಮಟನ್. ನಮ್ಮ ಕೋರಿ ತಿನ್ಪ, ಮೀನು ತಿನ್ಪ ಕಮ್ಮಿ ಕಮ್ಮಿಡು. ಏಪಲರ ಬೋಡಂಡ ಹೊಟ್ಟೆಲ್ಲ ಬೋ ತಿನ್ಪಿನಿ ಅಂದು ಕೋರಿ ತಿನ್ನೋಲಿ ಅಂತ ರಗಾಲೆಜ್ಜತೆ ಐಟದಲ್ಲ ಪ್ರಾಬ್ಲಮ್ ಇಜ್ಜ. ಅವು ಪ್ರೋಟೀನ್ ಬೋರ್ ತಿನ್ನತ್ತೆ ಎಡ್ಡೆ ನಂಗೆ ಏತಲ ತಿನ್ನೋಲಿ ಅಂಡ ಅವಳು ಆಪುಜಿ ಉಷ್ಣ ಆಪುನ್ ಜಾಸ್ತಿ ತಿಂಡ. ವನಿತಕ್ಕಾಗದಾದ ಸ್ಪೆಷಲಿನಿ, ಅಣ್ಣಗದಾದ ಸ್ಪೆಷಲಿನಿ, ಅವಿನಾಶ್ ಪಂಡೇರು, ತುಶಾಂತ್ ಪಂಡೇರು. ಅವಿನಾಶ್ ಖಾಲಿ ಗಟ್ಟಿ ಬಂಡೇರು, ಐತೊಟ್ಟಿಗೆ ರಸದಾಲ ಪಂತ್ ಜರೀರು. ಕಾಗದ ಬಂದಿದೆ ನಮ್ಮ ಕಮಲಾನ ಬನದು. ಕೋರಿಯಾ? ಓಕೆ 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 ಓಕೆ. ರೇಖಾ ಮೂಲ್ಯ ಬರ್ತೀರಿ. ಹಾಯ್ ರೇಖಕ್ಕ, ವೆಲ್ಕಮ್ ಟು ಲೈವ್ ಎಂಚ ಒಳ್ಳರು. ಥ್ಯಾಂಕ್ ಯು ಸೋ ಮಚ್ ಲೈವ್ ಬರ್ತೀನಿ. ಒಂದು ಲೈಕ್ ಕೊಡ್ದು ಸಪೋರ್ಟ್ ಮಾಡ್ಪ್ಲೆ. ಮನಸ್ಸಾಂಡಿ ದಾದೆ ಸ್ಪೆಷಲ್. ಬನ್ನಿ ಬನ್ನಿ ಜನರೇ, ಯಾರೆಲ್ಲ ಲೈವಲ್ಲಿ ಇದ್ದೀರಾ ಪ್ಲೀಸ್ ಲೈವ್ಗೆ ಒಂದು ಲೈಕ್ ಕೊಟ್ಟು ಸಪೋರ್ಟ್ ಮಾಡಿ. ಹಾಗೆಯೇ ಯಾರೆಲ್ಲ ಚಾನೆಲನ್ನು ಸಬ್ಸ್ಕ್ರೈಬ್ ಮಾಡಲಿಲ್ಲ ಸಬ್ಸ್ಕ್ರೈಬ್ ಮಾಡಿ, ವಿಡಿಯೋಗಳನ್ನೆಲ್ಲ ನೋಡುತ್ತಾ ನಮಗೆ ಸಪೋರ್ಟನ್ನು ಮಾಡುತ್ತಾ ಇರಿ. ಇನಿ ಫ್ರೇಮ್ ದೇರ ನೆನ್ಪಿಜಿಂಗ್. ಕಾಗದ ಬಂದಿದೆ ನಮ್ಮ ಕಮಲಾನ ಬನದು, ಕಾಗದ ಬಂದಿದೆ ನಮ್ಮ ಕಮಲಾನ ಬನದು. ಈ ಕಾಗದವನ್ನು ಓದಿಕೊಂಡು ಕಾಲವು ಕಲಿಯಿರು, ಈ ಕಾಗದವನ್ನು ಓದಿಕೊಂಡು ಕಾಲವು ಕಲಿಯಿರು. ಕಾಗದ ಬಂದಿದೆ ನಮ್ಮ ಕಮಲಾನ ಬನದು, ಕಾಗದ ಬಂದಿದೆ ನಮ್ಮ ಕಮಲಾನ ಬನದು. ಮೂಜಿ ಪೆಗ್ ಆಯಿತು. ಹೌದಾ? ನಿಮಗೆ ಬೇಗ ಬಂದಿದ್ರಲ್ಲ ಈಗ, ಅದೇ ಅಂತಲ್ಲ, ಬೇಗ ಬೇಗ ಖಾಲಿ ಆಗ್ತದಲ್ಲ ಕುಪ್ಪಿ ಎಲ್ಲ ಬೇಗ ಬೇಗ ಖಾಲಿ ಆಗ್ತದಂತಲ್ಲ. ನೀವು ಭಜನೆ ಮಾಡಬೇಕು ಮಾರೆ, ಕುಪ್ಪಿ ಹಿಡ್ಕೊಂಡು ಕೂತ್ಕೊಳ್ಳೋದಲ್ಲ. ಸಂಜೆ ಹೊತ್ತಾಗ ಭಜನೆ ಮಾಡಿ. ಇವತ್ತು ಗುರುವಾರ ನೋಡಿ. ಪ್ರಿಯಾಂಕರ್ ಅವರು ಬಂದರು. ಹಾಯ್ ಪ್ರಿಯಾಂಕರ್ ಅವರೇ, ವೆಲ್ಕಮ್ ಟು ಲೈವ್. ಹೇಗಿದ್ದೀರಾ? ಥ್ಯಾಂಕ್ ಯು ಸೋ ಮಚ್ ಲೈವ್ಗೆ ಬಂದಿದ್ದಕ್ಕೆ. ಒಂದು ಲೈಕ್ ಕೊಟ್ಟು ಸಪೋರ್ಟ್ ಮಾಡಿ. ಊಟ ಆಯಿತಾ ನಿಮ್ಮದು? ಏನು ಸ್ಪೆಷಲ್ ನಿಮಗೆ? ವಾರ ಬಂತಮ್ಮ ಗುರುವಾರ
ಬಂತಮ್ಮ ರಾಯರ ನೆನೆಯಮ್ಮ ಗುರುರಾಯರ ನೆನೆಯಮ್ಮ ಸ್ಮರಣೆ ಮಾತ್ರದಲ್ಲಿ ಕ್ಲೇಶ ಕಳೆದು ಸದ್ಗತಿಯ ಕೊಡುವ ನಮ್ಮ ವಾರ ಬಂತಮ್ಮ ಗುರುವಾರ ಬಂತಮ್ಮ ರಾಯರ ನೆನೆಯಮ್ಮ ಗುರುರಾಯರ ನೆನೆಯಮ್ಮ. ಬಾಯ್ ಅಂತಿದ್ದಾರೆ ಪ್ರಿಯಾಂಕರವರು. ದೀಪಾ ಶೆಟ್ಟಿ ಬತ್ತೀರ. ಹಾಯ್ ದೀಪಾ ಶೆಟ್ಟಿ, ವೆಲ್ಕಮ್ ಟು ಲೈವ್. ಎಂಚೊಳ್ಳರು ಥ್ಯಾಂಕ್ ಯು ಸೋ ಮಚ್ ಲೈವ್ ಬತ್ತಿನಕ್ಕೆ ಒಂದು ಲೈಕ್ ಕೊಡ್ದು ಸಪೋರ್ಟ್ ಮನ್ಪ್ಲೆ ಮನಸಾಂಡೆ ಸ್ವಲ್ಪ ಊರುಡು. ಡಿ ಕೆ ಶಿ ಬತ್ತೀರು. ಡಿ ಕೆ ಶಿ ವೆಲ್ಕಮ್ ಟು ಲೈವ್. ಎಂಚೊಳ್ಳರು ಥ್ಯಾಂಕ್ ಯು. ಹೇಗಿದ್ದೀರಿ? ಥ್ಯಾಂಕ್ ಯು ಸೋ ಮಚ್ ಲೈವ್ಗೆ ಬಂದಿದ್ದಕ್ಕೆ. ಊಟ ಆಯ್ತಾ ನಿಮ್ಮದು? ಏನು ಸ್ಪೆಷಲು? ಯೋಗಿ ಬರುವ ನಮ್ಮ ಶುಭ ಯೋಗ ಬರುವುದಮ್ಮ ರಾಘವೇಂದ್ರ ಗುರುರಾಯ ಬಂದು ಭವರೋಗ ಕಲೆವನಮ್ಮ ವಾರ ಬಂತಮ್ಮ ಗುರುವಾರ ಬಂತಮ್ಮ ರಾಯರ ನೆನೆಯಮ್ಮ ಗುರುರಾಯರ ನೆನೆಯಮ್ಮ ಮನವ ತೊಲೆಯಿರಮ್ಮ ಭಕ್ತಿಯ ಮನೆಯ ಆಕಿರಮ್ಮ ಜ್ಞಾನದಿಂದ ಕರೆದಾಗ ಬಂದು ಒಳಗನ್ನ ಬೆರೆವನಮ್ಮ ವಾರ ಬಂತಮ್ಮ ಗುರುವಾರ ಬಂತಮ್ಮ ರಾಯರ ನೆನೆಯಮ್ಮ ಗುರುರಾಯರ ನೆನೆಯಮ್ಮ. ಒಲ್ಪ ಊರು ಇರ್ನ ಎನ್ನ ಊರು ಪರಂಗಿಪೇಟೆ ಸಿಸ್ಟರ್ ಇರ್ನ ಒಲ್ಪ ಕೋಪ ಅರಿಯನಮ್ಮ ಯಾರನು ದೂರ ತಲ್ಲನಮ್ಮ ಪ್ರೀತಿ ಮಾತಿಗೆ ಸೋತು ಬರುವ ಮಗುವಂತೆ ಕಾಣಿರಮ್ಮ ವಾರ ಬಂತಮ್ಮ ಗುರುವಾರ ಬಂತಮ್ಮ ರಾಯರ ನೆನೆಯಮ್ಮ ಗುರುರಾಯರ ನೆನೆಯಮ್ಮ ಸ್ಮರಣೆ ಮಾತ್ರದಲ್ಲಿ ಕ್ಲೇಶ ಕಳೆದು ಸದ್ಗತಿಯ ಕೊಡುವ ನಮ್ಮ ವಾರ ಬಂತಮ್ಮ ಗುರುವಾರ ಬಂತಮ್ಮ. ಥ್ಯಾಂಕ್ ಯು ಶೃಂಗೇರಿಯೇ. ಓಕೆ 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 ಫಸ್ಟ್ ಟೈಮ್ ಲೈಕ್ ಬೈದರು ಧನ್ಯವಾದಗಳು. ಒಂಜಿ ಲೈಕ್ ಹೊಡೆದು ಸಪೋರ್ಟ್ ಮಾಡ್ಬಿಳೆ ಅಂಚಿನ ಚಾನಲ್ಗೆ ಹೋದೊಂಜಿ ಸಬ್ಸ್ಕ್ರೈಬ್ ಮಾಡ್ತದ್ದು ವೀಡಿಯೋಸ್ ಪುರ ಉಂಡು ಎಡ್ಡೆ ವೀಡಿಯೋಸ್ ಪುರ ಉಂಡು ತೂದು ಸಪೋರ್ಟ್ ಮಾಡ್ಬಿಳೆ ಧನ್ಯವಾದಗಳು. ಕಿರಣ್ ಬ್ರೋ ಬತ್ತೀರು ಅನ್ನ ಭಜನೆ ಸಾಂಗ್ ಹಾಡು. ಈಗ ಹಾಡಿದ್ದು ಬಂದ್ ಮಾಡಿದ್ದಷ್ಟೇ ಒಂದು ಭಜನೆ, ಇನ್ನೊಂದು ಹಾಡುವ ತೊಂದರೆ ಇಲ್ಲ ಆಯ್ತಾ. ವೆಲ್ಕಮ್ ಟು ಲೈವ್ ಕಿರಣ್ ಬ್ರೋ, ಹೇಗಿದ್ದೀರಾ? ಊಟ ಆಯ್ತಾ? ಥ್ಯಾಂಕ್ ಯು ಸೋ ಮಚ್ ಲೈವ್ಗೆ ಬಂದಿದ್ದಕ್ಕೆ. ಹಾಲಲ್ಲಾದರೂ ಹಾಕು ನೀರಲ್ಲಾದರೂ ಹಾಕು ರಾಘವೇಂದ್ರ ಹಾಲಲ್ಲಿ ಕೆನೆಯಾಗಿ ನೀರಲ್ಲಿ ಮೀನಾಗಿ ಹಾಯಾಗಿರುವೆ ರಾಘವೇಂದ್ರ ಹಾಲಲ್ಲಾದರೂ ಹಾಕು ನೀರಲ್ಲಾದರೂ ಹಾಕು ರಾಘವೇಂದ್ರ ಹಾಲಲ್ಲಿ ಕೆನೆಯಾಗಿ ನೀರಲ್ಲಿ ಮೀನಾಗಿ ಹಾಯಾಗಿರುವೆ ರಾಘವೇಂದ್ರ ಮುಲ್ಲಲ್ಲಾದರೂ ನೂಕು ಕಲ್ಲಲ್ಲಾದರೂ ನೂಕು ರಾಘವೇಂದ್ರ ಮುಳ್ಳಲ್ಲಿ ಮುಳ್ಳಾಗಿ ಕಲ್ಲಲ್ಲಿ ಕಲ್ಲಾಗಿ ಒಂದಾಗಿರುವೆ ರಾಘವೇಂದ್ರ ಬಿಸಿಲಲ್ಲಿ ಒಣಗಿಸು ನೆರಳಲ್ಲಿ ಮಲಗಿಸು ರಾಘವೇಂದ್ರ ಬಿಸಿಲಲ್ಲಿ ಕೆಂಪಾಗಿ ನೆರಳಲ್ಲಿ ತಂಪಾಗಿ ನಗು ನಗುತ್ತಾ ಇರುವೆ ರಾಘವೇಂದ್ರ ಹಾಲಲ್ಲಾದರೂ ಹಾಕು ನೀರಲ್ಲಾದರೂ ಹಾಕು ರಾಘವೇಂದ್ರ. ಥ್ಯಾಂಕ್ ಯು ಅಣ್ಣ. ಆಯಿತು ಬ್ರೋ, ನಿಮ್ಮದು ನಮ್ಮದು ಆಯಿತು. ಇಫ್ ಯು ಡೋಂಟ್ ಮೈಂಡ್ ನಾನು ಫ್ರೀ ಕಾಸ್ಟು ನಿಮಗೆ ಕೆಲವೊಂದು ಸಜೆಷನ್ ಕೊಡ್ತೀನಿ. ಫ್ರೀ ಆಫ್ ಕಾಸ್ಟಾ? ಓಕೆ ಓಕೆ ಕೊಡಿ ಬ್ರೋ, ಒಳ್ಳೆ ಸಜೆಷನ್ ಆದರೆ ತಗೊಳ್ತೇವೆ. ನಮಗೆ ಸೂಟ್ ಆಗೋದಾದರೆ ನಾವು ತಗೊಳ್ತೇವೆ ಆ ಸಜೆಷನ್. ಭಜನೆ ಹೇಳುವುದು ಹಾಡುವುದನ್ನು ನಿಲ್ಲಿಸಿ ಅಂತ ಹೇಳಬೇಡಿ ಆಯ್ತಾ. ಎಲ್ಲಿ ಒಂಜಿ ಪ್ರಾಯುಡು ಪಲ್ಲೆ ಎಲ್ಲಿ ಒಂಜಿ ಪ್ರಾಯುಡು ಗೊತ್ತು ಜಾಂದಿ ಇಂಕ್.
ಹೌದು ಏಪಲ ಕೇನ್ವೇ ನಂಡಲ ಇಂಕ ಬರ್ಪು ಜಾಬ್ ಅರ್ನ ಭಜನೆ ಪುರ ಬಾರಿ ಬಂಗೊಂಡಿ ಮೇರ್ನ ನಮ್ಮ ಅರ್ನ ಪುದರೇಂಜಿನ ವಿದ್ಯಾಭೂಷಣ್ ಆಯ್ತಾ ಲಿರಿಕ್ಸ್ ಇಲ್ಲ ಇಜ್ಜ ಇನ್ನೆಂಜಿ ಪ್ರಾಯುಡು ಉರಲಿನ ದಕ್ಕದು ಪೋಯನ ರಂಗ. ನಮ್ದು ಮಂಗಳೂರು ಬ್ರೋ, ಮಂಗಳೂರಿನಲ್ಲಿ ಬಾರಿ ಕಡಲು ಉಂಟಮ್ಮ, ಕೋಲಾರದಲ್ಲಿ ಚಿನ್ನದ ಗರಿಯೇ ಉಂಟಮ್ಮ. ಆಯ್ತಾ, ಒಂದು ಇಜ್ಜಿ ಲಿರಿಕ್ಸ್ ಇಜ್ಜಿ. ಇನ್ನೆಂಜಿ ಪ್ರಾಯುಡು ಪಾದುಕರು ಸ್ವಾಮಿ. ಹಾಯ್ ಮ್ಯಾಂಗ್ಳೂರು ಪಣದುಲೇರು ಪ್ರಕಾಶ್ ಯಾದವ್. ಹಾಯ್ ಪ್ರಕಾಶ್ ಅಣ್ಣ, ವೆಲ್ಕಮ್ ಟು ಲೈವ್. ಹಾಯ್ ಲಿಖಿತ್ ಬ್ರೋ, ವೆಲ್ಕಮ್ ಟು ಲೈವ್. ಎಂಚ ಉಳ್ಳರು, ಥ್ಯಾಂಕ್ ಯು ಸೋ ಮಚ್ ಲೈವ್ ಬತ್ತಿನಕ್ಕೆ. ಮಾತೆಲ್ಲ ಒಂದೊಂದು ಲೈಕ್ ಕೊಡ್ದು ಸಪೋರ್ಟ್ ಮಾಡ್ಪ್ಲೆ, ಕಾಸಂತ ಕೊರ್ಪು ಜರಿಯಲ್ಲ. ಪ್ರಕಾಶ್ ಅಣ್ಣ ಥ್ಯಾಂಕ್ ಯು ಸಪೋರ್ಟ್ ಮಾಡ್ಪ್ಲೆ, ಮಾತೆಲ್ಲ ಲೈಕ್ ಕೊಡ್ದು ಸಪೋರ್ಟ್ ಮಾಡ್ಪ್ಲೆ. ಓ ಗೊತ್ತುಚಿ. ಹೀರೆ ಸಿರಿಪಾದ ದರ್ಶನಗೊಂದು ಬನ್ನಾಗ ವಾಕಾನಿಕೆನು ಯಾನು ಪತ್ತೊಂದು ಬರಡು. ಹೀರೆ ಸಿರಿಪಾದ ದರ್ಶನಗೊಂದು ಬನ್ನಾಗ ವಾಕಾನಿಕೆನು ಯಾನು ಪತ್ತೊಂದು ಬರಡು. ಎನ್ನ ಪನ್ಪಿನದಾದ ಸರ್ವಲ ಈರೆನವು, ಎನ್ನ ಪನ್ಪಿನದಾದ ಸರ್ವಲ ಈರೆನವು. ಎನ್ನವೆಂದುದು ಅವೆನು ಯಾನೆಂಚ ಕೊರಡು, ಎನ್ನವೆಂದುದು ಅವೆನು ಯಾನೆಂಚ ಕೊರಡು. ಈರೆ ಸಿರಿಪಾದ ದರ್ಶನಗೊಂದು ಬನ್ನಾಗ ವಾಕಾನಿಕೆನು ಯಾನು ಪತ್ತೊಂದು ಬರಡು. ತರತರತ ಪುರ್ಪೊಲೆನು ಒಪ್ಸಾವೆ ಪನ್ನಾಗ ಪುರ್ಪೊಲೆಗು ಬನ್ನ ಕಮ್ಮೆನ ಕೊಡ್ತಿನಾರು. ತರತರತ ಪುರ್ಪೊಲೆನು ಒಪ್ಸಾವೆ ಪನ್ನಾಗ ಪುರ್ಪೊಲೆಗು ಬನ್ನ ಕಮ್ಮೆನ ಕೊಡ್ತಿನಾರು. ಹೊಸ ಪರ್ಲ ಪರ್ದುಲೆನು ಒಪ್ಸಾವೆ ಪನ್ನಾಗ ಅವೆಕು ರಸ ರುಚೀರು ದಿಂಜಾಯಿನಾರು. ಹೊಸ ಪರ್ಲ ಪರ್ದುಲೆನು ಒಪ್ಸಾವೆ ಪನ್ನಾಗ ಅವೆಕು ರಸ ರುಚೀರು ದಿಂಜಾಯಿನಾರು. ಈರೆ ಸಿರಿಪಾದ ದರ್ಶನಗೊಂದು ಬನ್ನಾಗ ವಾಕಾನಿಕೆನು ಯಾನು ಪತ್ತೊಂದು ಬರಡು. ಈರೆ ಸಿರಿಪಾದ ದರ್ಶನಗೊಂದು ಬನ್ನಾಗ ವಾಕಾನಿಕೆನು ಯಾನು ಪತ್ತೊಂದು ಬರಡು. ಥ್ಯಾಂಕ್ ಯು ಲಿಖಿತ್ ರಾಜ್ರವರೇ, ಥ್ಯಾಂಕ್ ಯು ಸೋ ಮಚ್. ನೀವು ಕೊಟ್ಟ ಇದು ನಮ್ಮದು ಎಂತ ಗೊತ್ತುಂಟಾ, ಭಜನೆತ್ತ ಫಲ ತಿಕ್ಕೊಂಡು ಅಂದ್ಯ ಭಜನೆದ ಫಲ ತಿಕ್ಕಡು ಅಂದಂದ ಅವ ಯಾರು ಕಾಸು ಕೇಂಡಿ ಜತೀನಿ ಅಂಚದ ಕೊರಿಯರಾಗೋದು ತುಲೆ ಕೇಂದ್ರ ಬಳ್ಳಿ ಅವರ ಕೇಂಜಿನ ಕೊರ್ಪಿರಾಗೋರು. ನಮ್ಮ ಕೇಂದ್ರ ಕೊರ್ಪುಜೇರು ಹೋಟ್ಲ ಅಂಚೆನೆ ಕೇಂದ್ರ ಬಳ್ಳಿ. ಬನ್ನಿ ಜನರೇ, ಯಾರು ಭಜನೆ ಮನಸ್ಸಾಗಿ ಜನಗಳು ಪೋಪಿರು ಮಾರೆ ಓಜಿ ಪೋಡಿಗೆ ಹಾಕೋಣ ಇಕ್ಕೆ ಪೋಡಿಗೆ ಹಂಗೆ. ಮಾತೆಲ್ಲ ಪಣ್ಪೇರು ಭಜನೆ ಕೇನೋಡು ಭಜನೆ ಪನೋಡು. ನನ್ನ ಭಜನೆ ಪಣ್ಣಗ ಜನ ಉಂತುಜೇರು ಲೈವ್ ಹೊಡೆಯಲ್ಲ. ಎಲ್ಲ ಕಾಂಡೆ ಒಂಜಿ ಭಜನೆ ಬರ್ಪು ನಾವೇ ತೂದು ಸಪೋರ್ಟ್ ಮಾಡ್ಬಿಡಿ. ಕಟಿಲ ತಲತ ಪೀಟೊಡು ಮಲ್ಲಿಗೆದಲಂಕಾರೊಡು ಪೂತ ಪೂಜೆ ಕೈ ಕೊನುನ ಕಟಿಲೇಶ್ವರಿಯೇ. ಉಡಲ ತಲತ ಮಂಟಪೊಡು ಕುಲ್ಲದಿರೆನು ಮೂರ್ತಿಯಾದು ನಿತ್ಯ ಭಕ್ತಿ ಮಲ್ತನುವೆ, ನಿತ್ಯ ಭಕ್ತಿ ಮಲ್ತನುವೆ. ಪರಮೇಶ್ವರಿಯೇ ದುರ್ಗಾ ಪರಮೇಶ್ವರಿಯೇ. ಕಟಿಲ ಕಲತ ಪೀಟೊಡು ಮಲ್ಲಿಗೆದಲಂಕಾರೊಡು ಪೂತ ಪೂಜೆ ಕೈ ಕೊನುನ ಕಟಿಲೇಶ್ವರಿಯೇ. ತಂತ್ರ ಮಂತ್ರ ತೆರಿಯಂದಮ್ಮ ಪೂಜೆ ನಿಯಮ ಗೊತ್ತು ಚಮ್ಮ.
ತಂತ್ರ ಮಂತ್ರ ತೆರೆಯಂದಮ್ಮ, ಪೂಜೆ ನಿಯಮ ಗೊತ್ತು ಚಮ್ಮ, ಹಿರನ ಸ್ಮರಣೆ ಒಂಜೆ ಗೊತ್ತು ವಿಶ್ವರೂಪಿಣಿ, ಭಕ್ತಿ ಒಂಜೆ ಎನ್ನ ಸೊತ್ತು ಒಕ್ಕ ಪೂರ ಇರ್ನ ಸೊತ್ತು, ಕಾಪುಲೆಂದು ಅಡ್ಡ ಬೂರ್ವೆ ಕಟಿಲ ಉಲ್ಲಾಲ್ತಿ ದೇವಿ ಜಗದ ಗುರ್ಕಾರ್ದಿ. ಜಯ ಜಯ ಕಾಮರಿ, ಜಯ ಜಯ ಪರಮೇಶ್ವರಿ, ದುರ್ಗಾ ಪರಮೇಶ್ವರಿ. ಪಂಚಭೂತ ಪಂಚ ಪ್ರಾಣ ಪಂಚೇಂದ್ರಿಯನೇ ಇರುಕೊಂಡ, ಪಂಚ ಇರೆನು ಸುಗಿ ಪೊಡಮ್ಮ ಸೃಷ್ಟಿಕರ್ತೆದೆಯೇ. ಪಂಚಭೂತ ಪಂಚ ಪ್ರಾಣ ಪಂಚೇಂದ್ರಿಯನೇ ಇರುಕೊಂಡ, ಪಂಚ ಇರೆನು ಸುಗಿ ಪೊಡಮ್ಮ ಸೃಷ್ಟಿಕರ್ತೆದೆಯೇ. ಏತೋ ಕಾಲ ಕಾತೊಂದಿತ್ತೆ ಅಮ್ಮ, ಏತೋ ಕಾಲ ಕಾತೊಂದಿತ್ತೆ, ಹಿರನ ಮೂರ್ತಿ ತೂವಡುಂದು ಮುಕ್ತಿ ಸಾಧಿ ತೋಜನಮ್ಮ, ಮುಕ್ತಿದಾಯಿನಿ ಅಮ್ಮ ಭಾಗ್ಯದಾಯಿನಿ. ಜಯ ಜಯ ಭ್ರಾಮರಿ, ಜಯ ಜಯ ಪರಮೇಶ್ವರಿ, ಅಮ್ಮ ಕಟೀಲೇಶ್ವರಿ. ಸಂಡೇ ಕಟೀಲಿಗೆ ಪೋರೆ ಉಂಡು ಅಂದೆ, ವೆರಿ ಗುಡ್. ವರ್ಷಗೆ 4-5 ಸರ್ತಿ ಪೋಪೆ ಕಟೀಲಿಗೆ ಯಾನು ಅಂದೆ ಆತೀನಿ. ನಿಕಲೆ ದೂರ ಆಪಣತೆ ಅಂಚ ಅಂಡ್ ಇತ್ತೆ ಎಕ್ಸ್ಪ್ರೆಸ್ ಪುರಂಡತೆ ಬಸ್ ಬೋರ್ತಿನ ಉಡುಪಿರ್ದು ದೇವಸ್ಥಾನ ಕುಡ್ಲ ಬರ್ಪಣೆ ಬಸ್ ಬರ್ಪಣ ನಾವು ಎಂಚ ಹೋಗ್ಬಿನಿ ಗಾಡಿನ ಅಥವಾ ಬಸ್ ಇಟ್ಟ. ಲಿಖಿತ್ ರಾಜ್ರವರು ನಮ್ಮ ಲೈವ್ಗೆ 40 ರೂಪಾಯಿಯ ದೇಣಿಗೆಯನ್ನು ಕೊಟ್ಟು ಸಹಕರಿಸಿದ್ದಾರೆ. ಧನ್ಯವಾದಗಳು ಲಿಖಿತ್ ರಾಜ್ರವರೇ. ನಿಮ್ಮ ಸಪೋರ್ಟ್ ಹೀಗೆ ಇರಲಿ, ಯಾವಾಗಲೂ ಬಂದು ಒಂದು 40 ಹಾಕಿಕೊಂಡು ಹೋಗಿ. ನಿಮಗೆ ದೇವರು ಇನ್ನೂ ಪ್ರಾಜೆಕ್ಟ್ಗಳನ್ನೆಲ್ಲ ಕೊಡಲಿ. ಬೈಕ್ ಡೇ ಓಕೆ ಓಕೆ ಓಕೆ, ಯಾನು ಮನಸ್ಸು ಮಲ್ತು ಬರ್ಪೆ. ಓಕೆ ಬಾಯ್ ಬಾಯ್, ಸಿ ಯು. ಬಲೆ ಮಾತ್ರ ಯಾನು ಒರಿಯ ಭಜನೆ ಪಣಂದು ಪತ್ನೋಟ ಹಿಯರ್ ಲಜ್ಜೆಟಲ್ಲ. ಎದ್ದೇಳು ಮಂಜುನಾಥ. ಕೋಸ್ಟಲ್ ಸ್ಪೈಸ್ ಬರ್ತೀರಾ? ಹಾಯ್ ಕೋಸ್ಟಲ್ ಸ್ಪೈಸ್, ವೆಲ್ಕಮ್ ಟು ಲೈವ್. ಹೇಗಿದ್ದೀರಾ? ಥ್ಯಾಂಕ್ ಯು ಸೋ ಮಚ್ ಲೈವ್ಗೆ ಬಂದಿದ್ದಕ್ಕೆ. ಎದ್ದೇಳು ಮಂಜುನಾಥ, ಏಳು ಬೆಳಗಾಯಿತು, ಧರ್ಮ ದೇವತೆಗಳು ನಿನ್ನ ದರ್ಶನಕ್ಕೆ ಕಾದಿಹರು, ಧರ್ಮ ದೇವತೆಗಳು ನಿನ್ನ ದರ್ಶನಕ್ಕೆ ಕಾದಿಹರು. ಅನ್ನಪ್ಪ ಸ್ವಾಮಿಯು ನಿನ್ನ ಆಜ್ಞೆಗೆ ನಿಂತಿಹನು. ಎದ್ದೇಳು ಮಂಜುನಾಥ, ಎದ್ದೇಳು. ಮುನಿಗಣಂಗಳು ಸ್ತೋತ್ರ ಮಾಡುತ್ತಿಹರು, ಮುನಿಗಣಂಗಳು ಸ್ತೋತ್ರ ಮಾಡುತ್ತಿಹರು, ದೇವಾದಿ ದೇವತೆಗಳು ನಿನ್ನ ದರ್ಶನಕ್ಕೆ ಕಾದಿಹರು. ಎದ್ದೇಳು ಮಂಜುನಾಥ, ಎದ್ದೇಳು. ಮೃಗರಾಜನು ನಿನ್ನ ದರ್ಶನಕ್ಕೆ ಬಂದಿಹನು, ಮೃಗರಾಜನು ನಿನ್ನ ದರ್ಶನಕ್ಕೆ ಬಂದಿಹನು. ಗಜರಾಜನು ನಿನಗೆ ಚಾಮರವ ಬೀಸುತ್ತಿಹನು, ಗಜರಾಜನು ನಿನಗೆ ಚಾಮರವ ಬೀಸುತ್ತಿಹನು. ನಿನ್ನ ಆಭರಣಗಳಿಗಾಗಿ ಆದಿಶೇಷನು, ನಿನ್ನ ಆಭರಣಗಳಿಗಾಗಿ ಆದಿಶೇಷನು ನಿನ್ನ ಸೇರಲು ಕಾತರಿಸುತ್ತಿಹನು. ಎದ್ದೇಳು
ಎದ್ದೇಳು ಮಂಜುನಾಥ ಎದ್ದೇಳು. ಕೋಗಿಲೆಗಳು ಸ್ವರದಿ ಗಾನ ಮೊಲಗುತಿಹವು. ಸವಿ ಮಾತಿನ ಅರಗಿನಿಯು ನಿನ್ನ ಧ್ಯಾನದಲ್ಲಿಹುದು. ಪಾರಿವಾಳಗಳು ನಿನ್ನ ದರ್ಶನಕ್ಕೆ ಕಾದಿಹವು. ಹೆಗ್ಗಡೆಯ ದಂಪತಿಗಳು ನಿನ್ನಯ ಸೇವೆಗೆ ಕಾತರಿಸುತ್ತಿಹರು. ತಡವು ಏತಕ್ಕೆ ಪ್ರಭುವೇ, ತಡವು ಏತಕ್ಕೆ ಪ್ರಭುವೇ, ದರ್ಶನವ ನೀಡೇಳು. ಎದ್ದೇಳು ಮಂಜುನಾಥ ಎದ್ದೇಳು. ಭಜನೆ ಪನ್ನಗಣಿ ಮಂಜು ಶೆಟ್ರು ಬಂದರು. ಹಾಯ್ ಮಂಜು ಅನ್ನ, ವೆಲ್ಕಮ್ ಟು ಲೈವ್. ಹೇಗಿದ್ದೀರಾ? ಥ್ಯಾಂಕ್ ಯು ಸೋ ಮಚ್. ಲೈವ್ಗೆ ಬಂದಿದೆ, ಒಂದು ಲೈಕ್ ಕೊಟ್ಟು ಸಪೋರ್ಟ್ ಮಾಡಿ. ಊಟ ಆಯ್ತಾ ನಿಮ್ಮದು? ಏನು ವಿಶೇಷ ಮತ್ತೆ? ನೇತ್ರಾವತಿಯಲ್ಲಿ ಮಿಂದು ಜನರು ವಿಧ ವಿಧದಿ ಸೇವೆಗಳ ಗೈಯುತಿಹರು. ಸರ್ವರಕ್ಷಕ ಸರ್ವರಕ್ಷಕನು ನೀನು, ದರ್ಶನವ ನೀಡೇಲು. ವಿಪ್ರರೆಲ್ಲರೂ ಕೂಡಿ ವೇದ ಘೋಷಿಸುತ್ತಿಹರು. ಮೋಕ್ಷವನ್ನು ನೀಡೇಳು. ರವಿಯ ಕಿರಣವು ನಿನ್ನ ಮಹಾದ್ವಾರವನ್ನು ಬೆಳಗುತ್ತಿಹುದು. ದರ್ಶನವ ನೀಡೇಳು. ಏಳು ಬೆಳಗಾಯಿತು, ಏಳು ಬೆಳಗಾಯಿತು. ಎದ್ದೇಳು ಎದ್ದೇಳು ಮಂಜುನಾಥ ಎದ್ದೇಳು. ಎದ್ದೇಳು ಆಗ್ತಾ ಇಲ್ವಾ? ಏನಾಯ್ತು, ಮಲಗಿದ್ದೀರಾ? ಹೌದಾ, ಅದೇನು ಎದ್ದೇಳಿಗೆ ಆಗೋದಿಲ್ಲ? ಹಾಂ, ಕ್ರಿಕೆಟ್ ಆಡಿ ಸುಸ್ತು. ಹೌದಾ, ನೀವು ದಿವಸವಾಗ್ಲೂ ಕ್ರಿಕೆಟ್ ಆಡ್ತೀರಾ? ಹೌದಾ, ಸಂಜೆಗ? ನೀವೇನು ಡ್ಯೂಟಿ ಕೆಲಸ ಮಾಡೋದಲ್ಲ, ಸ್ಟೂಡೆಂಟಾ? ಸ್ಟಡಿ ಮಾಡೋದಾ? ಕ್ರಿಕೆಟ್ ಆಡಲಿಕ್ಕೆಲ್ಲ ಟೈಮ್ ಸಿಗ್ತದೆ ನಿಮಗೆ? ಕ್ರಿಕೆಟ್ ಆಡಿದರೆ ಖುಷಿ ಆಗ್ತದೆ. ನಾವು ಮೊದಲು ಆಡ್ತಿದ್ದೆವು. ನಾವು ಬಾಂಬೆಯಲ್ಲಿರುವಾಗ ದಿವಸಾಗಲೂ ಬೆಳಿಗ್ಗೆ ಮೈದಾನಕ್ಕೆ ಹೋಗಿ ಆಡ್ತಿದ್ದೆವು. ಈಗ ಇಲ್ಲ, ಇಲ್ಲಿ ಎಲ್ಲ ಟೈಮ್ ಇಲ್ಲ. ಮತ್ತು ಇಲ್ಲಿ ಆಡ್ತಾರೆ ಕೆಲವರು, ಆದರೆ ನಾವು ಹೋಗಲ್ಲ ಅಷ್ಟೇ. ಇನ್ನೂ ಹೋಗ್ಬೇಕು, ನೋಡಬೇಕು. ಟೈಮೇ ಸಿಗಲ್ಲ ನಮಗೆ. ರೆಡ್ ಕತ್ತೆ ವಯಸ್ಸು ಆಯಿತು ಅಂತ ತಮ್ಮ ಬೈದು, ಅಮ್ಮ ಬೈದು. ರೆಡ್ ಕತ್ತೆ ವಯಸ್ಸು, 2 ಕತ್ತೆ ವಯಸ್ಸು ಆಯಿತು ಅಂತ ಅಮ್ಮ ಬೈಯೋದು. ಹೌದಾ? ಓಕೆ ಓಕೆ ಓಕೆ. ನಂದು ರಾತ್ರಿ ಕೆಲಸ. ಓ ಓಕೆ, ನೈಟ್ ಡ್ಯೂಟಿ ನಿಮ್ಮದು? ಓಕೆ 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 ಓಕೆ. ಹಾಗೆ ನೈಟ್ ಡ್ಯೂಟಿ. I am from Sri Lanka. Hi, Pahane Enterprises. Pahane Enterprises. Welcome to live, bro. Thank you so much for coming from Sri Lanka. And please give a like and subscribe my channel if you don't mind. Thank you so much. What is your name? Pahane? Pahanim? ಕಳ್ಳ ನಾನು ಅನ್ನೋದಿಲ್ಲ ರಾವು. ನಾನು ಕೇಳುವಂಥದ್ದು ಏನು ನೈಟ್ ಡ್ಯೂಟಿ ನಿಮ್ಮದು ಅಂತ. ಯಾರು ಬಂದಿಲ್ಲ ಇನ್ನು. ಬರ್ತಾರೆ ಹೋಗ್ತಾರೆ ಮಾರ. ಬಂದರು, ಲೈಕ್ ಕೊಟ್ಟು ಹೋದರು, ಕೆಲವರು ಮಾತಾಡಿ ಹೋದರು, ಕೆಲವರು ಊಟ ಮಾಡ್ಲಿಕ್ಕೆ ಹೋದರು, ಬರ್ತೇನೆ ಅಂತ ಹೇಳಿದರು. ಮತ್ತು ಕೆಲವರು ಪಹಾನಾ, ಯುವರ್ ನೇಮ್ ಈಸ್ ಪಹಾನ್ ರೈಟ್? ಓಕೆ ಓಕೆ ಓಕೆ. ಥ್ಯಾಂಕ್ ಯು ಸೋ ಮಚ್.
ಯಾರೂ ಬಂದಿಲ್ಲ ಇನ್ನು, ಅವು ಬರ್ತಾರೆ. ಓಕೆ, ಬನ್ನಿ ಜನರೇ, ಯಾರೆಲ್ಲ ಲೈವಲ್ಲಿ ಇದ್ದೀರಾ ಪ್ಲೀಸ್ ಲೈವ್ಗೆ ಒಂದು ಲೈಕ್ ಕೊಟ್ಟು ಸಪೋರ್ಟ್ ಮಾಡಿ. ಥ್ಯಾಂಕ್ ಯು ಸೋ ಮಚ್ ಲೈವ್ಗೆ ಬಂದಿದ್ದಕ್ಕೆ ಒಂದು ಲೈಕ್ ಕೊಟ್ಟು ಸಪೋರ್ಟ್ ಮಾಡಿ. ಹಾಗೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಪವಿತ್ರ ಭವಿ ಬತ್ತೀರಿ, ಹಾಯ್ ಪವಿತ್ರ ಭವಿ, ವೆಲ್ಕಮ್ ಟು ಲೈವ್ ಎಂಚ ಒಳ್ಳಾರು. ಥ್ಯಾಂಕ್ ಯು ಸೋ ಮಚ್ ಲೈವ್ ಬತ್ತಿನಕ್ಕೆ ಒಂದು ಲೈಕ್ ಕೊಡ್ದು ಸಪೋರ್ಟ್ ಮಾಡ್ಬಿಡಿ. ಇನ್ನು ಬೇತೆ ಅವತಾರೋಡು ಬರ್ತಾರೆ. ಊಟ ಆಯ್ತಾ ಬ್ರದರ್ ಅಂತಿದ್ದಾರೆ. ಊಟ ಆಯಿತು. ನೀವು ಯಾರು? ನಮ್ಮ ಪವಿತ್ರಕ್ಕಲ್ವಾ? ಪಲ್ಲವಿ ಅಲ್ವಾ? ಓ, ನಾನು ಅವರಂತ ಮಾತಾಡಿದೆ ಆಯ್ತಾ, ಬೇಜಾರು ಮಾಡಬೇಡಿ. ಥ್ಯಾಂಕ್ ಯು ಸೋ ಮಚ್ ಲೈವ್ಗೆ ಬಂದಿದ್ದಕ್ಕೆ ಒಂದು ಲೈಕ್ ಕೊಟ್ಟು ಸಪೋರ್ಟ್ ಮಾಡಿ. ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ. ಐ ಲವ್ ಯು ಅಂತಿದ್ದಾರೆ. ಓ ಮೈ ಗುಡ್ನೆಸ್, ವೈ ಆರ್ ಯು ಗರ್ಲ್? ಮೆಸ್ಫಿಯಾನ್ ಮಿಲ್ಕಿಸ್ ಲೈಕ್ ಆ್ಯಂಡ್ ಸಬ್ಸ್ಕ್ರೈಬ್ ಬ್ರದರ್ ಬಂದು ಲೈಕ್ ಆ್ಯಂಡ್ ಸಬ್ಸ್ಕ್ರೈಬ್ ಅಯ್ಯಾ. ಥ್ಯಾಂಕ್ ಯು ಸೋ ಮಚ್ ಬ್ರೋ, ಥ್ಯಾಂಕ್ ಯು ಸೋ ಮಚ್. ವಾಟ್ಸ್ ಯುವರ್ ನೇಮ್ ಬ್ರೋ? ಬನ್ನಿ ಜನರೇ, ಯಾರೆಲ್ಲ ಲೈವಲ್ಲಿ ಇದ್ದೀರಾ ಪ್ಲೀಸ್ ಲೈವ್ಗೆ ಒಂದು ಲೈಕ್ ಕೊಟ್ಟು ಸಪೋರ್ಟ್ ಮಾಡಿ. ಹಾಗೆಯೇ ಸಬ್ಸ್ಕ್ರೈಬ್ ಮಾಡಿದ್ರೆ ಸಬ್ಸ್ಕ್ರೈಬ್ ಮಾಡಿ. ವಾಟ್ ಆರ್ ಯು ರೈಟಿಂಗ್ ಇನ್ ತಮಿಳ್ ಆರ್ ಶ್ರೀಲಂಕನ್ ಲ್ಯಾಂಗ್ವೇಜ್? ಓಕೆ, ಐ ಡೋಂಟ್ ನೋ ವಾಟ್ ಈಸ್ ದಟ್. ಇಟ್ಸ್ ಓಕೆ. ಚಂದನದ ಗೊಂಬೆ, ನನಗೆ ಒಂದು ಬ್ಯಾಡ್ ನಿಮ್ಮನ್ಸಲ್ಲಿ ಬುಕ್ ಮಾಡಿ ಸರ್, ಆಗ್ತಾ ಇಲ್ಲ. ನನಗೊಂದು ಬೆಡ್ ನಿಮ್ಮನ್ಸಲ್ಲಿ ಬುಕ್ ಮಾಡಿ ಆಗ್ತಾ ಇಲ್ಲ. ಯಾಕೆ ಮಾರ, ಏನಾಯಿತು? ದೀಪಾ ಶೆಟ್ಟಿ ಹಾಯ್ ಪಣ್ಣದಿದ್ದಾರೆ. ಹಾಯ್ ದೀಪಕ್ಕ, ವೆಲ್ಕಮ್ ಟು ಲೈವ್, ವೆಲ್ಕಮ್ ಬ್ಯಾಕ್. ಥ್ಯಾಂಕ್ ಯು ಸೋ ಮಚ್. ಯಾಕಂದ್ರೆ ಪೋಯ್ನ ಇರು ಬರ್ತದೆ. ಸೃಜನ್ ಬ್ರೋ ಬತ್ತೀರಿ. ಹಾಯ್ ಸೃಜನ್ ಬ್ರೋ, ವೆಲ್ಕಮ್ ಟು ಲೈವ್ ಎಂಚ ಒಳ್ಳಾರೆ. ಥ್ಯಾಂಕ್ ಯು ಸೋ ಮಚ್ ಲೈವ್ ಬತ್ತಿನಕ್ಕೆ ಲೈಕ್ ಸಪೋರ್ಟ್ ಮಾಡ್ಬಿಡಿ. ಮನಸಾಡಿ ಅದೇ ಸ್ಪೆಷಲ್ ನೊಂಜಿ ಶ್ರೀಲಂಕಾಡ್ದೋರ್ತಿ ಬರ್ತದೆ ಜಾತನ ಪೊನ್ನ ನಂದು ಗೊತ್ತುಜಿ ಮಾರ್ರೆ. ಇಂಗ್ಲೀಷ್ ಶ್ರೀಲಂಕನ್ ಭಾಷೆಯಲ್ಲಿ ಬರೆಯೊಂದಿಲ್ಲ ಅದನ್ನು. ಮಿಸ್ಸಲ್ ಮಿಕ್ಕಿಯ ಯು ಆರ್ ಇಂಡಿಯಾ? ಯಾ, ಐ ಆಮ್ ಇಂಡಿಯಾ. ಯು ಈಸ್ ಇಂಡಿಯಾ? ಎಸ್, ಐ ಆಮ್ ಈಸ್ ಇಂಡಿಯಾ. ಐ ಆಮ್ ಫ್ರಮ್ ಇಂಡಿಯಾ. ಯಾವುದೋ ಭಾಷೆ, ಹೌದು ಅದು ಶ್ರೀಲಂಕಾ ಭಾಷೆ. ಅವ್ರು ಏನು ಬರೀತಾರೆ ಗೊತ್ತಿಲ್ಲ. ಸೌಖ್ಯ ಈರೆಂಚ ಉಳ್ಳರು ಎಲ್ಲ ಹುಷಾರುಳ್ಳೆ ಬ್ರೋ. ಅನ್ನೋನ್ 8431 ಕೌಡ BN ಎಂತ ಬರೆದಿದ್ದೀರಾ ಗೊತ್ತಿಲ್ಲ ಮಾರೆ. ರಾಂಗ್ ನಂಬರ್ ಆದರೆ ನಾವು ರಿಮೂವ್ ಮಾಡ್ತೇವೆ. ಅದೆಂತ ಬರೆದಿದ್ದೀರಾ ಗೊತ್ತಿಲ್ಲ. ಕಾಗದ ಬಂದಿದೆ ಅಂತ ಬರೆದಿದ್ದಲ್ಲ. ಶ್ರೀಲಂಕಾ ಸೋತರು ಇವತ್ತು, ಹೌದಾ? ಓಕೆ, ಅದೇ ಅವಳು ಹಾಗೆ ಬರೆಯುವುದಂತ. ಅರೆ ಗೀರ್ನ ಮಿತ್ ಲವ್ ಆಂಡಿ ಅಂದ ಅಂಚವರ ಬರೆಯುತ್ತಲ್ಲ ಅದನ್ನು ಗೊತ್ತು ಜಾವು ಪೊನ್ನ ಆನ ಏರೆಂದು ಗೊತ್ತು ಜೊತೆ ಅಂಚೆ ಒಟ್ರಾಸಿ ನಮ್ಮ ಲವ್ನ ಎಕ್ಸೆಪ್ಟ್ ಮಾಡ್ತಾರೆ ಆಪ್ ಜೊತೆ. I is leave Ethiopia. Oh, you are from Ethiopia. Thank you so much for connecting from Ethiopia. Welcome to live. Thank you so much. And if you don't mind, please subscribe my channel. Hi, Sujan sir. Manju anni. I don't know English. Oh, you don't know English? Okay, then how we can talk? I don't know Tamil. I don't know Sinhala. Mesfin Mikias. Okay, Manju. Thank you. ಬನ್ನಿ ಜನರೇ, ಯಾರೆಲ್ಲ ಲೈವಲ್ಲಿ ಇದ್ದೀರಾ ಪ್ಲೀಸ್ ಲೈವ್ ಒಂದು ಲೈಕ್ ಕೊಟ್ಟು ಸಪೋರ್ಟ್ ಮಾಡಿ. ವನಸಾಂಡೆಗೆ ಏನೊಂದು ದೀಪಕ್ಕ ವನಸಾಂಡ್ ಸಿಸ್ಟರ್ ಎನ್ನ ವನಸಾಂಡೆ ಎಂಕ್ ತುರ ಉಪ್ಪುಗರಿ ಬೊಕ್ಕ ದೋಸೆ ಎತ್ತೇನೆ. ದೋಸೆ ಮಸಾಲೆ ದೋಸೆ ಇರೇಗದ ಸ್ಪೆಷಲ್ ಇನಿ. ಸೃಜನ್ ಹಾಯ್ ಪಲ್ನೆ ಸಾರ್ ಪಣದಲ್ಲಿ ಯಾರು ಕನ್ನಡ? ಅವರು ಕನ್ನಡ. ನಮ್ಮ ದೀಪಾ ಶೆಟ್ಟಿ ಉಳ್ಳೇರು ಯಾರು ತುಳು. ತುಳುವ ಬಸಳೆ. ವಾವ್ ರೇ, ವೆರಿ ಗುಡ್. ಬಸಳೆ ಕಜಿಪು ತಿಂಡೊಂದು ಬತ್ತಾಳಮ್ಮ, ಮೊಲು ಬಿಸಲೆ ಬಾಯಿ ಮಂತೊಂದೆ ನನು ತೂಪಾಲಮ್ಮ. ಬಸಳೆ ಮೊಲ ಬಾಯಿ ಬಿಸಲೆ, ಬಳೆ ಚೆಂದುಳ್ಳಿ ಹೆಣ್ಣು ನೀನು. ಅವು ಗೊತ್ತಜ್ಜಿ, ನನ್ನ ಅಮ್ಮ ತುಳು. ಹೌದಾ? ಓಕೆ. ಮತ್ತೆ ನೀವ್ಯಾಕೆ ಕನ್ನಡ ಮಾತಾಡೋದು ಮಾರೆ? ನಿಮಗೆ ತುಳು ಬರಲ್ವಾ? ಅಂಜಲ್ ಮಸಾಲ ಫ್ರೈಗೆ. ವಾವ್. ಬಳೆ ಚೆಂದುಳ್ಳಿ ಚೆಂದದ ಅಂದು ನೀನು, ಬಳೆ ಚಂದದ ಅಂದದ ಚಂದ ನೀನು. ನನ್ನ ಶಿಲ್ಪ ಚೆಲುವೆ ಗೊತ್ತು ಚಿ, ಅದು ಗೊತ್ತಿಲ್ಲ, ಇನ್ನು ಕಲಿಬೇಕಷ್ಟೇ.
ಕಲಿಯೋಣ. ಬಾಯ್ ಪಣದಲ್ಲಿ. ಓಕೆ, ಥ್ಯಾಂಕ್ ಯು ಸೋ ಮಚ್. ಮತ್ತೆ ಸಪೋರ್ಟ್ ಮಾಡ್ತೀನಿ ಕವೆ. ಥ್ಯಾಂಕ್ ಯು, ಧನ್ಯವಾದಗಳು. ಅಂಚನೆ ಚಾನೆಲ್ಗೆ ಒಂದು ಸಬ್ಸ್ಕ್ರೈಬ್ ಮಾಡ್ತದೆ, ವೀಡಿಯೋ ಪ್ರತಿ ಒಂದು ಪ್ಲೇ. ಥ್ಯಾಂಕ್ ಯು. ಬರಲ್ಲ, ಸ್ವಲ್ಪ ಕಡಿಮೆ ಸಂಬಂಧ. ಹೌದೌದು. ಹಾಂ, ಓಕೆ, ನೋ ಪ್ರಾಬ್ಲಮ್. ಯುಮಾ ಖೈರ್ ಬರ್ತೀರ. ಹಾಯ್ ಯುಮಾ ಖೈರ್, ವೆಲ್ಕಮ್ ಟು ಲೈವ್. ಎಂಚ ಒಳ್ಳೆ. ಥ್ಯಾಂಕ್ ಯು ಸೋ ಮಚ್. ಲೈವ್ ಬರ್ತೀನಿ, ಕೊಂಚ ಲೈಕ್ ಕೊಡ್ದು ಸಪೋರ್ಟ್ ಮಾಡ್ಪ್ಲೇ. ಮಂಜುನಾಥ್, ಅರ್ಥ ಆಗುತ್ತೆ. ಅರ್ಥ ಆಗ್ತದ. ಓಕೆ, ನಾನು ಮಾತಾಡಿದೆಲ್ಲ ಅರ್ಥ ಆಗ್ತದಲ್ಲ ಹಾಗಾದರೆ ಅವ್ರ ಹತ್ರ ಎಲ್ಲ. ಓಕೆ. ಹೆಲೋ ಪಣಂದುಲ್ಲೇರು. ಹೆಲೋ ಒಣಸ ಆಯ್ತಾ ಊಟ? ಒಣಸಾಡೆ ದಾದೆ ಗಜ್ಪೀರೆಗೆ ಸ್ಪೆಷಲ್ ದಾದೆ ಎಂಚ ಒಳ್ಳಿರ್ಬೇಕಾ? ಏನು ವಿಶೇಷಗಳು ಮತ್ತೆ? ಅವರಿಗೆ ಬ್ಲೂ ಕೊಡಿ ಪಣಂದುಲ್ಲೇರು. ಯಾರಿಗೆ? ಯುಮಾ ಖೈರಾ? ಯಾರಿಗೆ ಅಂತ ಹೇಳಿ ನಾವು ಬ್ಲೂ ಕೊಡುವ? ಯುಮಾ ಖೈರ್ ತುಳು ಬಾತಿರ್ದಾರ ತಮ್ಮರಾಣಿ? ತುಳುವ ಕನ್ನಡನ? ಕಮಲದ ಕನ್ನೋಲೆ ಏಸು ಕಾಯಂಗಾಲ ಕಳೆದು ಭಜನೆ ಪಲ್ಲೆ ಇಜ್ಜಿ ಆತ ಪೂರ ಗೊತ್ತುಜ್ಜಿ ಹೆಂಗೆ ಜಾಸ್ತಿ ಭಜನೆ ಗೊತ್ತುಜ್ಜಿ. ಇಂದು ಭಜನೆ ಇತ್ತೆ ಚೂರು ಕಲ್ತೀನಿ. ದುಂಬುದ ಭಜನೆ ಕೆಲವು ಮಾತ್ರ ಹೆಂಗೆ ಗೊತ್ತು. ಪುಂದು ಪೂರ ಇತ್ತೇನು ಚೂರು ಕಲ್ತಂದುಲ್ಲೆ ಅಂಚ ಪೂರ ಗೊತ್ತುಜ್ಜಿ ಹೆಂಗೆ. ಏಸು ಕಾಯಂಗಾಲ ಕಳೆದು ಪೂರ ಗೊತ್ತುಜ್ಜಿ. ಹಾಯ್ ನವೀನ್ ಬ್ರೋ ಬಂದ್ರೆ ರಕ್ಷಿತನೇ ಬರ್ತೀರ. ಅವರದ್ದು ಹೊಸ ಚಾನೆಲ್. ಹೌದಾ? ಯಾರದು? ಯುಮಾ ಖೈರ್ದ ನ್ಯೂಸಲ್ಲಿ ಬರೀ ಅದೇ ಗಲಾಟೆ. ಹೌದಾ? ರಕ್ಷಿತಣ್ಣ, ವೆಲ್ಕಮ್ ಟು ಲೈವ್. ಥ್ಯಾಂಕ್ ಯು ಸೋ ಮಚ್. ಲೈವ್ ಬರ್ತೀನಿ. ಒಣಸಾಡೆ ಇದಾದೆ ಸ್ಪೆಷಲ್. ಎನ್ನ ಸ್ಪೆಷಲ್ ಕೋಡೆದನಿ ಕಜಿಪು ಇನಿ ದೋಸೆ ಸ್ಪೆಷಲ್. ಕೋಡೆದ ಕಜಿಪುಗೂ ಇನ್ನಿತ ದೋಸೆ ಇರೇಕ್ದಾದೆ ಸ್ಪೆಷಲ್. ಏಸು ಕಾಯಂಗಲ ಕಳೆದು 84 ಲಕ್ಷ ಜೀವ ರಾಶಿಯನ್ನು ದಾಟಿ ಬಂದ ಈ ಶರೀರ. ತಾನಲ್ಲ ತನದಲ್ಲ ಆಸೆ ತರವಲ್ಲ ಮುಂದೆ ಬಾಹೋದಲ್ಲ. ದಾಸನಾಗೂ ವಿಶೇಷನಾಗೂ ದಾಸನಾಗೂ ಭವ ಪಾಶನಾಗೂ. ಆಶಾ ಕ್ಲೇಶ ದೇಶವೆಂಬ ಅಬ್ದಿಯೊಳು ಮುಳುಗಿ ಯಮನ ಪಾಶಕ್ಕೊಲಗದ ನಿರ್ದೋಷಿಯಾಗು ಸಂತೋಷಿಯಾಗು. ಆತೆ ಎಂಕ್ ಸಿಕ್ಕೇನ್ ಬ್ರೋ ಪಡೋದಿಲ್ಲ ಜಾತಿ ಬಗ್ಗೆ ಹೊಡೆತ. ಹೌದಾ? ಅದೇ ಇರಲಿ ಮಾರೆ, ಅದು ಇರ್ತಾ ಇರದೆ. ನಾನು ವೆಲ್ಕಮ್ ಮಲ್ತಿನಕ್ಲು. ಮೋಸ್ಟ್ ವೆಲ್ಕಮ್ ನವೀನ್ ಬ್ರೋ. ಮಲ್ತಿನೇಕ್ ಮೋಸ್ಟ್ ವೆಲ್ಕಮ್. ಓಕೆ, ಥ್ಯಾಂಕ್ ಯು. ಬಕ್ಕ ಅಪ್ಪ ಗಂಡ ಹಮ್ಮ ಎನ್ನು 2 ಜಾತಿ ಇರೋದು. ಹೌದು ಅದೌದು. ಗಂಡು ಒಂದು ಹೆಣ್ಣು, ಅದು 2 ಜಾತಿಗಳು. ಮತ್ತು ನಾವು ಮಾಡಿಕೊಂಡಿದ್ದೆಲ್ಲ. ಹೌದು. ಅಲ್ಲ, ನೀವು ಯಾರಿಗೆ ಬ್ಲೂ ಕೆಡ್ಲಿಕ್ಕೆ ಹೇಳಿದ್ದು ಅದು ನನಗೆ ಹೇಳಿ ಮೊದಲು. ನನಗೆ ಗೊತ್ತಿಲ್ಲಲ್ಲ ಯಾರ್ದು ಚಾನೆಲ್ ಉಂಟಂತ. ಅವರಾಗಿ ಹೇಳಿಲ್ಲ. ದೀಪಾ ಅವರ ಅಲ್ಲ ಯುಮಾ ಖೈರ್ ಅವರ ಚಾನೆಲ್? ಯುಮಾ ಖೈರ್ ಅವ್ರದ್ದು ಚಾನೆಲ್ ತೋರಿಸ್ತಲ್ಲ ನನಗೆ ಇಲ್ಲಿ. ಒಂದು ವೇಳೆ ಯಾರಾದರೂ ಚಾನೆಲ್ ಇದ್ದರೆ ನಮ್ಮ ವಿಡಿಯೋ ಹೋಗಿ ನೋಡಿ ಕಾಮೆಂಟ್ ಹಾಕಿ, ಆಗ ನಾವು ನಿಮಗೆ ಸಪೋರ್ಟ್ ಮಾಡ್ತೇವೆ. ಡೈರೆಕ್ಟಾಗಿ ಮಾಡಲಿಕ್ಕೆ ಹೋಗಬೇಡಿ, ಅದು ಸುಮ್ಮನೆ ಮೈನಸ್ ಆಗ್ತದೆ, ಏನು ಪ್ರಯೋಜನ ಅಲ್ಲ. ಮತ್ತೆ ದೀಪಾ ಶೆಟ್ಟರ್ ಹೌದಾ? ಇಲ್ಲ, ಅವ್ರದ್ದು ಸಹ ಇಲ್ಲ. ಮತ್ತು ಯಾರ್ದು ಹೇಳೋದು ನೀವು? ಎಲ್ಲರಿಗೂ ಕೊಡಿ. ಎಲ್ಲರಿಗೂ ಕೊಡಲಿಕ್ಕೆ ಹಾಗೆ ಬೇಡ ಮಾರೆ, ಅದು ಮತ್ತೆ ಅವರು ಎಲ್ಲ ಬರುವುದಿಲ್ಲ. ಕೆಲವರು ಡೈಲಿ ಬರುವವರು ಇರ್ತಲ್ಲ, ಅವರಿಗೊಂದು ಬ್ಲೂ ಕೊಟ್ಟು ನಾವು ಕಲರ್ ಮಾಡಿ ಇಡೋದು ಅಷ್ಟೇ, ನಮಗೆ ನೆನಪಿರಲಿಕ್ಕೆ. ನಾಳೆ ಬರ್ತಾರೆ, ಒಂದು ವಾರ ಬಂದ ಮೇಲೆ ಮತ್ತೆ ಬ್ಲೂ ಕೊಡುವ. ಅವ್ರು ಬರ್ತಾರಾ ಇಲ್ವಾ ಅಂತ ಗೊತ್ತಾಗಬೇಕಲ್ಲ. ಮತ್ತು ಪೇಂಟ್ ಸುಮ್ಮನೆ ಯಾಕೆ ವೇಸ್ಟ್ ಮಾಡೋದು? ಒಂದು ದಿವಸ ಬಂದು ಹೋದರೆ ಮತ್ತೆ ಬರಲ್ಲ ಕೆಲವರು. ಹಾಗೆ ಪೇಂಟಿಗೆ ರೇಟ್ ಜಾಸ್ತಿ ಅಲ್ಲ. ಮೈನಿಲಿಕೆ ಮಲ್ಲಿಗೆದ ಅಲಂಕಾರನೇ, ಕನನಿಲಿಕೆ ಭಯಭಕ್ತಿ ಸನ್ನಿಧಾನೋಡೆ.
ಏಷ್ಯನ್ ಪೇಂಟ್ ಹೌದು, 198 ಲೈಕ್ ಡನ್ನು. ಅದು ಎಲ್ಲಿ ಮಾರೆ, ಯಾರದ್ದು ಹೇಳುದು ನೀವು? ನಮ್ಮದು 17 ಆಗಿದೆ ಅಷ್ಟೇ. ಮೆಸೇಜ್ ಚೋ ಆಯ್ಜೆ ದಾದೆ ಬ್ರೋ ಆರ್ ಪಾಡ್ದು ಆ ಪದ ತುಯ್ಯರೆ ಇಜ್ಜಿ ಯಾನ್ ತೂತಿನೆಜ್ಜಿ ಅವು ನೆನಪೆಜ್ಜಿ ಇಂಕ್ ಪದ ಪನ್ನಗ ಪ್ಲೀಸ್ ಏರ್ಲ ಅಡ್ಡ ಬರೊಚ್ಚಿ. ಅವು ಮೆಸೇಜ್ ಅವು ತೂದಿತ್ತಿಜ್ಜ ನಡೆ ತುಯ್ಯ ತಂಚಾದಂಡ ಅವು ಪಾಸ್ ಆಪುಣ್ ಕೆಲವೊಂದು ಮೆಸೇಜ್. ತುಳಸಿ ಕೋಮಳವೇಣಿ ಅಂದೆ ಅವು ಕಲ್ತಿಜ್ಜಿ. ಅವು ನೆನಪರ್ಪುಜಿ ಇಂಕ್ ಒಕ್ಕಾಯ್ತಂದು ಲಿರಿಕ್ಸ್ ತಿಕ್ಕುಜ ಅಂದ ಅಪ್ಪನ ಇಂಕ್ ಕೋಮಳವೇಣಿ ಅಂದೆ ಸರಿ ಬ್ರೋ ಕಲ್ತನೆ ಅನ್ ಪಂಪೇವೆ ಪಂಡಲ. ಶ್ರೀ ತುಳಸಿ ದಯೆ ತೋರಮ್ಮ ಅಮ್ಮ ಶ್ರೀ ತುಳಸಿ ದಯೆ ತೋರಮ್ಮ. ಒಂದು ಭಜನೆ ಅತಿ ಏಳಮ್ಮ ತುಳಸಿ ಕೋಮಲವೇಣಿ ನೀಲವರ್ಣನ ರಾಣಿ ನಿತ್ಯ ಕಲ್ಯಾಣಿ. ಏಳುತ್ತಲೆದ್ದು ಶ್ರೀ ತುಳಸಿಗೆ ಕೈ ಮುಗಿದು 7 ಪ್ರದಕ್ಷಿಣೆ ಹಾಕುತ್ತಲಿ 7 ಜನ್ಮದ ಪಾಪ ಕಲೆವಂತ ತಾಯಿ ನೀ. ಸರಿ ಅವೇನಾ? ಕೇಲೆನ್ನ ಪ್ರಾರ್ಥನೆಯ ಶ್ರೀಹರಿಯ ರಾಣಿ ಉಟ್ಟ ಪಿತಾಂಬರ ಹೃದಯದುಲು ಕೌಸ್ತುಭ ತೊಟ್ಟ ಮುತ್ತಿನಂಗಿ ತೋಳ ಬಾಪುರಿಯ ಹಿಟ್ಟ ದ್ವಾದಾಶದ ನಾಮ ದುರಸಲ್ಲತಿ ಕಳಾವು. ಏಳಮ್ಮ ತುಳಸಿ ಕೋಮಲವೇಣಿ ನೀಲವರ್ಣನ ರಾಣಿ ನಿತ್ಯ ಕಲ್ಯಾಣಿ. ಏಳಮ್ಮ ತುಳಸಿ ಕೋಮಲವೇಣಿ ತುಳಸಿಗೆ ಕೈ ಮುಗಿದು 7 ಪ್ರದಕ್ಷಿ ಬೇತೆ ಪಂತಿನ ತೂಕ ಅವ್ವೇ. ಓಕೆ 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 ಮುದ್ದು ಬತ್ತಿಜರ ಬ್ರೋ ಇಜ್ಜಿಜ್ಜಿ ಬೈಚೇರಿ ಯಾರು ಒಂತೆ ತಡಾಪುಂಡು ಬನ್ನಗ ದುಂಬುಲಂಚೇನೆ ಲೇಟ್ ಅನ ಬರೋಂತೀನಿ ಅವ್ರು ಜೆಪ್ಪೆರ ನಂಗೆ ಬರೋಂತೀನಿ. ಅವು ಅತ್ತ ಅಂದಿಜಿರಲ್ಲ ಅತ್ತ ಅವು ರೆಕಾರ್ಡಿಂಗ್ ಏರ ಬೇತ ಪಂತಿನ ಬೈದಿನ ಆಯ್ತು ಅಂಚ ಅವು ಲಿರಿಕ್ಸ್ ದಟ್ಟಿಗೆ ರೆಕಾರ್ಡಿಂಗ್ ಉಪ್ನತೆ ಒರಿಜಿನಲ್ ಸಾಂಗ್ ಏರ ಕ್ರಿಯೇಟ್ ಮಂದಿನತ್ತವು ಏರ ಪುಂಚ ನಮ್ಮ ಪಾಲಕನೆ ಪಂದ್ ಪಾಡ್ದಿನಿ ಏರ ತೂಲೆ ಆಯ್ತಾ ಲಿಂಕ್ ಇತ್ತು ನಂಜಿ ಇನ್ಸ್ಟಾಡ್ ಕಡಪುಲೆ ಟ್ರೈ ಮಾಡ್ಪೆ ಕಲ್ತನ ಎಡ್ಡೆ ಎಂಕ್ಲ ಎಡ್ಡೆ ಕಲ್ತನ ಭಜನೆ ಮಂತನ ಎಡ್ಡೆದ. ಹರಿ ಒಳಗೆ ಹರಿ ಇರಲು ನರಿ ಬಂದು ಹರಿ ಕುಡಿದು ಹರಿ ಕಚ್ಚಿ ನರಿ ಸತ್ತು ನರಿ ಹೊಕ್ಕು ಇರೇನ ಮೈಕ್ ಇಜ್ಜ ಮೈಕ್ ಉಂಡಿ ಅವು ಕೋಡೆ ಏರ್ಲ ಪಂಡಿಜಿರ ಎಂಕ್ ಮೈಕಡ್ ಕರೆಕ್ಟ್ ಸೌಂಡ್ ಬರ್ಪುಣ ಅತ್ತೆ ಬರಬರ ಬನ್ಪುಣ ಅಂದ್ ಪಾತೆರ ಸೌಂಡ್ ಕ್ಲಿಯರ್ ಬರೋಂತನೇ ಅತ್ತು ಬರಬರ ಬರೋಂತನೇ ಐಕೆ ಅಂದೆ ಇಜ್ಜಿ. ಅವ ಐಕ್ ದಾನ ಆಪ್ಷನ್ ಉಂಡ ಗೊತ್ತು ಜಿಂದೇದು ಕೇಬಲ್ ಅಂಚೆ ಕೊರ್ಪಿನ ಡೈರೆಕ್ಟ್ ಸೌಂಡ್ ಹೋಗಲ್ಲ. ಇದರ ಅರ್ಥ ನೋಡಿ ಗೂಗಲಲ್ಲಿ ಇಲ್ಲ ಮಾರ ಅದರ ಅರ್ಥ ನೋಡ್ಲಿಕ್ಕೆ ಆಗೋದಿಲ್ಲ. ಈಗ ಕೋಡೆ ಕ್ಲೀನ್ ಆದೆ ಬರೋಂದು ಇತ್ತಂಡು ಬ್ರೋ ಅಂದ. ಓಕೆ ಓಕೆ ಪಂಡ ಓಕೆ ಅಂಚೆ ಎರಡಲ್ಲ ಒಂಜಿ ಪಂಡ ನಂಗೊಂದು ಧೈರ್ಯ ಆಪುಂಡು ಅವು ಸರಿ ಉಂಡು ಒಂದು ಸೌಂಡ್ ಸರಿ ಬರ್ಪುಂಡು ಒಂದು ಚಾರ್ಜ್ ಗೊತ್ತು ಜೇತುಂಡೊಂದು ಬ್ಲೂಟೂತ್ ಮೋಡ್. ಹಲೋ 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 ಧನ್ಯವಾದಗಳು ಎಲ್ಲರಿಗೂ ಲೈವಿಗೆ ಬಂದು ಸಪೋರ್ಟ್ ಮಾಡ್ತಾ ಇದ್ದವರು. ಯಾರೆಲ್ಲ ಲೈಕ್ ಕೊಡ್ಲಿಲ್ಲ ಪ್ಲೀಸ್ ಲೈಕ್ ಕೊಟ್ಟು ಸಪೋರ್ಟ್ ಮಾಡಿ. ಆ್ಯಕ್ಚುಲಿ ನಮ್ಮ ಲೈವ್ ಸ್ಟಾರ್ಟ್ ಆಗಿದೆ 1 ಗಂಟೆ ಆಗ್ತಾ ಬಂತು. ಇನ್ನು 18 ಮಂದಿ ಲೈಕ್ ಕೊಟ್ಟಿದ್ದೀರಾ. ಸೊ ಆದಷ್ಟು ಜನಗಳು ಲೈಕ್ ಕೊಡ್ಲಿಕ್ಕೆ ಮರೆಯದಿರಿ. ಕೆಲವರು ಲೈಕ್ ಮರೆತು ಹೋಗ್ತಿದ್ದಾರೆ. ನಮ್ಮ ರಕ್ಷಿತ್ನವರು ಬಂದು ಎಲ್ಲರಿಗೂ ಲೈಕ್ ಕೊಡ್ಲಿಕ್ಕೆ ಹೇಳ್ತಿದ್ದಾರೆ. ಬನ್ನಿ ಬನ್ನಿ ಜನರೇ ಗೈಸ್ ಬಂದು ಲೈಕ್ ಕೊಟ್ಟು ಸಪೋರ್ಟ್ ಮಾಡಿ. ಇತ್ತ ವಿಜಯ್ ಪ್ರಕಾಶ್ ಬ್ರೋ ಮೈಕ್ ದೆತ್ತಿರು ನನ್ನ ನಳಿಪೇರ್ನೆ ರೆಡಿ
ನಲಿಪುನಂಚಿನ ಕಾರ್ಯಕ್ರಮದಾದ ಉಂಟು ನಮ್ಮ ನಲಿಪುನ ಪದ್ಯ ಉಂಟು ಅದಚ್ಚಿ ಕೋಡೆ ಪೂರ ಬಂತ ನಮ್ಮ ನಲಿಪುನ ಪೂರ ಚೇನೆ ಪಾತ್ರ ನಲಿಪುವಂತೆ ಸ್ಲೋ ಮೂವ್ ನೀರಲ್ಲಿ ಹಾವು ಬರಲು ಇರಲಿ ಬಂದು ನೀರು ಕುಡಿದು ಹಾವು ಹೆಜ್ಜೆ ಸರಿ ಸತ್ತು ಮಕ್ಕು ಬಂದು ಕೊರಗುತ್ತೆ ಕೋರ್ಗುತ್ತೆ. ನಿಮ್ದು ಎಂತ ಮಾತಾಡಿದ್ರೆ ಅಂತ ನನ್ಗೆ ಗೊತ್ತಾಗಿಲ್ಲ. ಬನ್ನಿ ಜನರೇ, ಯಾರೆಲ್ಲ ಲೈವ್ ಹೇಳಿದ್ದೀರಾ ಪ್ಲೀಸ್ ಲೈವ್ ಒಂದು ಲೈಕ್ ಕೊಟ್ಟು ಸಪೋರ್ಟ್ ಮಾಡಿ. ಇಂದಿನ ಕಾರ್ಯಕ್ರಮದಲ್ಲಿ ನಮ್ಮ ಲೈವ್ ನಲ್ಲಿ ಚೀಫ್ ಗೆಸ್ಟ್ ಆಗಿ ನಕ್ಷತ್ರ ಅವರಿನ್ನು ಇದ್ದಾರೆ, ಮಂಜುನಾಥನ್ ಅವರಿದ್ದಾರೆ, ಹಾಗೆ ನಮ್ಮ ಸೃಜನ್ ಬ್ರೋ ಇದ್ರು. ಅವರೀಗ ಗೊತ್ತಿಲ್ಲ ಅಂಜಲ್ ಫ್ರೈ ಮಾಡ್ಲಿಕ್ಕೆ ಹೋದ್ರ ಅಂತ, ಅಂಜಲ್ ಫ್ರೈ ಅಂತ ಹೇಳಿದ್ರು. ನಕ್ಷತ್ರ ಅವರು ಎಂಕುಲ ಅರ್ಥ ಆಯ್ಜಿ ಅವಿಕೆ ಮಲಿಪಂದೆ ಆಯ್ ಅಂದಿ ಹೌದು ಅದೊಂದು ಅರ್ಥ ಇಂಜಿನ ಬರೆಪೇರ. ನೀರಲ್ಲಿ ಹಾವು ಇರಲು ಸರಿ ಬಂದು ನೀರು ಕುಡಿದು ಹಾವು ಕಚ್ಚಿ ಸರಿ ಸತ್ತು ಹೋಯ್ತು ನರಿ ಬಂದು ಹೊರಗುತ್ತೆ ಅಂತ. ಅನ್ನ ಒಂದು ಬಿರಿಯಾನಿ ಹೇಳೋದಿಲ್ಲ. ಹೌದು, ನಮ್ಮ ಮಂಜು ಅವರು ಒಂದು ಬಿರಿಯಾನಿ ಆಡ್ತಾ ಇದ್ದಾರೆ, ನೋಡೋಣ. ಬನ್ನಿ ಜನರೇ. ಇನಿ ಪಾಡ್ದಿಜ್ಜೆ ಜೀರಿಗೆ ಐಕ್ ಸಂಪು ಬ್ರೋ ಬೈಜ್ಜೇರಿ ಇಜ್ಜಿಜ್ಜಿ ಬೈಜ್ಜೇರಿ ಯಾರು ತೂಕ ಬರುವೇರ ಅರ್ಸಿ ಹೋತೆ. ನಗುವ ನಯನ ಮಧುರ ಮೌನ ಮಿಡಿವ ಹೃದಯ ಇರಬಾತೇಕೆ ಹೊಸ ಭಾಷೆ ಇದು ರಸಕಾವ್ಯವಿದು ಇದಾಳನು ಕವಿ ಬೇಕೆ. ನಗುವ ನಯನ ಮಧುರ ಮೌನ ಮಿಡಿವ ಹೃದಯ ಹಿರಿಮಾತೇಕೆ. ಲೈವಿಗೆ ಬಂದವರು ಸ್ಕ್ರೀನ್ ಮೇಲೆ ಡಬಲ್ ಟ್ಯಾಪ್ ಮಾಡಿ, ಹಾಗೆ ಲೈವ್ ಇಷ್ಟ ಆದರೆ ವಿಡಿಯೋ ನೋಡಿಕೊಂಡು ಮಾಡಿಕೊಳ್ಳಿ ಫ್ರೆಂಡ್ಸ್. ಕರೆಕ್ಟ್, ಥ್ಯಾಂಕ್ ಯು. ನಮ್ಮ ಸುನೀಲ್ ಬ್ರೋ ಬಲೆ ಚಂದದ ಹೆಣ್ಣು ಬಿನು ನೀನು ಬನದಲ್ಲಿ. ಸುನೀಲ್ ಬ್ರೋ ವೆಲ್ಕಮ್ ಟು ಲೈವ್ ಇಂಚೋಳ್ಳರೆ, ಥ್ಯಾಂಕ್ ಯು ಸೋ ಮಚ್ ಲೈವ್ ಬತ್ತಿನಕ್ಕೆ. ನಾರಾಯಣ್ ಬ್ರೋ ಸ್ವಲ್ಪ ಮಾತಿರಲ್ಲ ಮಾಡೋದಿಲ್ಲ, ಮಂಜು ನೀ ಮೇಲೆ ಹೋಗಬೇಕು ಅನ್ನೋದಿಲ್ಲ. ರಕ್ಷಿತ್ ಬ್ರೋ 10 ನಿಮಿಷ ಬರ್ಪೇ ಅನ್ನೋದಿಲ್ಲ. ಓಕೆ ನೋ ಪ್ರಾಬ್ಲಮ್. ಓಕೆ ರಕ್ಷಿತ್ ಇಪ್ಪಳ ತಾವಲ್ಲೇ ಏನೊಳ್ಳೆ ನಿಂಗಾಗಿ ಹೇಳುವೆ ಕತೆ ನೂರನು, ನಾನಿಂದು ನಗಿಸುವೆ ನಿನ್ನನು, ಇರುಳನ್ನು ಕಾಣುವೆ ಕಿರುನಗೆಯನು, ಕಣ್ಣಲ್ಲಿ ಹುಚ್ಚಿದ್ದ ಹಂಗನಸನು, ಜೊತೆಯಾಗಿ ನಡೆವೆ ನಾ ಮನೆಯನು, ಬಿಡದಂತೆ ಹಿಡಿವೆ ಈ ಕೈಯನು, ಗೆಳೆಯ ಜೊತೆಗೆ ಹಾರಿ ಬರುವೆ, ಬಾಣ ಎಲ್ಲೇ ದಾಟಿ ನಲಿವೆ, ನಗುವ ನಯನ ಮಧುರ ಮೌನ ಮಿಡಿವ ಹೃದಯ ಹಿರಿಮಾತೇಕೆ. ಈ ರಾತ್ರಿ ಹಾಡು ಪಿಸು ಮಾತನಿ, ನಾ ಕಂಡೆ ನಿದಾದ ಸವಿರಾಗವ, ನೀನಲ್ಲಿ ನಾನಿಲ್ಲಿ ಏಕಾಂತದೆ, ನಾ ಕಂಡೆ ನಮ್ಮದೇ ಹೊಸ ಲೋಕವ, ಈ ಸ್ನೇಹ ತಂದಿದೆ ಎದೆಯಲ್ಲಿ ಎಂದೆಂದು ಅಲಿಸದ ರಂಗೋಲಿ, ಆಸೆ ಹೂವ ಹಾಸಿ ಕಾದೆ ನಡಲಿ ನಸಗ ಉಸಕಿ ಬಿಡದೆ, ನರನ್ನ ಲರಲ್ಲ ಲರಲ್ಲ ಲಾಲ ಲರಲ್ಲ 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 ಲಾಲ. ಎಂತ ಏನಾಯ್ತು ಮಾರ ನೀವು?
ಆಗ್ತಾ ಇಲ್ಲ ನನಗೆ, ಸ್ವಲ್ಪ ಮೇಲೆ ಹೋಗಬೇಕು ಸ್ವರವ ಇಪ್ಪರವತ್ತೆ ಇಪ್ಪ ಇಪ್ಪ ಇಪ್ಪ. ನಾನು ಯಾವ ರಾತ್ರಿ ಬರಲ್ಲ ನಾನು ಒಣನುಳ್ಳೇರಿ. ಬನ್ನಿ ಬನ್ನಿ ಜನರೇ, ಯಾರೆಲ್ಲ ಲೈವಲ್ಲಿ ಇದ್ದೀರಾ ಪ್ಲೀಸ್ ಲೈವ್ಗೆ ಒಂದು ಲೈಕ್ ಕೊಟ್ಟು ಸಪೋರ್ಟ್ ಮಾಡಿ. ಹಾಗೆಯೇ ಯಾರೆಲ್ಲ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಲಿಲ್ಲ ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡ್ತಾ ಇರಿ ನಮ್ಮ ವ್ಲಾಗಿಗೆ. ಹಾಗೆಯೇ ನಮ್ಮ ಇನ್ಸ್ಟಾಗ್ರಾಮ್ ಐಡಿಗೆ ಫಾಲೋ ಮಾಡಿ. ಇನ್ಸ್ಟಾಗ್ರಾಮಲ್ಲಿ ನಮ್ಮ ರೀಲ್ಸ್ ಎಲ್ಲ ಬರ್ತಾ ಇರ್ತದೆ, ಅದನ್ನೆಲ್ಲ ನೋಡಿ ಸಪೋರ್ಟ್ ಮಾಡಿ. ಫೇಸ್ಬುಕ್ ಪೇಜಲ್ಲಿ ಸಹ ಇದ್ದೇವೆ ನಾವು, ಅದರಲ್ಲಿ ಸಹ ನೋಡಿ. ಇನ್ಸ್ಟಾಗ್ರಾಮಲ್ಲಿ ಸಹ ನಮ್ಮ ಲೈವ್ ಓಪನ್ ಆಗಿದೆ, ಇನ್ನು ಬರ್ತದೆ ಯಾವಾಗಲೂ ಒಮ್ಮೆ ಆದರೂ. ನಾಡಿದ್ದು ಸಂಡೇ ನೋಡುವ, ಟ್ರೈ ಮಾಡುವ ಸ್ವಲ್ಪ. ಬನ್ನಿ ಬನ್ನಿ ಜನರೇ, ಬನ್ನಿ ಬನ್ನಿ. ರಕ್ಷಿತ್ ಅನ್ನದ NZ ಲೈವ್ಗೆ ಹೋಗಿದ್ರಾ? ಅವರು ಹೋಗಿ ಗೊತ್ತಿಲ್ಲ, ಯಾರಿಗಾದ್ರೂ ಸಪೋರ್ಟ್ ಮಾಡಲಿಕ್ಕೆ ಇರ್ತದಲ್ಲ, ಎಲ್ಲರೂ ಸಪೋರ್ಟ್ ಮಾಡ್ತಾ ಇರಬೇಕಲ್ಲ. ಸೊ ನಾವು ಯಾರನ್ನು ಎಲ್ಲಿ ಹೋಗಬೇಡ ಅಂತ ಹೇಳಲಿಕ್ಕಿಲ್ಲ, ಅವರು ಬರ್ತಾರೆ ಹೋಗ್ತಾರೆ ಮಾತಾಡ್ತಾರೆ ನಮ್ಮ ಹತ್ರ, ನಮಗೆ ಅಷ್ಟು ಸಾಕು. ಎಲ್ಲೇ ಇರಲಿ ಥ್ಯಾಂಕ್ ಯು ಸುಮನರವರೇ, ಧನ್ಯವಾದಗಳು ನಿಮಗೆ ಸಹ. ಬರೀ ಗೇಮ್ ಯಾವುದ್ರದ್ದು ಲೈವ್ ಇದ್ದೆಲ್ಲ ಗೇಮಾ? ಲೈಕ್ 20 ಮಹಾದೇವಣ್ಣ ಬಂದರು. ಹಾಯ್ ಮಹಾದೇವಣ್ಣ, ವೆಲ್ಕಮ್ ಟು ಲೈವ್. ಹೇಗಿದ್ದೀರಾ? ಥ್ಯಾಂಕ್ ಯು ಸೋ ಮಚ್ ಲೈವಿಗೆ ಬಂದಿದ್ದಕ್ಕೆ. 20ನೇ ಲೈಕ್ ಕೊಟ್ಟು ನಮ್ಮ ಲೈವನ್ನು ಚೆಂದಗಾಣಿಸಿಕೊಟ್ಟಿದ್ದೀರಿ, ಧನ್ಯವಾದಗಳು. 21 ಸೈಡಲ್ಲಿ ಕಾಣ್ತದೆ, ಇನ್ನೊಂದು ಸೈಡಲ್ಲಿ 40 ಕಾಣ್ತಾ ಉಂಟು. ನಮಸ್ಕಾರಗಳು ಅಣ್ಣ. ರಕ್ಷಿತ್ ಮೇಡಮ್ ಅಲ್ಲ ಬ್ರೋ, ಅವರು ಬಾಯ್ ಅಲ್ವಾ? ಅವ್ರು ಬಾಯ್ ರಕ್ಷಿತ್ ಬ್ರದರ್. ಟೆಲಿಫೋನ್ ಗೆಳತಿ ಡಿಕೇಶ್ ಅಣ್ಣ ಡ್ಯಾನ್ಸ್ ಮಾಡೋದಿಲ್ಲ. ಡ್ಯಾನ್ಸ್ ಮಾಡಲಿಕ್ಕಿಲ್ಲಪ್ಪ. ಡ್ಯಾನ್ಸ್ ನಾವು ಮಾಡಲಿಕ್ಕಿಲ್ಲ. ಮಂಜಣ್ಣ ಎಲ್ಲ 2 ಕಾಣಿಸ್ತಾ ಉಂಟು, ಎಲ್ಲ 2 ಕಾಣಿಸ್ತಾ ಉಂಟಾ? 2 ಕಾಣ್ತಾ ಉಂಟಾ? ಎಂಥದ್ದು? ಊಟ ಆಯ್ತಾ ನಿಮ್ಮದು? ಊಟ ಮಾಡಿದ್ರಾ? ನಂದು ಊಟ ಆಯಿತು, ಚಪಾತಿ ಸಾರು. ನಮ್ಮದು ದೋಸೆ ಮತ್ತು ವೆಜ್ ಇತ್ತು ಬ್ರೋ. ದೋಸೆ ಮತ್ತು ತರಕಾರಿ ಇತ್ತು, ಸಬ್ಜಿ ಸೋರೆಕಾಯಿ ಅನ್ನ. ಮತ್ತೆ ಹೇಗಿದ್ದೀರಾ? ನಾವು ಸೌಖ್ಯವಾಗಿದ್ದೇವೆ ಸರ್, ನೀವು ಹೇಗಿದ್ದೀರಿ? ಊಟ ಆಯ್ತಾ ನಿಮ್ಮದು? ಏನು ಸ್ಪೆಷಲ್ ಇವತ್ತು ಡೇ ಡ್ಯೂಟಿಯಾ ನಿಮ್ಮದು, ನೈಟ್ ಡ್ಯೂಟಿಯಾ? ನೀರು ದೋಸೆ ಮಾಡಬೇಕು. ಹೌದಾ, ನೀರು ದೋಸೆಯಾ? ಓಕೆ. ಈಗ ಚಳಿ ಎಲ್ಲ ಇಲ್ಲ, ಈಗ ಚಳಿ ಹೋಗಿದೆ ಮಾರೆ, ಈಗ ಬಿಸಿ ಸೆಕೆ ಆಗಿದೆ. ಡೇ ಅನ್ನ ಆರಾಮಾಯಿತು. ಹೌದಾ, ಓಕೆ. ಎಷ್ಟು 8 ಗಂಟೆ ಡ್ಯೂಟಿಯಾ ನಿಮಗೆ? 10 ಗಂಟೆ ಡ್ಯೂಟಿಯಾ? ಎಂಟು ಗಂಟೆಗಾ? ಓಕೆ. ನಮ್ಮ ಡ್ಯೂಟಿ ಫುಲ್ಲು ಕಷ್ಟ ಮಾರ್ರೆ. ಹೌದಾ?
ನೀವೆಂತ ಡ್ಯೂಟಿ ಮಾಡ್ತಾ ಇರೋದು ಬ್ರೋ? ಅವರು ಪೊಲೀಸ್, ಡಿ ಕೆ ಶಿ ಅವರು ಪೊಲೀಸ್ ಆಗಿದ್ದಾರೆ. ಓಹೋ ಹೋ ಹೋ ಓಹೋ ಹೋ ಹೋ. ಹಲೋ 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 ಬನ್ನಿ ಬನ್ನಿ ಜನರೇ, ಯಾರೆಲ್ಲ ಲೈವ್ ಹೊಡಿತೀರಾ ಪ್ಲೀಸ್ ಲೈವ್ ಲೈಕ್ ಕೊಟ್ಟು ಸಪೋರ್ಟ್ ಮಾಡಿ. ನಮ್ಮ ಡ್ಯೂಟಿ ಫುಲ್ಲು ಕಷ್ಟ, ಊಟ ಎಲ್ಲಿ ಬೀಳುತ್ತೆ ಅಂತ. ಟೆಲಿಫೋನ್ ಗೆಳತಿ ವೆಲ್ಕಮ್ ವೆಲ್ಕಮ್, ಈ ಹೃದಯವ ನಿನಗೆ ಕಿಂಗ್ಡಮ್ ಕಿಂಗ್ಡಮ್. ಕಣ್ಣ ಮುಚ್ಚಿ ಗಾಡೆ ಗೋಡೆಯಾಕಮ್ಮ, ಕಣ್ಣು ಮುಚ್ಚಿ ಮನಸ್ಸಿಗೆ ಬಂದು ಸೇರಮ್ಮ. ಹಾಡುವ ಸ್ವರವೆಲ್ಲವೂ ನಿನ್ನ ಉಸಿರಾಟ, ಆದರೂ ಪ್ರತಿ ಉಸಿರಲು ನಿನ್ನ ಹುಡುಕಾಟ. ಟೆಲಿಫೋನ್ ಗೆಳತಿ ವೆಲ್ಕಮ್ ವೆಲ್ಕಮ್, ಹೃದಯವೇ ನನಗೆ ಕಿಂಗ್ಡಮ್ ಕಿಂಗ್ಡಮ್. ಅಣ್ಣ ನೀವು ಏನು ಡ್ಯೂಟಿ ಮಾಡೋದು? ನನ್ನ ಒಂದು ಆಫೀಸ್ ವರ್ಕ್ ಬ್ರೋ, ಆಫೀಸ್ ಅಡ್ಮಿನ್ ಆಗಿ ಕೆಲಸ ಮಾಡ್ತಿದ್ದೇನೆ ನಾನು. ದುಬೈಯಲ್ಲಿದ್ದೇನೆ, ಊರಲ್ಲಿಲ್ಲ ದುಬೈಯಲ್ಲಿದ್ದೇನೆ. ನಮ್ಮ ಊರು ಮಂಗಳೂರು. ಅನೀಶ್ ಬರ್ತೀರಾ? ಹಾಯ್ ಅನೀಶ್ ಬ್ರೋ, ವೆಲ್ಕಮ್ ಟು ಲೈವ್. ಎಂಚ ಉಳ್ಳರು? ಥ್ಯಾಂಕ್ ಯು ಸೋ ಮಚ್. ಎಂಚ ಉಳ್ಳರು ಪಣೋದಿಲ್ಲೆರಡು, ಯಾನು ಹುಷಾರುಳ್ಳೆ ಈರೆಂಚ ಉಳ್ಳರು. ಬ್ಯಾಕ್ಗ್ರೌಂಡ್ ಸೋಕುಂಡು ಪಣೋದಿಲ್ಲೆರು, ಥ್ಯಾಂಕ್ ಯು. ಮಂಜನ್ನೆ ಕಳ್ಳ ಸರ್ ಪಣೋದಿಲ್ಲೆರು. ನೋಡಿ, ಕಳ್ಳ ಅಂತ ಹೇಳ್ಬೇಡಿ, ಅಲ್ಲಿ ಪೊಲೀಸ್ ಇದ್ದಾರೆ ಮೇಲೆ, ಆಯಿತಾ? ಬಿಸಿ ಉಳ್ಳರೆ ಅನೀಶ್ ಬ್ರೋ. ಗಾಳಿ ಇರದೆ ಗಂಧವಿಲ್ಲ, ಬೆಳಕು ಇರದೆ ಬಣ್ಣವಿಲ್ಲ, ನಿನ್ನ ನೆನಪು ಇರದೆ ಎದೆಯಲ್ಲಿ ಉಸಿರಿಲ್ಲ, ಗೆಳತಿ ಉಸಿರಿಲ್ಲ. ಕನಸು ಇರದೆ ಕಂಗಳಿಲ್ಲ, ಚೆಲುವು ಇರದೆ ಹೆಣ್ಣುಗಳಿಲ್ಲ, ನಿನ್ನ ನೆರಳು ಸೋಕದೆ ಬದುಕಲಿ ಬಲವಿಲ್ಲ, ಗೆಳತಿ ಬಲವಿಲ್ಲ. ತಿಂಗಳ ಬೆಳದಿಂಗಳ ತಂಪಲ್ಲಿಯು ಬೆವರಿಳಿಸು, ನಿತ್ಯ ಸುಡು ಸೂರ್ಯನ ಬೇಗೆಯಲು ತಂಪಿರಿಸು. ಒಲವಿನ ಕೊರಳಿನ ಧ್ವನಿ ಕೇಳುತ್ತಿದೆ, ಆದರೂ ಹೃದಯದ ಮುಖ ಕಾಣಿಸದೆ. ಕಣ್ಣ ಮುಚ್ಚೆ ಗಾಡೆ ಗೋಡೆಯಾಕಮ್ಮ, ಕಣ್ಣು ಮುಚ್ಚಿ ಮನಸ್ಸಿಗೆ ಬಂದು ಸೇರಮ್ಮ. ಟೆಲಿಫೋನ್ ಗೆಳತಿ ವೆಲ್ಕಮ್ ವೆಲ್ಕಮ್, ಹೃದಯವೇ ನಂದು ಕಿಂಗ್ಡಮ್ ಕಿಂಗ್ಡಮ್. ಯಾವ ಪದ್ಯ ಬ್ಯಾಕ್ಗ್ರೌಂಡ್ ಸೋಕೊಂಡು? ಯಾವ ಪದ್ಯ? ಪಾತಿರ್ಲಿ ಮಂಜು ಶೆಟ್ಟಿ. ಯಾವ ಮೂವಿ ಇದು? ಅದು ಮೂವಿ ಯಾವುದು? ಒಂದು ಮೂವಿ, ಯಾವ ಮೂವಿ ಅಂತ? ಓಕೆ ಬಾಯ್, ಆಲ್ ಬ್ಯಾಟ್ರಿ ಲೋ ಅಂತಿದ್ದಾರೆ. ಹೌದಾ? ಓಕೆ ಓಕೆ, ನೋ ಪ್ರಾಬ್ಲಮ್. ಟೇಕ್ ಕೇರ್ ಟೇಕ್ ಕೇರ್. ನಾಳೆ ಸಿಗೋಣ ಆಯಿತಾ? ಬೇಜಾರಿದೆ ಮತ್ತೆ ಬ್ಯಾಟ್ರಿ ಇದಾದರೆ ಬನ್ನಿ ಆಯಿತಾ? ಓ ರಾಜೇಶ್ ನಾಯ್ಕ್ ಬರ್ತೀರಾ? ಹಾಯ್ ರಾಜೇಶ್ ನಾಯ್ಕ್, ವೆಲ್ಕಮ್ ಟು ಲೈವ್. ಹೇಗಿದ್ದೀರಾ? ಥ್ಯಾಂಕ್ ಯು ಸೋ ಮಚ್ ಲೈವ್ಗೆ ಬಂದಿದ್ದಕ್ಕೆ. ಒಂದು ಲೈಕ್ ಕೊಡ್ತು ಸಪೋರ್ಟ್ ಮಾಡ್ಲಿ. ಒಣಸಾಂಡೆ ಏದಾದ್ರು ಸ್ಪೆಷಲ್ ಇರೇಗೆ ಅನೀಶ್ ಇನ್ಸ್ಟಾಡ್ ಪದ್ಯ ಪನಿಯಾರ? ಇನ್ಸ್ಟಾನ ಪದ್ಯ ಪನಿಯಾರೆ ಇನ್ಸ್ಟಾಡ್ ನನ್ನ ತೂಡಿ ಟ್ರೈ ಮಾಡ್ಕೊಡಿ. ಲೈವ್ ಆಪ್ಷನ್ ಬೈದು ನೆಂಕ್ ಯಾನು ತೂತುಜಿ ತೋರ್ತು ಎಲ್ಲ ನಿಮಿನಿ ತೂಡು ಆಯ್ತಾ? ಅವರ ಪೂಜೆ ಉಂಡೈತೆ ಅಲ್ಪ ಟ್ರೈ ಮಾಡ್ಪೆ ಅನ್ ತೂಕ ಓಪನ್ ಎಂಚ ಆಪಣು ಯಾನ್ ಮಂತ್ ಇಜ್ಜತಿ ತೋರ್ದು ಆಪ್ಷನ್ ಇಜ್ಜಾಣ ವೆಂಕ್ ಇತ್ತೆ ಓಪನ್ ಆತಂಡೆ. ವಿಶ್ವನಾಥ್ ಬರ್ತೀರಿ? ಹಾಯ್ ವಿಶ್ವನಾಥ್ ರವರೇ, ವೆಲ್ಕಮ್ ಟು ಲೈವ್. ಹೇಗಿದ್ದೀರಾ? ಥ್ಯಾಂಕ್ ಯು ಸೋ ಮಚ್ ಲೈವಿಗೆ ಬಂದಿದ್ದಕ್ಕೆ. ಒಂದು ಲೈವಿಗೆ ಡಬಲ್ ಟ್ಯಾಪ್ ಮಾಡಿ, ಹಾಗೆಯೇ ಲೈಕ್ ಕೊಟ್ಟು ಸಪೋರ್ಟ್ ಮಾಡಿ. ಅಂದ ಅಂಚ ಅಂದೆ ತೂಡು ಗೊತ್ತುಜ್ಜಿ ಇನ್ಸ್ಟಾಡ್ ಪದ್ಯ ಬಂಡ್ರೆ ಆಪುಂಡ ದಾದ ಇಂಚೆನೆ ಜನಕ್ಲು ಬರೋದು ಉಪ್ಪೇರ ಅಥವಾ ಬೊಕ್ಕ ತೂಪೇರ ದಾದನ್ ಗೊತ್ತುಜ್ಜಿ. ರಮೇಶ್ ಸರ್ ಮೂವಿಯಾ? ಹೌದು ರಮೇಶ್ ಸರ್, ಹೌದೌದು. ಅಂದೆ ಒನಸಾಂಡೆ ಬ್ರೋ ಇರೇಗೆ ದಾದ ಸ್ಪೆಷಲ್ ಇರೇಗಿನಿ ಅನೀಶ್ ಬ್ರೋ. ಓಕೆ ಸರಿ, ಒಂದೊಂದು ಬನ್ನಿ ಬನ್ನಿ ಜನರೇ, ಯಾರೆಲ್ಲ ಲೈವಲ್ಲಿ ಇದ್ದೀರಾ ಪ್ಲೀಸ್ ಲೈವ್ ಒಂದು ಲೈಕ್ ಕೊಟ್ಟು ಸಪೋರ್ಟ್. ಕುಶಲವೇ ಕ್ಷೇಮವೇ, ಅದು ಮೂವಿದೆ ಸರ್ ಆಯಿತಾ? ಕುಶಲವೇ ಕ್ಷೇಮವೇ ಇಂಕ ಮಿಮ್ಮಿ ಓ ಅಂದ. ಓಕೆ 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 ಓಕೆ. ರಾಜೇಶ್ ಶಿಲಾಲ್ಪುರಂಚಲ್ಲರು ಹುಷಾರಲ್ಲೇರ ಮಾತೆಲ್ಲ. ಹಲೋ ಗೈಸ್ ಪಣದಲ್ಲಿರು. ಹಲೋ ಗೈಸ್, ಬನ್ನಿ ಜನರೇ, ಬನ್ನಿ ಗೈಸ್, ಬನ್ನಿ ಗೈಸ್, ನಮ್ಮ ಲೈವಿಗೆ ಒಂದು ಲೈಕ್ ಕೊಟ್ಟು ಸಪೋರ್ಟ್ ಮಾಡಿ ಗೈಸ್, ಗೈಸ್ ಆ್ಯಂಡ್ ಗರ್ಲ್ಸ್.
ಗಾಯ್ಸ್ ಆ್ಯಂಡ್ ಗರ್ಲ್ಸ್ ಅದೇ ಗರ್ಲ್ಸ್ ಆ್ಯಂಡ್ ಗೈಸ್ ಆರಾಮುಲ್ಲ ಮನದಲ್ಲೇ ಓಕೆ ಆಂಡ ಡ್ಯೂಟಿ ಪುರ ಅದು ಇಲ್ಲಡೆ ಬರ್ತದೆ ರೆಸ್ಟ್ ಆಯ್ತೆ ಇಂಕ್ಲೆಗಳು ಅಂತೆ ಜಾಸ್ತಿ ಬೇಗ ರೆಸ್ಟ್ ಆಗ್ಬಿಡುತ್ತೆ ರಮದಾನ್ ಸ್ಟಾರ್ಟ್ ಆದ್ರೆ ತಂಚಾದ ಈ ಆರಾಮ್ ಎಸ್ ಐ ಎಮ್ ಆರಾಮ್ ಒನಸಾಂಡ್ಯ ಎಂಕ್ ದೋಸೆ ಬೊಕ್ಕ ತುರೆ ಉಪ್ಪು ಕರಿತಂಡು ಬುಕ್ಕ ಗೈಸ್ ಪಲ್ಲೆ ಗೈಸ್ ಎಂಕ್ ತುರೆ ಗೈಸ್ ನೀರು ಪರ್ಲೆ ನೀರು ಪರ್ಪೆ ಬೊಕ್ಕ ದಾದ ಅಂತ ದಾದ ಸ್ಪೆಷಲ್ ದಾಲಜ್ಜಿ ತುರೆ ಉಪ್ಪು ಕರಿ ಬೊಕ್ಕ ದೋಸೆ ಉದ್ದಿನ ಬೇಳೆ ದೋಸೆ ಉದ್ದಿನ ಕಾಯಿಯ ಉದ್ದಿನ ದೋಸೆ ಉರ್ದು ದೋಸೆ ದಾನೆ ಬೇಗ ಉಗ್ಗ ಮಲ್ತಾರೆ ಯಾನು ದಿನೋ ಲಂಚನೆ ಬೇಗ 7 ಗಂಟೆಗೆ ಒನಸ್ ಮನ್ಪುಣಿ ಬೊಕ್ಕ ಹೊರಬರೆಗೆ ಜೆಪ್ಪು ನಂಚ 2 ಗಂಟೆ ತುಂಬ ಒನಸ್ ಆವಡು ನಮ್ಮ ಜೆಪ್ಪುನ ಹಿಡ್ದು ಇಜಿನ ಬೊಕ್ಕ ಬಂಜಿ ತಡಮೆನೆ ಆಪುಣು ಜೆಪ್ಪುನಾಗ ನಂಗೆ ಬಡ ಆವಡು ಏಪಲ ಬಡಾದ್ ಜೆಪ್ಪುಡು ನಮ್ಮ ಬಂಜಿ ಕಾಲಿಪುಡು ಅಪಗ ಬಾಡಿದ ಬೇಲೆ ಪುರ ಸರಿ ಕಟ್ಟಾಪುನು ರಿಪೇರಿಂಗ್ ವರ್ಕ್ಸ್ ಪನ್ಪೆರತೆ ಬಾಡಿದ ರಿಪೇರಿಂಗ್ ವರ್ಕ್ಸ್ ಸರಿ ಆಪುನು ಇಲ್ಲಡ ಆರಾಮ ಓಕೆ ಇಲ್ಲಡ ಸೌಖ್ಯ ಒಳ್ಳೆಯರು ಪೂರ ಯಾರೆ ನೀನು ರಜಾ ಹೂವೇ ಯಾರೆ ನೀನು ಮಲ್ಲಿಗೆ ಹೂವೇ ಬೊಕ್ಕ ವಿಶೇಷದ ಲಜ್ಜಿ ಮಸ್ತ್ ಹೆಲ್ತ್ ಕಾನ್ಸಿಯಸ್ ಮಲ್ಪುವರು ಮನೋದರು ಅಂದಿ ಹೆಲ್ತ್ ಈಸ್ ವೆಲ್ತ್ ಹೆಲ್ತ್ ಈಸ್ ಇಂಪಾರ್ಟೆಂಟ್ ಆಲ್ರೆಡಿ ಎಂಕ್ಲೆ ಪ್ರಾಬ್ಲಮ್ ಮಸ್ತ್ ಉಂಡಿ ಹೆಲ್ತ್ ಅಂಚಾದಂತ ಜಾಗ್ರತೆ ಅನ್ಪಡಾತಿ ಬಟ್ ಎವ್ರಿ ಒನ್ ಶುಡ್ ಮೇಕ್ ಜಾಗ್ರತೆ ಈಗ ಶಾರ್ಕ್ ಟ್ಯಾಂಕ್ ಇಂಡಿಯಾ ತೂಪಾರ ಇಜ್ಜಿ ಮುಲ್ಪಪುರ ದಾಲ ತಿಕ್ಕುಜಿ ಓಕೆ ಸರಿ ಬನ್ನೊಂದುಲ್ಲೆರ್ ಶಾರ್ಕ್ ಟ್ಯಾಂಕ್ ಎಡ್ಡೆತ್ತನು ಹೊರ ಇಂಚ ಯೂಟ್ಯೂಬ್ ಬರುವಂತಿನ ತೂ ಅಂತೆ ಅನ್ನು ಬನ್ನಿ ಇರ್ನೆ ಜಾಬ್ ದಾದ ಬರು ತಿಕ್ಕಂಡೆ ಜಾಬ್ ಆಂಡೆ ಓಕೆ ಬಾರೆ ಕಲ್ಯಾಣ ಮಂಟಪಕ್ಕೆ ಬಾ ಆಕಾಶ ಅಂದೆ ಯಾನ್ ತೂಪೆ ಅಂಚಕೇನು ಓ ಅಂದೆ ಇರು ತೂಪಾರ ಓಕೆ ಬ್ರೋ 10 ನಿಮಿಷ ಜಾಸ್ತಿ ಆಂಡೆ ಓ ವೆಲ್ಕಮ್ ಬ್ಯಾಕ್ ಗೊತ್ತು ಜಿ ಆನ್ ಟೈಮ್ ತೂತು ಜಿ ಎನ್ಮ ಗಂಟೆ ಆಂಡಿ 25 ಗಂಟೆ ಪೋಯ್ನಿ 1 ಗಂಟೆ ಆಂಡಿ ಅನ್ ಸ್ಟಾರ್ಟ್ ಮಾಡ್ತದೆ ಅಂಚದಲ್ಲ ಪ್ರಾಬ್ಲಮ್ ಇಚ್ಚಪ್ಪ ಇರ್ನ ಇಷ್ಟ ಇರಾಗ 7 ನಿಮಿಷ ಎಲ್ಲ ಬರೋಳಿ ಏಪಲ ಸಪೋರ್ಟ್ ಮಾಡ್ಕೊಳ್ಳಿ ಕಾಗದ ಬಂದಿದೆ ಈ ಕಾಗದ ಬಂದಿದೆ ಕಾಗದ ಬಂದಿದೆ ನಮ್ಮ ಕಮಲಾನ ಬನದು ಉಮ್ಮ ಗೊತ್ತು ಜೀವನದಲ್ಲೇರು ನನ್ನ ಉಲ್ಲೆ ಬ್ರೋ ಮೂಲೆ ಬನದಲ್ಲೇರು ಓಕೆ ಥ್ಯಾಂಕ್ ಯು ಬಕ್ಕ ನಮ್ಮ ಒಟ್ಟಿಗೆ ಬಂದು ಅನ್ಬೇಕು ಅಂಗಡಿ ಆತಿಜಿ ಕುಡ್ಲ ಇಜ್ಜಿ ಪುತ್ತೂರು ತೂಂದಿಲ್ಲ ಅಂದೆ ಓಕೆ ಅಬ್ರಾಡ್ ಟ್ರೈ ಮನ್ಪ್ಲಿ ಲೀಪಾಕ್ ಶಿಲ್ಪವತಿರು ಹಾಯ್ ಲೀಪಾಕ್ ಶಿಲ್ಪ ವೆಲ್ಕಮ್ ಟು ಲೈವ್ ಎಂಚ ಒಳ್ಳರು ಥ್ಯಾಂಕ್ ಯು ಸೋ ಮಚ್ ಲೈವ್ ಬಂದಿದ್ದಕ್ಕೆ ಒಂದು ಲೈಕ್ ಕೊಟ್ಟು ಸಪೋರ್ಟ್ ಮಾಡಿ ಹೇಗಿದ್ದೀರಾ ಊಟ ಆಯ್ತಾ ಮನಸಾಂಡೆ ದಾದೆ ಗಜಿಪು ಎಂತ ಕಜಿಪು ಎಂತ ಅಂದ ಎಂತ ಚಂದ ಶಾರದಮ್ಮ ನಿನ್ನ ನೋಡಲೆರಡು ಕಣ್ಣು ನನಗೆ ಸಾಲದಮ್ಮ ನಿನ್ನ ನೋಡಲೆರಡು ಕಣ್ಣು ನನಗೆ ಸಾಲದಮ್ಮ ಇನ್ನು ನೋಡುವಾಸೆ ತುಂಬಿತಮ್ಮ ಇನ್ನು ಕೋಟಿ ಜನುಮ ಬರಲಿ ನನಗೆ ಸಾಲದಮ್ಮ ಅಭಯ ಅಸ್ತ ನೋಡಿ ಜೀವ ಕುನೀತಮ್ಮ ನಿನ್ನ ಪಾದ ಕಮಲದಲ್ಲಿ ಶಿರವು ಭಾಗಿತಮ್ಮ ನಿನ್ನ ಪಾದ ಕಮಲದಲ್ಲಿ ಶಿರವು ಭಾಗಿತಮ್ಮ
ಎಂಥ ಶಕ್ತಿ ನಿನ್ನಲ್ಲಿದೆಯೋ ಶಾರದಮ್ಮ, ನಿನ್ನ ನೋಡಿ ಆಡುವಾಸೆ ನನಗೆ ಬಂದಿತಮ್ಮ. ರತ್ನದಂಥ ಮಾತುಗಳನ್ನೇ ಆಡಿಸಮ್ಮ, ಒಳ್ಳೆ ರಾಗ ಭಾವ ಭಕ್ತಿ ತುಂಬಿ ಆಡಿಸಮ್ಮ. ಬಣ್ಣದಲ್ಲಿ ವಾಯ್ಸ್ ಥ್ಯಾಂಕ್ ಯು. ಬೇತೆ ಶಾಂತ ಸಿಸ್ಟರ್ ಬತ್ತಿಜೇರ ಬ್ರೋ, ಇಜ್ಜಿ ಬೈಜೇರಿ ಶಾಂತಕ್ಕಲ ಬೈಜೇರು, ನಮ್ಮ ಸಂಪದನೆಲ್ಲ ಬೈಜೇರು ದೈತಾಂಪಣೆ. ದಾಯ್ತ ಮನ್ಪುಣಿ ಪಳ್ಳಿ ಬತ್ತೆಡ್ಡ ಬರ್ಪೇರಿ ಬತ್ತಿ ಜಿಂಡ ಇಜ್ಜಿ ರೆಸ್ಟ್ ಒಲ್ಲ ಪಿದೆ ಪೋಪೆ ಅಕ್ಕು ಪಂಡ್ರೆ ಹಬ್ಬತ್ತೆ ರಾತ್ರಿ ಒಣಸ ಮೀನು ಪಿದೆ ಪೋತೀರಾ. ಗುರುವಾರ ಎಲ್ಲ ಶುಕ್ರವಾರ ಇನ್ನಿ ತರಕಾರಿ ಎಲ್ಲ ತರಕಾರಿ ಪನ್ಪೇರ ಅಕ್ಕಳು ಶುಕ್ರವಾರ ಪೂರೈಗೆ ತರಕಾರಿ ಆತ. ಬೆಸ್ಟ್ ಒಂಜಿ ಪವರ್ ಬ್ಯಾಂಕ್ ಪಲ್ನೆ ಯಾನ್ ದೀತಿನಿ ಒಂಜಿಲ ಸರಿ ಇಜ್ಜಿ ಐಕ್ ಬೆಸ್ಟ್ ಪವರ್ ಬ್ಯಾಂಕ್ ಇರೆಗ್ ಹೋಗುತ್ತುಂಡೆ ಏತ್ ರೇಂಜ್ ದ ಇರೆಗ್. ಓ ಅಂದೆ ಗಾಯ್ಸ್ ಹೇಗಿದ್ದೀರಾ ಗಾಯ್ಸ್, ಹೇಳಿ ಗಾಯ್ಸ್. ನಮ್ಮ ಊರು ಪವರ್ ಬ್ಯಾಂಕ್ ಕಂಪನಿ ಉಂಡು ಗೊತ್ತುಜ್ಜಿ. ಮೂಲ ಒಂಜಿ ಯಾನೊಂಜಿದ ತೊಂದರೆ ಉಂಡು ಆ್ಯಂಕರ್ ದಕ್ಕಲ ಎಡ್ಡೆ ಉಂಡು. ಆ್ಯಂಕರ್ ಪಂಡದ ಆ್ಯಂಕರ್ ಅವು ಉರುಡೊಂಡ ಗೊತ್ತುಜ್ಜಿ. ಮೂಜಿಕೆ ಉಲಾಯ್ದನ ಅವು ಇರೆಗ್ ಅಮೆಝಾನ್ ಇಂಡಿಯಾ ತೂಡಾಪು ನಂಕು ಕಾಗದ ಬಂದಿದೆ. ಬೆಸ್ಟ್ ಪವರ್ ಬ್ಯಾಂಕ್ ಬೋಟ್ ದಕಲ ಉಂಡಿ. ಬೋಟ್ ದಕಲ ಎಡ್ಡೆ ಪೊಂದಂಜಿ ಎನ್ನ ಭಾವನೆ ಬಕ್ಕದಾದನ ಬೋಟು ಊರ್ದಪುರ ಕಂಪಿಂದ ಗೊತ್ತುಜಿ ಆತ ಎಂಕಲ ಹೂ ಎಡ್ಡೆ ಉಂಟು. ಪ್ರಿಯಾಂಕರ್ ಅವರು ಬಂದರು. ಹಾಯ್ ಪ್ರಿಯಾಂಕರ್ ಅವರು. ಸಂಪು ಬಂದಿಲ್ವಾ? ಇಲ್ಲ ಸಿಸ್ಟರ್ ಇನ್ನೂ ಬಂದಿಲ್ಲ. ಪ್ರಿಯಾಂಕರ್ ಅವರು ಏನು ಸ್ಪೆಷಲ್ ನಿಮ್ಮದು ಊಟ? ನಮ್ಮದು ಇವತ್ತು ದೋಸೆ ದೋಸೆ ಮತ್ತು ನಮ್ಮ ಪದಾರ್ಥ ಇತ್ತು ನಿನ್ನೆದ್ದು ಅದು ಕನ್ನಡಕ ಚೂರು ತಿರ್ತ್ ಪಾಡ್ಲೆ ಎನ್ನ ಮೆಸೇಜ್ ತೋಜ್ಜಿರಿ ಮನದಲ್ಲಿ ಒಟ್ರಾಸಿ ಚಾರ್ಜ್ ಅಂಡ ಯಾವತ್ತೇ ಮನದಲ್ಲಿ ಅಂದಂದಿ ಜಾತ್ರೆದಲ್ಪ ದಕ್ಕದ ಪೋಯರ ಮೀನಿ ಅನೀಶ್ ಬೆಸ್ಟ್ ಒಂದು ಪವರ್ ಬ್ಯಾಂಕ್ ಜಾತ್ರೆದಲ್ಪ ದಕ್ಕದ ಮೀನು ಪೋಯರ. ಓ ಅಂದೆ ಗೈಸ್ ಹೇಗಿದ್ದೀರಾ? ಒಟ್ರಾಸಿ ಚಾರ್ಜ್ ಅಂಡ ಯಾವತ್ತೆ ಅಂದಂದಿ ಮೂಜಿಕೇತ ಉಲಾಯಿ ಅಂಡ ಸಂಪು ಬಂದಿಲ್ವಾ? ಏನು ಸ್ಪೆಷಲು? ಕನ್ನಡಕ ಚೂರು ತಿರ್ತ್ ಪಾಡ್ಲೆ ಇರ್ನ ಮೆಸೇಜ್ ತೋಜ್ಜಿರಿ ಬೋಟ್ ಆಲ್ರೆಡಿ ದೆತೊಂದೆ ಅಂದೆ. ಓಕೆ ಬೋಟ್ ಎಡ್ಡೆಜ್ಜಪ್ಪ ಅವು ಬೆಸ್ಟ್ ಕಂಪನಿ ಇದಲ್ಕ ಸೌಂಡ್ ಬಂದ್ಬಿಡ್ಬೇಕು ಅದಾದನ ಎಂಕ್ಲ ಗೊತ್ತು ಜಾತ್ ಎಂಕ ಊರ್ದ ದಾಲ ಓವು ಎಡ್ಡೆ ಓವು ದಾದನ್ ಗೊತ್ತುಜ್ಜಿ ಆತು ಊರುಡು ಎಲ್ಲ ಯೂಸ್ ಮನ್ಪೇಡ ಅಕ್ಳಿಗೆ ಗೊತ್ತುಪ್ಪು ಅಕಡೆ ಚೆಕ್ ಮನ್ಪಡಿ ಅವಳು ಏರೆಲ್ಲ ಯೂಸ್ ಮಂತದ್ದು ಪೋಡ ಎಡ್ಡೆ ಉಂಡು ಪನೊಡ್ಡ ಅಂತೆ. ಕನ್ನಡಕ ಚೂರು ದೆತ್ತು ತಿರ್ತದಿ ಕಾನದ ಬೊಕ್ಕದಾದೆ ವಿಶೇಷ ಬ್ರೋ. ವಿಶೇಷ ಪೂರ ಜಾವನೇರ್ನಾಗಲ್ಲ ನಿಖಲ್ನ. ಓಕೆ ಸರಿ ಬಣಂದುಲ್ಲೆ ರಾನೀಶ್ ಬ್ರೋ. ವಿಶೇಷಗಳಂತ ಇಲ್ಲ ಮಾತಾಡಲಿಕ್ಕೆ. ವಿಶೇಷ ಮಾತಾಡಬೇಕು. ಯಾವುದಾದ್ರೂ ಟಾಪಿಕ್ ಪ್ರಶ್ನೆ ಕೇಳೋಣವಾ? ಪ್ರಶ್ನೆಗೆ ಏನ್ಗನ ಮುಕ್ಕಳು ಬರ್ಪುಜೀರ ಅಂದು ಶೀಲಾದೇಕ ಬರ್ತೀರ. ಹಾಯ್ ನಮಸ್ತೆ ಸರ್ ಬಣ್ಣದಲ್ಲಿ. ಹಾಯ್ ಶೀಲಾವತಿ ಅವರೇ, ವೆಲ್ಕಮ್ ಟು ಲೈವ್. ಹೇಗಿದ್ದೀರಾ? ಥ್ಯಾಂಕ್ ಯು ಸೋ ಮಚ್. ಲೈವ್ ಬರ್ತೀನಿ, ಕೊಂಚ ಲೈಕ್ ಕೊಡ್ದು ಸಪೋರ್ಟ್ ಮಾಡ್ಬಿಡಿ. ದಾನೆ ಇನ್ನಿಲ್ಲ ಕೆಂಪಾತಿ ನೀರು ನಮ್ಮ ದಾಲಜ್ಜಿ ಪೂರ ಇರೇನ ಬ್ರೋ. ಎಂಕಲ ದಾದೆ ಎಂಕಲ ಡೈಲಿ ಡ್ಯೂಟಿಲ ಲೈವ್ ಲವ್ವೇ
ನಿಖಲಂಡ ದಿನೋಲ ಪೋದು ಪ್ರೋಗ್ರಾಮ್ ಒಪ್ಪುಂಡು DJ ದಗಳ ಜಿಕ್ ಚಿಕ್ ಜಿಕ್ ಚಿಕ್ ಡಿಗಿ ಜಿಗ್ ಬರೋಪ್ಪುಂಡದೆ ಶೀಲಾವತಿ ಅಲ್ಲ ಆಶಾ ವೆಲ್ಕಮ್ ಬ್ಯಾಕ್ ಆಶಿ ಥ್ಯಾಂಕ್ ಯು ಸೋ ಮಚ್ ಕೈಸಾ ಹೇ ಹೇಗಿದ್ದೀರಿ ಎಂಚ ಉಳ್ಳರು ಒಣಸಾಂಡೆ ದಾದೆ ಸ್ಪೆಷಲ್ ಬೊರ್ಚಿ ಕ್ವಿಜ್ ಬನ್ನೊಂದುಲ್ಲೇರ ಕ್ವಿಜ್ ಬರ್ಚಲ್ಲ ಯಾರಿಗೂ ಕ್ವಿಜ್ ಇಷ್ಟ ಅಜ್ಜಿ ಶೀಲಾವತಿ ಅಕ್ಕಗೆ ಪದ್ಯ ಇಷ್ಟ ಅಜ್ಜಿ ಎಡ್ಡೆ ಆಪುಜಿ ಕ್ವಿಜ್ ಐಕ್ ಅಂದಿ ಬೋರ್ ಆಪುಣಿ ಎಂಕ್ಲ ಬೋರ್ ಆಪುಣು ಅಲ್ಲ ಕೆಲವರಿಗೆ ಇಷ್ಟ ಆಪುಣಿ ಕನ್ನಡದ ಪೂರ ಇಷ್ಟ ಆಪುಣು ಕ್ವಿಜ್ ಶುರು ಮಂತಿನ ಕನ್ನಡ ರಾಸಿ ಪೂರ್ವ ಇರ್ಬೇಕ ಬೊಂಡು ಹುಷಾರುಲ್ಲೇನ ಅದು ಬೊಂಡು ಅವೇಂಜಿನ ಬೊಂಡು ಕಜಿಪ ಬೊಂಡು ಬಂಗುಡೇನ ಗಾಯ್ಸ್ ಲೈಕ್ ಮಾಡಿದ್ರು ಲೈಕ್ ಮಾಡಿ ಗಾಯ್ಸ್ ಎಂಕ್ ಇಷ್ಟ ಅಂಡ ಎಂಕ್ ಸತ್ಯ ಆನ್ಸರ್ ಮಲ್ಪರ ಆಪುಜಿ ಅಂದೆ ಓಕೆ ಮಲ್ಲಜ್ಜಿ ಬೋರ್ಡುವಾ ಅಂದು ಅಲ್ಲ ಅರೆ ಕ್ವಿಜ್ ಬೋರ್ಡ್ಗೆ ಲೈವ್ಗೆ ಬಂದವರು ಸ್ಕ್ರೀನ್ ಮೇಲೆ ಡಬಲ್ ಟ್ಯಾಪ್ ಮಾಡಿ ಹೌದು ಇವರನ್ನು ಪಿನ್ ಮಾಡ್ತೇನೆ ನಾನು ಆಯಿತಾ ಮತ್ತು ನಿಮಗೆ ಗಡಿ ನಮಗೆ ಹೇಳಬೇಕಂತಿಲ್ಲ ಎಲ್ಲಿ ಹೋಯ್ತು ಮಾರ್ರೆ ಲೈವಿಗೆ ಬಂದವರು ಸ್ಕ್ರೀನ್ ಮೇಲೆ ಡಬಲ್ ಟ್ಯಾಪ್ ಮಾಡಿ ಹಾಗೆ ಲೈವ್ ಇಷ್ಟ ಆದರೆ ವಿಡಿಯೋ ನೋಡಿಕೊಂಡು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಫ್ರೆಂಡ್ಸ್ ಬಂಗುಡೆ ಅನಿಶನ್ನಿ ಅವು ಬೊಂಡು ಒಂದು ಬರೆಯರಿ ನಾನೆಲ್ಲ ಕಜಿಪು ಬಂಗುಡೆ ಒಂದು ಬರೆಯರ ಪೋಯಿ ನನ್ನೆಂತೆ ಬಂದು ಸಂಪನ್ನೆ ಬತ್ತಿರಲಿ ಸಂಪತ್ತನ್ನು ಕೇನೊಂದಿತ್ತೀರಿ ಮಾರೆ ವೆಲ್ಕಮ್ ಬ್ಯಾಕ್ ಸಂಪತ್ ಬ್ರೋ ಹೇಗಿದ್ದೀರಾ ಥ್ಯಾಂಕ್ ಯು ಸೋ ಮಚ್ ಲೈವ್ಗೆ ಬಂದಿದ್ದಕ್ಕೆ ರಕ್ಷಿತನವರು ಈಗ ಕೇಳಿದರು ಅಲ್ಲೇ ಬತ್ತೇರು ಒಂದೊಂದು ಈರು ದಾನೆ ಸುದ್ದಿಜ್ಜಿ ಮಾರ್ರೆ ಎನಡ ಕೋಪನ ಏರಿ ಯಾನ ಏಪಲಕ್ಕೇನೊಂದು ಆಶಿದಾನೆ ಬೈಜಾಲು ಅಂದು ಆರು ಅಮ್ಮ ಬಂಡೇರು ನಿಕ್ಕ ಕೋಪಗೆ ಯಾನು ಆನಿ ಡ್ರಾಮನ್ ಪಂದಿ ನಿಕ್ಕ ಬಂದು ಬೊಕ್ಕ ಏನಂತೆ ನಿಕ್ಕ ಸ್ಕೂಲ್ ಓದರ ಪರೊಪ್ಪು ಮಾಡೋದು ಏನು ನೆಂತೆಂಚ ಸಂಪು ಹಾಯ್ ಪಣದುಲ್ಲೇರು ಸಂಪು ಪೂಜಾರಿ ಬ್ರೋ ಹಾಯ್ ಪಣದುಲ್ಲೇರು ಅನೀಶ್ ಈರು ಒಂಜಿ ಉಳ್ಳಾರು ಮಾರ ಪಣದುಲ್ಲೇರು ದಾದೆ ಶೀಲಾ ಸಿಸ್ಟರ್ ಹಾಯ್ ಪಣದುಲ್ಲೇರು ಶೀಲಾವತಿ ಪೊಕ್ಕಡೆ ಪಣದುಲ್ಲೇರು ಪೊಕ್ಕಡೆನಾ ಸತ್ಯ ಕೋಪ ಇಜ್ಜಾಂಡ ಯಾನ್ ಸತ್ಯ ಅಂದೇನೆ ಅಂತವಲ್ಲ ಬೇಜಾರಾತಂಡ ದಾನ್ನ ಜೋಕ್ಲೆವರೆಲ್ಲ ಬೇಜಾರಾಪು ಪಣ್ಣ ಕೇಂಡಿಜಿಂದ ಆಟದ ಲೈವ್ ಮಲ್ತೆ ಅಂದಿ ಇತ್ತು ಯಾನೆ ಕಡೆ ಲೈಕ್ ಕೊರಿ ಆಯ್ತು ಈರು ಪಂಡ ಅವು ಲೈವ್ ಮಂತ್ ದೀತಿನ ಬಾರ್ದಿನ ಅತ್ತು ಲೈವ್ ಇತ್ತಾರಲ್ಪ ಎಂಕ ಅವು ಲೈವ್ ದೀತಿನ ಕೈತಂಡಿ ಶೀಲಾವಕ್ಕ ಉಜಿರೆ ಪಣದುಲ್ಲೇರು ಆಟದ ಲೈವ್ ಮನ್ಪನಾಗ ಕರೆಕ್ಟ್ ಎದೂರು ತೊಡಿಯ ಒಂಚ ಒಲೋಲುಂತು ಮಂತ ಆತ ಕ್ಲಿಯರ್ ತೋಜಿ ಜನಕ್ಲಿಗೆ ಬ್ಲರ್ ಬರ್ಪುನು ಯಾಲ್ಲ ಕೊರಿಯೆ ಓಕೆ ಲೈಕ್ ಕೊಡೋದವ್ರು ಲೈಕ್ ಕೊಡಿ ಆಯ್ತಾ ಎಲ್ಲರೂ ಬೊಂಡು ಬಂಗುಡೆ ಬನ್ನಿ ಅಂದಿ ಬಲೆ ಗೈಸ್ ಪನದಲ್ಲಿ ಬನ್ನಿ ಜನರೇ ಯಾರೆಲ್ಲ ಲೈವಲ್ಲಿ ಇದ್ದೀರಾ ಪ್ಲೀಸ್ ಲೈವ್ಗೆ ಒಂದು ಲೈಕ್ ಕೊಟ್ಟು ಸಪೋರ್ಟ್ ಮಾಡಿ ಹಾಗೆ ನೀವು ಸಬ್ಸ್ಕ್ರೈಬ್ ಮಾಡಿದವರು ಸಬ್ಸ್ಕ್ರೈಬ್ ಮಾಡಿ ವಿಡಿಯೋ ನೋಡಿದವರು ವಿಡಿಯೋ ನೋಡಿ ಧನ್ಯವಾದಗಳು ನಿಮಗೆ ಲೈವಿಗೆ ಬಂದಿದ್ದಕ್ಕೆ ಸಂಪು ಗುಳಿಗ ಕೋಲದ ವಿಡಿಯೋ ಪಾಡ್ದೆ ತೂಲೆ ಓಕೆ ಯಾನ್ ಪ್ರತಿಯೊಂದು ತೂಂದು ಪೈ ಏಪ ಟೈಮ್ ತಿಕ್ಕೊಂಡು ಅಪ್ಪ ನಾನು ಚಾಲು ದಿದ್ದು ಬಿಡು ಪೇರು ಪೋಡಿಚ್ಚಿ ಮೆರ್ನ ಬತ್ತನಿದ್ದೆ ನಮ್ಮ ದುರ್ಗಕ್ಕನವರಿಗೆ ಒಂದು ಲೈಕ್ ಕೊಡಿ. ಹೆಲೋ ಗೈಸ್ ಬಂದಿದ್ದೀರಿ ಸೀತಾರಾಮ್ ಬ್ರೋ ಗೊತ್ತಿರಿ. ಹಾಯ್ ಸಿಂಗರ್ ಸೀತಾರಾಮ್ ಅಲ್ಲಿ ಕಲ್ಲಡ್ಕ ಬಂದಿದ್ದೀರಿ. ಹಾಯ್ ಸೀತಾರಾಮಣ್ಣ ವೆಲ್ಕಮ್ ಟು ಲೈವ್. ನಮ್ಮ ಊರು ಬತ್ತಿನ ಇರ್ನಾಟಿಗೆ ಒಂಜಿ ಪದ್ಯ ಬನ್ಕಾವೆ ಒಟ್ಟಿಗೆ ಪದ್ಯ ಬನ್ಕ ನಮ್ಮ 2 ಜನ ಸೇರ್ದು ಎಂಕಿರ್ನ ನಂಬರ್ ಸೆಂಡ್ ಬನ್ಪ್ಲೆ ಏರ್ನ ಕಾಗದ ಬಂದಿದೆ ನಮ್ಮ ಕಮಲಾನಾಭನದು, ಕಾಗದ ಬಂದಿದೆ ನಮ್ಮ ಕಮಲಾನಾಭನದು, ಈ ಕಾಗದವನ್ನು ಓದಿಕೊಂಡು ಕಾಗದ ಬರೆಯಿರಿ. ನಂಬರ್ ಎಲ್ಲ ನಾವು ಈಗ ಲೈವಲ್ಲೆಲ್ಲ ಶೇರ್ ಮಾಡಲಿಕ್ಕೆ ಅಲೌಡ್ ಇಲ್ಲ ಯೂಟ್ಯೂಬ್ ಕಡೆಯಿಂದ. ಸೊ ಯಾರದ್ದು ನಂಬರ್ ಕೇಳಬೇಡಿ ಆಯ್ತಾ. ಇರ್ನ ಬೊಕೇರ್ ನಾವು ಯಾನ್ ಇನ್ಸ್ಟಾಡ್ ಬತ್ ಪಾತಿರ್ಲಿ ಅವೇ ಇನ್ಸ್ಟಾಡ್ ಪಾತಿರ್ವೆ ಯಾನೆ ಲೈವ್ ನಂಬರ್ ಕೊರ್ರೆ ಜೇರಿಗಳ ಇರ್ನ ಇನ್ಸ್ಟಾಗ್ರಾಮ್ ID ದಾದಿ ಎನ್ನ ಇನ್ಸ್ಟಾಗ್ರಾಮ್ ID NG ಕುಲಾಲ್ ಪಂದುಂಡು. N ಫಾರ್ ನವೀನ್, G ಫಾರ್ ಗಣೇಶ್, NG ಕುಲಾಲ್ KULAL.
ಲಿಂಗಮ್ಮ ಬತ್ತರು ದೇವರೇ ಅನ್ನೋ ಲಿಂಗಮ್ಮಕ್ಕ ನಿಮ್ಮ ಕೂಲಿ ನೋಡೋದು ಎಷ್ಟು ದಿವಸ ಆಯಿತು. ಲಿಂಗಮ್ಮಕ್ಕ ವೆಲ್ಕಮ್ ಟು ಲೈವ್ ಎಂಚ ಒಳ್ಳೆ ಥ್ಯಾಂಕ್ ಯು ಸೋ ಮಚ್ ಲೈವ್ ಬತ್ತಿನಕ್ಕೆ ಕಜಿಪು ಕೇನು ಜೀವನದಲ್ಲರು ಕಜಿಪು ಕೇನುಚ್ಚಿ ಅವ್ವೆ ಕಜಿಪು ದೋಸೆ ಶೀಲಕ್ಕ ಪೋಯಿನ ಲೈವ್ ಎಕಡು ಅನೀಶ್ ಎಂಜಿ ಕುಲಲ್ಲ ಸರಿ ಕರೆಕ್ಟ್ ಅವೇನು ಒಟ್ಟಿಗೆ ಒಂದು ಬರೆದು ನಾಡ್ಲೆ ಬರ್ಪುಣವೇ ಹಾಯ್ ಕಡಪುರ್ಲೆ ಎಂಕೀರ್ ಇತ್ತ ಕಡಪುರ ಹೆಂಗೆ ಗೊತ್ತಾಪುಣ ಮೆಸೇಜ್ ಬರ್ಪುಣ ನೆಟ್ಟೆ ಎದುರುಡು ಎಂಡ ಇನ್ಸ್ಟಾಗ್ರಾಮ್ ಇಜ್ಜಿ ಒಣಂದ್ರೆ ಅಂದೆ ಓಕೆ ಇನ್ಸ್ಟಾಗ್ರಾಮ್ ಆಯ್ ಬೊಕ್ಕ ನಮ್ಮ ಯಾನು ಊರಿಗೆ ಏಪ ಬರ್ಪೇನ ಬತ್ತಿ ಬೊಕ್ಕ ಲೈವ್ ಮನ್ಪೇತ ಅಪ್ಪಗ ನಮ್ಮ ಬೊಕ್ಕ ಪಾತ್ರೆಗೆ ಅಲ್ಪ ಓಕೆ ಬೊಕ್ಕ ನಮ್ಮ ಮೀಟ್ ಮನ್ಪುಗವಲ್ಲ ಮಾತೆಲ್ಲ ಅಪ್ಪಗ ಇರೇನ ಲೆಪ್ಪುಗ ಯಾಲ್ಲ ಮಾತೆಲ್ಲ ಮಿಸ್ ಮಲ್ತೊಂದಿಲ್ಲ ಅಂದೆ ಓಕೆ 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 ಮಸ್ತ್ ದಿನ ದಾನೆ ಬರ್ಪುಜರಿತ್ತೆ ಕೂಲಿವೇನೇ ಸ್ನ್ಯಾಪ್ ಉಂಡಾ ಎಂಡ ಪೂರ ಉಂಡು ಸ್ನ್ಯಾಪ್ ಉಂಡು ಫೇಸ್ಬುಕ್ ಉಂಡು ಯೂಟ್ಯೂಬ್ ಉಂಡು ಇನ್ಸ್ಟಾಗ್ರಾಮ್ ಉಂಡು ಟಿಕ್ಟಾಕ್ ಉಂಡು ಟಿಕ್ಟಾಕ್ ಇಜ್ಜಿ ಬಕ್ಕಂದುಂಡು ನಮ್ಮ ಬೊಕ್ಕೊಂಜಿ ಪೊಸತ್ ಬೈದನತ್ತ ಅವಲ ಉಂಡು ಇಂಚಿನ ಆಯ್ತಾ ಪುದರ್ ಪೊಸತ್ತದೆತ್ತ ದಾದನ ಒಂಜಿ ಪೊಸತ್ ಬೈದನ್ ಮಾರೆ ಎಂಡ ಮ್ಯಾಪ್ ಉಂಡುಗೆ ಕ್ಯಾಂಡಿ ಕ್ರಶ್ ಇಜ್ಜಿ ಸ್ಕಿಪ್ ಪೂರಗೆ ಅಲ್ಲ ಸ್ಕಿಪ್ ಅಣ್ಣ ಎನ್ನ ನಂಬರ್ ಬೋರ್ಡಿಗೆ ಏನೊಂದುಲ್ಲೇರು ಎನ್ನ ನಂಬರ್ ಬೋರ್ಡ್ ಶಾಂತಕ ಬೈಜ್ಯರಿ ಅನ್ನ ಇಜ್ಜಿಜ್ಜಿ ಬೈಜ್ಯರಿ ಯಾರು ಶಾಂತಕ ಬೈಜ್ಯರು ಇರ್ನ ನಂಬರ್ ಕೇಳ ಹೆಂಗೊತ್ತುಜ್ಜಿ ಮೀಶೋ ಅತ್ತಿ ಇರ್ನ ಮೊಬೈಲ್ದ ಬ್ಯಾಟ್ರಿ ಪರ್ಸೆಂಟೇಜ್ ಪಲ್ನೆ ಒಂದೊಂದುಲ್ಲೇರು 75% ಉಂಡು ಅದಕ್ಕೆ ಸಚಿನ್ ಬ್ರೋ ವೆಲ್ಕಮ್ ಟು ಲೈವ್ ಎಂಚ ಒಳ್ಳಾರು ಥ್ಯಾಂಕ್ ಯು ಸೋ ಮಚ್ ಲೈವ್ ಬತ್ತೀನಿ ಕೊಂಚ ಲೈಕ್ ಕೊಡ್ದು ಸಪೋರ್ಟ್ ಮಾಡ್ಪ್ಲೆ ಮನಸ್ಸಾಂಡೆ ದಾದೆ ಸ್ಪೆಷಲ್ ಒಲ್ಪ ಊರು ಫಸ್ಟ್ ಟೈಮ್ ಬೈದರ್ ಲೈವ್ಗೆ ಒಂಜಿ ಚಾನೆಲನ್ನು ಸಬ್ಸ್ಕ್ರೈಬ್ ಮಾಡ್ತದೆ ಸಪೋರ್ಟ್ ಮಾಡ್ಪ್ಲೆ ಕುಡ್ಲದಾಗ್ಲೇಗ ಆರಾಮ್ ಪನ್ನೊಂದುಲ್ಲೇರು ಬತ್ತು ನಾವೇ ನಾಗೇಶ್ ಓಕೆ ಗಣೇಶ್ ಗಣೇಶ್ ಅದೇ ಬತ್ತನು ಬಕ್ಕ ರಿಪ್ಲೈ ಮನ್ಪು ಎತ್ತತ್ತು ಐಟೊಂಜಿ ತೂಲೆ ಎನ್ನ ಇತ್ತೊಂಜಿ ಭಜನೆ ಬಾರ್ದೆ ಅವೇನು ತೂದು ಸಪೋರ್ಟ್ ಮನ್ಪ್ಲೇವೆ ಇನ್ಸ್ಟಾಡ್ ಮೆಸೇಜ್ ಮಲ್ತೆ ಬತ್ತನು ತೂಪೆ ಬೊಕ್ಕ ತೂಪೆ ಎತ್ತೆ ಆಪುಚ್ಚಿ ತೂಯರ ಅವು ಲೈವ್ ಉಂಡ ತೆಂಚಾದ ಇನ್ನಿ ಒಂಜಿ ಭಜನೆ ಬಾರ್ದೆ ಕಾಗದ ಬಂದಿದೆ ನೋಡಿ ಲೈಕ್ ಕೊಡಿ ಆಯ್ತಾ ಲೈಕ್ ಕೊರ್ಲೆ ಶೇರ್ ಮಲ್ಪ್ಲೆ ಮಸ್ತ್ ಜನಕ್ಕೆ ಕಡಪುರ್ಲೆ ಭಜನೆ ಪುರ ಯಾನು ಭಜನೆ ಪುರ ಪಾಡೊಂದುಲ್ಲೆ ಮುರಣಿಂಚ ಸಪೋರ್ಟ್ ಮನ್ಪ್ಲೆ ಒಂದಂತೆ ಪೋಪುಂಡು ಭಜನೆ ಪುರ ಐಕ್ ಪಾಡು ನಾನು ಲೈವ್ ಮಲ್ಪೆ ತೂಲೆ ಏಪ ಇತ್ತೆ ಅನ್ಬೋರ ಇರ ಅವಳು ಉಳ್ಳಾರ ಆಟದವ್ರು ಉಳ್ಳಾರ ಓಕೆ 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 ಓಹೋ ಚೆಲುವೆಲ್ಲ ನನ್ನೆಂದಿದೆ ಚೆಲುವು ನಾಟ್ಯವಾಡಿ ತಾನೇ ಮುಗಿಲೆಂದಿದೆ ಬಾಲ್ಯ ಲೆಕ್ಕ ಪನ್ಪುಣ ತೂಲೆ ಒಣದುಲ್ಲೇರು ಅವು ಎಂಕ್ಲು ರಿಕ್ವೆಸ್ಟ್ ಮಾಡ್ಪುಣ ಅಂಚೆನಿ ಅಪ್ಪಗ ನಿಕ್ಲು ತೂವಡತ ನಿಕ್ಲು ಒಂಜಿ ರಿಕ್ವೆಸ್ಟ್ ಮಾಡ್ಪುಣ ಎಂಕ್ಲು ಭಜನೆದ ವೀಡಿಯೋಸ್ ವ್ಯೂಸ್ ಜಾಸ್ತಿ ಬರ್ಪುಂಡತ ಅರ್ನಿಂಗ್ಸ್ಲ ಅಂಚೆನೆ ಬರ್ಪುಂಡ ಇಜ್ಜೆ ಓಲ್ ವ್ಯೂಸ್ ಬರ್ಪುಂಡು ಜಾಸ್ತಿ ವ್ಯೂಸ್ ಬೈಜ್ಜಿ ಎಂಕ್ 500 300 200 ಅಂಚ ಅರ್ನಿಂಗ್ಸ್ದ ಆಲಜ್ಜಿ ಅರ್ನಿಂಗ್ಸ್ ಆವಡ ಮಸ್ತ್ ವ್ಯೂಸ್ ಪೋಡು ಲಕ್ಷ ಪೋಡು ಅಪ್ಪಗ ಬರ್ಪುಂಡು ಜಿನಜ್ಜಿ ಕಿರಣ್ ಕುಮಾರ್ ಹಾಯ್ ಬ್ರೋ ಎಂಚ ಉಳ್ಳಾರ ಕೇಳಿದ್ರೆ ಹಾಯ್ ಕಿರಣ್ ಬ್ರೋ ವೆಲ್ಕಮ್ ಟು ಲೈವ್ ಏನು ಹುಷಾರು ಎಂಚ ಉಳ್ಳಾರು ಥ್ಯಾಂಕ್ ಯು ಸೋ ಮಚ್ ಲೈವ್ ಬತ್ತಿನಕ್ಕೆ ಒಂಜಿ ಲೈಕ್ ಕೊಡ್ದು ಸಪೋರ್ಟ್ ಮನ್ಪ್ಲೆ ಚಾನಲ್ಗೆ ಸಬ್ಸ್ಕ್ರೈಬ್ ಆತ ಜಡ್ಡ ಪ್ಲೀಸ್ ಸಬ್ಸ್ಕ್ರೈಬ್ ಮನ್ಪ್ಲೆ ಸ್ನ್ಯಾಪ್ದ ಪುದರ್ದಾದ ಮಾರ್ರೆ ಎಂಕೆ ಗೊತ್ತುಜಿ ಸ್ನ್ಯಾಪ್ದ ಪುದರ್ದಾದ ಅಂದು NSTK ಅಂಚದಾನ ಉಂಡಂದು ಅದನ್ನ ಉಂಡು NSTK ಸ್ನ್ಯಾಪ್ ಪುದರ್ ಉಂಡ NSTK ಒಂದು ಸರ್ಚ್ ಮನ್ಪ್ಲೆಗೆ ಬರ್ಪುಂಡದುಲೆ NSTK ದುಬೈಡ್ ಬರ್ಸ ಏಪ ಬರ್ರೆ ದುಬೈಡ್ ಬರ್ಸ ಬರ್ಪುಜಿ ಅವು ಖಾಲಿ ಡಿಸೆಂಬರ್ದ ಪಗ ಬರೋರ ಬರ್ಪುಂಡು ಚುಚೂರು ಈ ಸತಿ ಬೈಜಿ ಅವಲ್ಲ ಪೆಟ್ಟು ಕಮ್ಮಿಯಾ ಬಡನಲ್ಲಿ ಪೆಟ್ಟು ಕಮ್ಮಿ ಅಂದತ್ತು NSTK ಅಂದ್ ಬನ್ಯಾನ್
ವಿಟ್ಲಾಡು ಬರ್ಸವಣದಲ್ಲಿ. ಓಕೆ ಓಕೆ, ನಮ್ಮ ಗಣೇಶ್ ಮಾತೆಲ್ಲ ಲೈಕ್ ಮಂತಂದಿಲ್ಲ. ಥ್ಯಾಂಕ್ ಯು ಸೋ ಮಚ್. 50 likes, new achievement on your reel. Thank you. ಗುರ್ತಾ ಆಂಡಿ ಲಾಸ್ಟ್ ಟೈಮ್ ಸತ್ಯನಾರಾಯಣ ಪೂಜೆಡು ಬತ್ತ ಇತ್ತೆ ಅತ್ತೆ ಈರು ವಿಡಿಯೋಗ್ರಾಫರ್ ಈರೇ ಆದಿತ್ತಾರೆ. ಸತ್ಯನಾರಾಯಣ ಪೂಜೆಡು ಅಂದು ಈರು ಹೋಳಿತ್ತರಿ ಎಂಕ್ ತಿಕ್ಕ್ಯಾರ ಇರು. ಕಿರಣ್ ಕುಮಾರ ಪಾತೇರ್ದಾರ ಇರು ಗೊತ್ತು ಜಿಂಕ್. ಲಾಸ್ಟ್ ಟೈಮ್ ಸತ್ಯನಾರಾಯಣ ಪೂಜೆ ಮುರಣಿ ನಮ್ಮ ಬರ್ದು ಬೇಡ ಏನತ್ತೆ ವಿಡಿಯೋಗ್ರಾಫರ್ ಅತ್ತಿ ಯಾನ್ ಜಸ್ಟ್ ವ್ಲಾಗ್ ಮಾಡ್ತಾರೆ ಬೋಡದು ವಿಡಿಯೋ ಬಂತಂತೀನಿ. ಎಲ್ಲಂಜಿಲ ಉಂಡ ಬಲೆ ಎಲ್ಲಂಜಿ ಐತಾರ ತಿಕ್ಕಗ ನಮ್ಮ ಅವಳಿ ಸೇಮ್. ಫಸ್ಟ್ ಏಡ್ ಇತ್ತಾರೆ ಇರಾ. ಓಕೆ ನೋ ಪ್ರಾಬ್ಲಮ್. ಅವೇ ಎಲ್ಲಂಜಿ ಸೇಮ್ ಅವಲೇ ಉಂಡು ನಮ್ಮ 4:30 ಗಂಟೆಗೆ ಸ್ಟಾರ್ಟ್ ಆಪನ್ಗೆ ಐತಾರ ರಂಗೋಲಿ ಪಾಡ್ನ ತಿಕ್ಕದಿತ್ತಾರೆ. ಓಕೆ. ಥ್ಯಾಂಕ್ ಯು ಸಪೋರ್ಟ್ ಮಾಡ್ತೀನಿ ಕಾವ್ಯ, ಧನ್ಯವಾದಗಳು. ಏರ್ ಮತ್ತೆ ಸಬ್ಸ್ಕ್ರೈಬ್ ಮಾಡ್ತಿದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಲಿ, ಸಪೋರ್ಟ್ ಮಾಡ್ಲಿ ಅಂಚೇರಿ. ಈ ಸತಿ 4 ಸತ್ಯನಾರಾಯಣ ಪೂಜೆ ಆಪುಣ ಎಲ್ಲಂಜಿ ಫೋಂಡ 4 ಆಪುಣ ಒಂಜಿ ತಿಂಗಳು 4 ಸತ್ಯನಾರಾಯಣ ಪೂಜೆ ಎಂಗಳು ಮಸ್ತ್ ಭಾಗ್ಯವಂತರು. ನಾನೇ ಭಾಗ್ಯವಂತ ಇಂದು ನಾನೇ ಪುಣ್ಯವಂತ. ಅವಿನಾಶ್ ಬತ್ತೀರ. ಹಾಯ್ ಅವಿನಾಶ್. ಇಂಚನೆ ವಿಡಿಯೋ ಪಾಡೊಂದು ಇಪ್ಪುಲೆ ಯಾನು ಆಲ್ಮೋಸ್ಟ್ ಟ್ರೈ ಮಂತೊಂದು ಮಾತ ಪಾಡ್ರೆ ಬಟ್ ಒಂತ ಕಂಟೆಂಟ್ ಕಮ್ಮಿ ತಿಕ್ಕುಂಡಿ ನಂಗೆ ಪಿದೆ ಪೋಡತ್ತೆ ಐತಾರದಾನಿ ಮಾತ್ರ ಚಾನ್ಸ್ ತಿಕ್ಕುನು ಬಾಕಿ ದಿನ ಡ್ಯೂಟಿ ಪುಣತೆ ದಾದ ಮನ್ಪೆರ್ಲ ಆಪುಜಿ ಬೊಕ್ಕ ದೂರ ಪೂರ ಪೋಯರ ಖರ್ಚಿಲ್ಲ ಜಾಸ್ತಿ ಉಂಡಂತೆ 1 ಗಂಟೆ ಪೂರ ಮುಟ್ಟ ಎತ್ತನ ಸುಲಭ ಆಪುಣಂತೆ. ಕುಲಾಲ್ ಗ್ರೂಪ್ ಉಳ್ಳಿ ಉಳ್ಳೇ ಅನು ಕುಲಾಲ್ ಗ್ರೂಪ್ ಉಳ್ಳಾರ ಇರು ಅವಂಚವರ ಇರೆಗೆ ತಿಕ್ಕಿಜ್ಜಾನು ಕುಲಾಲ್ ಗ್ರೂಪ್ ಇತ್ತಿರೆಂಚ ಇರು ಕುಲಾಲ್ ಆಪಂಡ ಈರ ಅವಳು ಹೋಲಿತ್ತರಿ ಏರು ಮಾರ್ರೆ. ರಂಗೋಲಿ ಬಣ್ಣಗೆ ಈರೆದುರುತ್ತಾರ. ರಂಗೋಲಿ ಬಣ್ಣ ಯಾಲ್ಲ ಕವಿನ ನೆಲೆ ಕುಲ್ದಿತ್ತೇರು ಯಾ ಪೊಂಜೋ ಇತ್ತೇರು ಬೊಕ್ಕ 6 ಉದ್ದದಾರವರು ಇತ್ತೇರು ಅರ್ನ ಪುದರ್ ಗೊತ್ತುಜ್ಜಿ ಅವಸ್ಥೆ ಮಾರ್ರೆ. ಅವೆಂಚ ಕಿರಣ್ ಕುಮಾರ್ ಹೆಂಗೆ ಗೊತ್ತಾಯ್ಚೀರು. ಹಾಯ್ ಬ್ರದರ್ ಬಂದೊಂದಿಲ್ಲ ರಾಜೇಶ್ ಅನ್ನಿ. ಹಾಯ್ ರಾಜೇಶ್ ಬ್ರೋ, ವೆಲ್ಕಮ್ ಟು ಲೈವ್. ಹೇಗಿದ್ದೀರಾ? ಥ್ಯಾಂಕ್ ಯು ಸೋ ಮಚ್ ಲೈವ್ಗೆ ಬಂದಿದ್ದಕ್ಕೆ ಒಂದು ಲೈಕ್ ಕೊಟ್ಟು ಸಪೋರ್ಟ್ ಮಾಡಿ, ಧನ್ಯವಾದಗಳು ನಿಮಗೆ. ಕಿರಣ್ ಕುಮಾರ್ ತೂಕ ಶೀಲಾವತಿ ಅವರು ಕೋಪದಲ್ಲಿದ್ದಾರೆ. ಯಾಕೆ ಕೋಪ ಮಾಡಬೇಡಿ ಶೀಲಾವತಿ ಅವರೇ, ಕೋಪ ಮಾಡಬೇಡಿ ಶೀಲಾವತಿ ಅವರೇ. ಯಾಕೆ ಕೋಪ ಮಾಡ್ತಿದ್ದೀರಾ? ನಿಮ್ಮ ಮುಖವನ್ನು ನಮಗೆ ನೋಡ್ಲಿಕ್ಕೆ ಆಗುದಿಲ್ಲ, ಟೊಮೆಟೊದಾಗಿ ಮಾಡಿದ್ದೀರಿ ನೀವು, ಯಾಕೆ ಹಾಗೆ ಮಾಡಬೇಡಿ ಆಯ್ತಾ. ಊಟ ಮಾಡಿದ್ದೀರ ಬ್ರೋ? ನಮ್ದು ಊಟ ಮಾಡಿ ನಾವು ಲೈವ್ ಸ್ಟಾರ್ಟ್ ಮಾಡೋದು. ಊಟ ಮಾಡಿ ಸ್ನಾನ ಮಾಡಿ ಊಟ ಮಾಡಿ ಮತ್ತೆ ಲೈವ್ಗೆ ಬಂದು ಕೂರುವುದು. ಬರೀಟ್ ಪಿಂಕ್ ಶರ್ಟ್ ಇತ್ತೆ ಅಂದೆ ತೂಕ ಎಲ್ಲಂಜಿ ಬಲ್ಲೆ ಎಲ್ಲಂಜಿ ತಿಕ್ಕಗಾವೆ ಎಲ್ಲಂಜಿ ಲಾಕ್ನ ಭಜನೆ ಬ್ರೌಂಡು. ಊಟ ಮಾಡಿದ್ರೆ ಬ್ರದರ್ ತುಷಾಂತ್ ನಾನು ಬಂದೆ 2 ಬಾಟಲ್ ಫಿನಿಶ್. ಅಯ್ಯೋ ಅದೆಲ್ಲ ಹೇಳ್ಬೇಡಿ ಮಾರ್ರೆ, ಬಾಟ್ಲಿ ಎಲ್ಲ ಫಿನಿಶ್ ಅದು ಹೇಳ್ಬೇಡಿ. ಈರು ಓಡು ದುಬೈ ಉಪ್ಪುನ ಯಾನು ದೇರ ಬ್ರೋ, ದೇರ ನೈಫ್ ರೋಡ್. ರಾಜೇಶ್ ಅನ್ನೆ ನಮ್ಮೂರ ಮಂದಾರ ಹೂವೆ ಸಾಂಗ್ ಹಾಡಿ ಕೂಲ್ ಆಗುತ್ತಾರೆ ಅವರೇ. ಓಕೆ ನಮ್ಮೂರ ಯಾನು ಭಜನೆ ಡ್ಯಾನ್ಸ್ ಡೇ ಉಳ್ಳೆ ಅಂದೆ. ನಮ್ಮೂರ ಮಂದಾರ ಹೂವೇ ನಮ್ಮೊಳಗೆ ಬಾಂದಳದ ಚೆಲುವೆ, ಬಳಿ ಬಂದು ಬಾಳನ್ನು ಬೆಳಗು, ನನ್ನ ಬರಿದಾದ ಮನದಲ್ಲಿ ಮಿನುಗು, ನಮ್ಮೂರ ಮಂದಾರ ಹೂವೇ. ಡಿ ಜೆ ಎಲ್ಲ ಇರಬೇಕು ಬ್ರೋ.
ಅಮ್ಮನ ಕೈಯಲ್ಲಿ ಕೊಡುತ್ತೇನೆ. ಓಕೆ 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 ಓಕೆ. DJ ಬೇಕಾ? ಕಣ್ಣಲ್ಲಿ ಕರೆದು ಒಂಗನಸ ತೆರೆದು ಸಂಗಾತಿ ಸಂಪ್ರೀತಿ ಸೆಳೆದೆ, ಅನುರಾಗ ಹೊಳೆದು ಅನುಬಂಧ ಬೆಳೆದು ಸಮೋಹ ಸಂಬಂಧ ಮಿಡಿದೆ, ಮೂಡಿದ ಪ್ರೇಮದ ಸೊಗಸಾದ ಕಾರಂಜಿ ಬಿಡಿದೆ, ಸೊಗಸಾದ ಕಾರಂಜಿ ಬಿಡಿದೆ. ನಮ್ಮೂರ ಮಂದಾರ ಹೂವೇ, ನನ್ನೊಲುಮೆ ಬಾಂದಳದ ಚೆಲುವೆ, ಬಳಿ ಬಂದು ಬಾಳನ್ನು ಬೆಳಗು, ನನ್ನ ಬರಿದಾದ ಮನದಲ್ಲಿ ಮಿನುಗು. ನಮ್ಮೂರ ಮಂದಾರ ಹೂವೇ, ಒಡಲಾಲ ಮೊರೆದು ಒಡನಾಟ ಮೆರೆದು ಒಡನಾಡಿ ಬಾಂಧವ್ಯ ಕಂಡೆ, ಋತುಮಾನ ಮೀರಿ ಹೊಸಗಾನ ತೋರಿ ಹಿತವಾದ ಮಾಧುರ್ಯ ಮಿಂದೆ, ತೀರದ ಮೋಹದ ಇನಿದಾದ ಆನಂದ ತಂದೆ, ಇನಿದಾದ ಆನಂದ ತಂದೆ. ನಮ್ಮೂರ ಮಂದಾರ ಹೂವೇ, ನನ್ನೊಲುಮೆ ಬಾಂದಳದ ಚೆಲುವೆ, ಬಳಿ ಬಂದು ಬಾಳನ್ನು ಬೆಳಗು, ನನ್ನ ಬರಿದಾದ ಮನದಲ್ಲಿ ಮಿನುಗು, ನನ್ನ ಬರಿದಾದ ಮನದಲ್ಲಿ ಮಿನುಗು. ಥ್ಯಾಂಕ್ ಯು. ಅಮ್ಮನ ಕೈಯಲ್ಲಿ ಕೊಡ್ತೇನೆ. DJ ಎಲ್ಲ ಇರಬೇಕು, ಮೊಬೈಲ್. ಓಕೆ. ಉಜಿರೆ ಬ್ರಹ್ಮಕಲಶಕ್ಕೆ ಬನ್ನಿ. ಯಾವಾಗ ಅದು? ನೀವು ಮೈಕ್ ಇಟ್ಕೊಳ್ಳಿ ಬ್ರೋ. ಮೈಕ್ ಬೇಕಾ? ನಿದ್ರೆ ಬರ್ಪುಂಡು ಮಾಡೋದಿರ ಅಂದ. ಓಕೆ ಓಕೆ. ಭಜನೆಗೆಂದ ಪದ್ಯಗೆಂದ ನವಿ ದುಬೈನಲ್ಲಿದ್ದೇನೆ. ನಾವು ದುಬೈನಲ್ಲಿದ್ದೇನೆ. ಹೇಗೆ ಜಾತ್ರೆಗೆ ಬರುವುದು? ನೀವು ಸಂಡೇ ಆಯಿತಾ? ಸಂಡೇ ಬನ್ನಿ. ಅಲ್ಲಿ ಶರಾಬ್ DJ ಮೆಟ್ರೋ ಸ್ಟೇಷನಲ್ಲಿ ಇಳಿದು ಮತ್ತು C1 ಬಸ್ಸಲ್ಲಿ ಬಂದು ಮತ್ತೊಂದು 2 ಸ್ಟೇಷನ್ ಹತ್ರ ಇಳಿಬೇಕು. ನಾವು ಲೊಕೇಶನ್ ಕಳಿಸ್ತೇವೆ ನೀವು ಬರುವುದಾದರೆ, ಆಯಿತಾ? ಥ್ಯಾಂಕ್ ಯು ಫಾರ್ ಬ್ರದರ್ ಅಂತಿದ್ದಾರೆ. ಹೂವಿನ ಮೈಲಿನ ದುಂಬೈ ಸಾಂಗ್ ಟ್ರೈ ಮಾಡಿ. ಅದು ಗೊತ್ತಿಲ್ಲ ಬ್ರೋ. ಸಂತು ಕಣೇರಿ ಅವರು ಬಂದರು. ಹಾಯ್ ಸಂತು ಅಣ್ಣ, ವೆಲ್ಕಮ್ ಟು ಲೈವ್. ಹೇಗಿದ್ದೀರಾ? ಥ್ಯಾಂಕ್ ಯು ಸೋ ಮಚ್ ಲೈವ್ಗೆ ಬಂದಿದ್ದಕ್ಕೆ. ಊಟ ಆಯಿತಾ ನಿಮ್ಮದು? ನಮ್ಮದು ಊಟ ಆಯಿತು. ಏನು ವಿಶೇಷ ಮತ್ತೆ? ಓಹೋ ಹಲೋ ಅಲ್ಲ, ಮುತ್ತುಶ್ರೀ ಬರ್ತೀರಾ? ಹಾಯ್ ಮುತ್ತುಶ್ರೀ, ವೆಲ್ಕಮ್ ಬ್ಯಾಕ್. ಥ್ಯಾಂಕ್ ಯು ಸೋ ಮಚ್ ಲೈವಿಗೆ ಬಂದಿದ್ದಕ್ಕೆ. ಲೈಕ್ ಡನ್ ಅಂತಿದ್ದಾರೆ, ಧನ್ಯವಾದಗಳು. ನಿಮ್ಮನ್ನು ಕೇಳಿ ಕೇಳಿ ನಮ್ಮ ರಕ್ಷಿತ್ ಅವರು ಈಗ ಹೋದ್ರ ಅಂತ ಊಟ ಮಾಡ್ಲಿಕ್ಕೆ. ಇವತ್ತು ಶಿವಾಜಿ ಜಯಂತಿ. ಜೈ ಭವಾನಿ, ಜೈ ಶಿವಾಜಿ ಅಂತಿದ್ದಾರೆ. ಹೌದು.
ಲೈಕ್ ಒಂಜಿ ಕೊರಿಯ ಬಂದಿದೆ. ಥ್ಯಾಂಕ್ ಯು. ಕುದುರೇನ ತಂದೀವ್ನಿ ಜೀನಾವ ಬಿಗಿದೀವ್ನಿ, ಕುದುರೇನ ತಂದೀವ್ನಿ ಜೀನಾವ ಬಿಗಿದೀವ್ನಿ, ಬರಬೇಕು ತಂಗಿ ಮದುವೆಗೆ, ಬರಬೇಕು ತಂಗಿ ಮದುವೆಗೆ. ಒಣಸಾಣ ಸಿಸ್ಟರ್ ಇರ್ನಾಣೆ ಒಣಸ್ ದಾರಿ ಗಜ್ಪು ಎಂಕ್ ತುರೆ ಬೊಕ್ಕ ದೋಸೆ. ಓ ಮೇರೆ ಲೈವ್ ಸಂಪದನೆ ಲೈವ್ ಬರ್ಪೆ ಅಂತೇಳಿ ಮಾರಿ ತೂಕ. ಇರ್ನಾಣೆ ಒಣಸ್ ದಾದೆ ಸ್ಪೆಷಲ್ ಇರಿಗೆ ಬರಬೇಕು ತಂಗಿ ಲೈವಿಗೆ, ಬರಬೇಕು ತಂಗಿ ಲೈವಿಗೆ. ಅಂಗ್ಲ ಗುಡಿಸೋರಿಲ್ಲ ಗಂಗ್ಲ ತೊಲೆಯೋರಿಲ್ಲ, ಹೆಂಗೆ ಬರಲನ್ನ ಮದುವೆಗೆ. ಅಂಗ್ಲಾಕೆ ಹಾಲಿಡುವೆ ಗಂಗ್ಲಾಕೆ ತುತ್ತಿಡುವೆ, ಅಂಗ್ಲಾಕೆ ಹಾಲಿಡುವೆ ಗಂಗ್ಲಾಕೆ ತುತ್ತಿಡುವೆ, ಜೋಕೇನೆ ನಿನ್ನ ಕರೆದೊಯ್ಯುವೆ, ಜೋಕೇನೆ ನಿನ್ನ ಕರೆದೊಯ್ಯುವೆ. ಕುದುರೇನ ತಂದೀವ್ನಿ ಜೀನಾವ ಬಿಗಿದೀವ್ನಿ, ಬರಬೇಕು ತಂಗಿ ಮದುವೆಗೆ, ಬರಬೇಕು ತಂಗಿ ಮದುವೆಗೆ. ಮಳೆಯಾರ ಬಂದೀತು ಹೊಳೆಯಾರ ತುಂಬೀತು, ಹೆಂಗೆ ಬರಳನ್ನ ಮದುವೆಗೆ. ಚಿನ್ನಾದ ಹರಿಗೋಳ್ಗೆ ರನ್ನಾದ ಹುಟ್ಟಾಕಿ, ಚಿನ್ನಾದ ಹರಿಗೋಳ್ಗೆ ರನ್ನಾದ ಹುಟ್ಟಾಕಿ, ಜೋಕೇನೆ ನಿನ್ನ ಕರೆದೊಯ್ಯುವೆ, ಜೋಕೇನೆ ನಿನ್ನ ಕರೆದೊಯ್ಯುವೆ. ಥ್ಯಾಂಕ್ ಯು. ಮುದ್ದುಶ್ರೀ ಸಪೋರ್ಟ್ ಮಾಡ್ತಾ ಇದ್ದಾರೆ. ಥ್ಯಾಂಕ್ ಯು. ಸಂತೋನ್ನ ದಾರಾ ಬೇಂದ್ರೆ ಅವರ ಒಂದು ಹಾಡು ನೀ ಹಿಂಗ ನೋಡಬೇಡ ನನ್ನ ಹೇಳಿ, ರೈಟ್, ಸೂಪರ್. ಅದು ಜಾಸ್ತಿ ಗೊತ್ತಿಲ್ಲ, ಒಂದು 2-3 ಲೈನ್ ಆಡ್ತೇನೆ ಗೊತ್ತಿದ್ದಷ್ಟು, ಆಯ್ತಾ. ನೀ ಹಿಂಗೆ ನೋಡಬೇಡ ನನ್ನ, ಅದು ಎಲ್ಲಿ ಹೋಯ್ತು ಮಾರೆ? ಮೊನ್ನೆ ನಾನು ನೋಡಿದೆ, ಅದು ಲಿರಿಕ್ಸೇ ಇಲ್ಲ ಇವತ್ತು. ಲಿರಿಕ್ಸ್ ಇಲ್ಲ ಬ್ರೋ ಅದರದ್ದು, ಎಲ್ಲಿ ಹೋಯ್ತು ಅಂತ ಗೊತ್ತಿಲ್ಲ. ನೀ ಹಿಂಗೆ ನೋಡಬೇಡ ನನ್ನ, ನೀ ಹಿಂಗೆ ನೋಡಿದರೆ ನನ್ನ, ತಿರುಗಿ ನಾ ಹೇಗೆ ನೋಡಲಿ ನಿನ್ನ. ಸಂಸಾರ ಎಲ್ಲಿ ಹೋಯ್ತು ಮಾರೆ? ಅದಲ್ಲ, ದಾರಿ ನೆನೆದೆ ಕೈ ಹಿಡಿದೆ ನೀನು ತನ್ನಾಗ ಅಂತ ತಿಳಿದು, ಬಿಡವಲ್ಲಿ ನಾನು ಗೋಧಿ ಮುಚ್ಚಿದ ಕೆಂಡ ಇದಂತ ಹೊಳೆದು, ಮುಗಿಲನ ಕಪ್ಪರಿಸಿ ನೆಲಕ ಬಿದ್ದರ ನೆಲಕ ನೆಲಿಯಲ್ಲಿನ್ನ
ಹಾಗಾದಿ ಮಾತು ನಂಬಿ ನಾನು ದೇವರಂತ ತಿಳಿದೆಯೇ ನಿನ್ನ. ನೀ ಹೀಗೆ ನೋಡಬೇಡ ನನ್ನ, ನೀ ಹೀಗೆ ನೋಡಿದರೆ ನನ್ನ, ತಿರುಗಿ ನಾ ಹೇಗೆ ನೋಡಲಿ ನಿನ್ನ. ಸಂಸಾರ ಸಾಗರದಲ್ಲಿ ಕವಿರದಷ್ಟು ದುಃಖವಿರದಷ್ಟು ಬಂಡಿ, ನಾ ಬಲ್ಲೆ ನನಗೆ ಗೊತ್ತಿಲ್ಲದಿದ್ದರು ಎಲ್ಲಿ ಆಚೆಯ ದಂಡಿ. ಮಲಗಿರುವ ಕೂಸು ಮಲಗಿರಲಿ ಅಲ್ಲಿ ಮುಂದಿನದು ದೇವರ ಚಿತ್ತ. ನಾ ತಡಿಲಾರೆ ಅದು ಯಾಕ ನೋಡತಿ ಮತ್ತ ನೀತ್ತ. ನೀ ಹೀಗೆ ನೋಡಿದರೆ ನನ್ನ, ನೀ ಹೀಗೆ ನೋಡಿದರೆ ನನ್ನ, ತಿರುಗಿ ನಾ ಹೇಗೆ ನೋಡಲಿ ನಿನ್ನ. ಸಾಗರ್ ಬ್ರೋ ಎಲ್ಲಿ ಹೋದ್ರು ಮಾರ್ರೆ? ಎಲ್ಲರೂ ಎಲ್ಲಿ ಹೋದ್ರು? ರೈಟ್ 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 ಅಂತಿದ್ದಾರೆ ನಮ್ಮ ಸಾಗರ್ ಅಲ್ಲ ಮುದ್ದುಶ್ರೀ ಅವರು. ಜಿ ನ್ಯೂಸ್ ದಗ್ಲೇನ ಮೈಕ್ ಅವನು. ಜಿ ನ್ಯೂಸ್ ದಗ್ಲ ಮೈಕ್ ಹತ್ತಪ್ಪ ಅವು ನಮ್ಮ ಮಕ್ಕಳ ಮೈಕ್. ಅಪ್ಪ ರಾಜೇಶ್ ಶೆಟ್ಟಿ ಬರ್ತೀರಾ? ಹಾಯ್ ರಾಜೇಶ್ ಅಣ್ಣ, ವೆಲ್ಕಮ್ ಟು ಲೈವ್. ಎಂಚ ಉಳ್ಳರು, ಥ್ಯಾಂಕ್ ಯು ಸೋ ಮಚ್. ಲೈವ್ ಬರ್ತೀನಿ, ಕೊಂಚ ಲೈಕ್ ಕೊಡ್ದು ಸಪೋರ್ಟ್ ಮಾಡ್ಪ್ಲೇ. ಮಣಸಾಂಡೆ ದಾದಿ ಸ್ಪೆಷಲ್ ಓಲೂರು ಫಸ್ಟ್ ಟೈಮ್ ಬರ್ತೀನಂಡ ಇಂಕಲ ಚಾನೆಲ್ ಒಂಜಿ ಸಬ್ಸ್ಕ್ರೈಬ್ ಮಾಡ್ತದೆ, ಸಪೋರ್ಟ್ ಮಾಡ್ಪ್ಲೇ. ತುಳುವನಾಡ ಧರ್ಮ ತುಡರು ದೈವ ಕೊರಗಜ್ಜ, ಪಂಚವರ್ಣದ ಮನ್ನ ಕಣ್ಣು ಸತ್ಯ ಕರಿಯಜ್ಜ. ತುಳುವನಾಡ ಧರ್ಮ ತುಡರು ದೈವ ಕೊರಗಜ್ಜ, ಪಂಚವರ್ಣದ ಮನ್ನ ಕಣ್ಣು ಸತ್ಯ ಕರಿಯಜ್ಜ. ಕೊರಗತನಿಯ ಭಾನುದೇವರ ಬಲ್ಪುದಾರತಿ ಸ್ವಾಮಿ ಅಜ್ಜಾಗ, ಭಾನುದೇವರ ಬಲ್ಪುದಾರತಿ ಸ್ವಾಮಿ ಅಜ್ಜಾಗ. ಏಳು ಕೊಪ್ಪ ಕಡತು ಭಕ್ತದ ಕಾರ್ಮಿಕ ಬೆರೆಯ, ಏಳು ಕೊಪ್ಪ ಕಡತು ಭಕ್ತದ ಕಾರ್ಮಿಕ ಬೆರೆಯ. ಭಕ್ತಿದಂತಲು ನೆಲಕು ಊರುದು ಕಪಟಲು ಕಿರಿಯ. ಭಕ್ತಿಯಸನ ಕೊರ್ಪ ಭಕ್ತದ ಸೊಗಿ ಪೊಡು ನಿನನೇ, ಭಕ್ತಿಯಸನ ಕೊರ್ಪ ಭಕ್ತದ ಸೊಗಿ ಪೊಡು ನಿನನೇ. ಎನ್ನ ಉಸುಳುಡು ನಿನ್ನ ಪಾದನ ಧ್ವನಿ ಪೊಡು ನಿಜನೇ. ಕೊರಗತನಿಯ ಬಾಲದೇವರ ಬಲ್ಪುದಾರತಿ ಸ್ವಾಮಿ ಅಜ್ಜಾಗ, ಬಾಲದೇವರ ಬಲ್ಪುದಾರತಿ ಸ್ವಾಮಿ ಅಜ್ಜಾಗ. ಕಪ್ಪು ರಂಗುಡ ಮುಗುರು ಕೆಲ ನಲುಪುನ ಪೊರ್ಲು, ಪೀಡ ಚಕ್ಕುಲಿ ಹೆಸರು ಕಾಪುನ ನಿರಿಲು. ಕಡೆ ಕನ್ನಡ ಕೊಡಿ ಬೊಕ್ಕ ದೊಪ್ಪುನಗ ಬರುವ, ಕಡೆ ಕನ್ನಡ ಕೊಡಿ ಬೊಕ್ಕ ದೊಪ್ಪುನಗ ಬರುವ. ಪಂಡಿನಾಲೈ ನುಂಡಿಡಾನಗ ಉತ್ತರ ಕೊರುವ. ಕೊರಗತನಿಯ ಭಾನುದೇವರ ಬಲ್ಪುದಾರತಿ ಸ್ವಾಮಿ ಅಜ್ಜಾಗ, ಭಾನುದೇವರ ಬಲ್ಪುದಾರತಿ ಸ್ವಾಮಿ ಅಜ್ಜಾಗ. ಬ್ರೋ ಅದರಲ್ಲಿ ಒಂದು ಸ್ವಲ್ಪ ಟ್ರ್ಯಾಕ್ ಇದ್ರೆ ಸೂಪರ್ ಆಗುತ್ತದೆ. ಟ್ರ್ಯಾಕ್ ಹಾಕಿದ್ರೆ ಇದು ಬರ್ತದೆ ಅವರೇ, ಕಾಪಿ ರೈಟ್ ಬರ್ತದೆ. ಕಾಪಿ ರೈಟ್ ಬರ್ತದೆ, ಎಲ್ಲದಕ್ಕೂ ಕಾಪಿ ರೈಟ್. ಒಂದು ಹಾಡು ಆಡಲಿಕ್ಕಿಲ್ಲ, ಎಲ್ಲ ಕಾಪಿ ರೈಟ್ ಬರ್ತದೆ. ಮತ್ತು ಇವನ್ ಮ್ಯೂಸಿಕ್ ನಾವು ಖಾಲಿ ಲಿರಿಕ್ಸಿಗೆ ಕಾಪಿ ರೈಟ್ ಬರ್ತದೆ ಮಾರೆ, ಎಂತ ಮಾಡೋದು. ಅದಕ್ಕೆ ಬೇಡ, ಅವ್ರದ್ದು ಟೆನ್ಷನ್ ಬೇಡ ಅಂತ ನಾವು ಹೀಗೆ ಹಾಡೋದು. ಯಾವುದಾದ್ರೂ ಕಾಪಿ ರೈಟ್ ಇಲ್ಲದ ಮ್ಯೂಸಿಕ್ ಇದ್ರೆ ಆದರೆ ಗೊತ್ತಿರ್ಬೋದು. ನಮ್ಮ ಇವರು ಆಡ್ತಾರಲ್ಲ, ಅವರು ಎಂತ ಮಾಡ್ತಾರೋ ಗೊತ್ತಿಲ್ಲ ಮಾರೆ, ಅವರಿಗೆ ಎಷ್ಟು ಕಾಪಿ ರೈಟ್ ಬಂದಿರ್ಬೋದು.
ಶಾನಿಲ್ ಸಿಸ್ಟರ್. ಪಿ ಶೆಟ್ಟಿ ಬತ್ತೀರಿ. ಹಾಯ್ ಪಿ ಶೆಟ್ಟಿ, ವೆಲ್ಕಮ್ ಟು ಲೈವ್. ಎಂಚ ಉಳ್ಳರು, ಥ್ಯಾಂಕ್ ಯು ಸೋ ಮಚ್. ಲೈವ್ ಬತ್ತೀನಿ, ಕೊಂಚ ಲೈಕ್ ಕೊಡ್ದು ಸಪೋರ್ಟ್ ಮಾಡ್ಲಿ. ಮನಸಾಂಡೆ ಏದಾದ್ರು ಸ್ಪೆಷಲ್ ಕಾಣದ ಕಡಲಿಗೆ ಅಂಬಲಿಸಿದ ಮನ, ಕಾಣದ ಕಡಲಿಗೆ ಹಂಬಲಿಸಿದೆ ಮನ ಮನ, ಕಾಣದ ಕಡಲಿಗೆ ಹಂಬಲಿಸಿದೆ ಮನ, ಕಾಣದ ಕಡಲಿಗೆ ಹಂಬಲಿಸಿದೆ ಮನ. ಕಾಲಬಲ್ಲೆನೆ ಒಂದು ದಿನ ಕಡಲನು ಕೂಡಬಲ್ಲೆನೆ ಒಂದು ದಿನ, ಕಾಲಬಲ್ಲೆನೆ ಒಂದು ದಿನ ಕಡಲನು ಕೂಡಬಲ್ಲೆನೆ ಒಂದು ದಿನ. ಕಾಲದ ಕಡಲಿನ ಮರೆತದ ಜೋಗುಳ ಒಣಗಿವಿಗಿಂದು ಕೇಳುತ್ತಿದೆ, ಕಾಲದ ಕಡಲಿನ ಮರೆತದ ಜೋಗುಳ ಒಣಗಿವಿಗಿಂದು ಕೇಳುತ್ತಿದೆ. ನನ್ನ ಕಲ್ಪನೆಯು ತನ್ನ ಕಡಲನೆ ಚಿತ್ರಿಸಿ ಚಿಂತಿಸಿ ಸುಯ್ಯುತ್ತಿದೆ. ಎಲ್ಲಿರುವುದೋ ಅದು, ಎಂತಿರುವುದೋ ಅದು, ನೋಡಬಲ್ಲೆನೆ ಒಂದು ದಿನ ಕಡಲನು ಕೂಡಬಲ್ಲೆನೆ ಒಂದು ದಿನ. ಸಾವಿರ ಹೊಳೆಗಳು ತುಂಬಿ ಹರಿದರು ಒಂದೇ ಸಮನಾಗಿಹುದಂತೆ, ಸುನೀಲ ವಿಸ್ತರ ತರಂಗ ಶೋಭಿತ ಗಂಭೀರ ಹೃದೀತಾನಂತೆ, ಮುನ್ನೀರಂತೆ ಅಪಾರವಂತೆ. ಕಾಲದಲ್ಲಿನೇ ಒಂದು ದಿನ ಅದರಲ್ಲೂ ಕರಗಲಾರೆನೆ ಒಂದು ದಿನ. ಜಟಿಲ ಕಾನನದ ಕುಟಿಲ ಪಥಗಳಲ್ಲಿ ಹರಿವ ತೊರೆಯು ನಾನು, ಎಂದಿಗಾದರೂ ಕನದ ಕಡಲನು ಸೇರಬಲ್ಲೆನೇನು. ಜಟಿಲ ಕಾನನದ ಕುಟಿಲ ಪಥಗಳಲ್ಲಿ ಹರಿವ ತೊರೆಯು ನಾನು, ಎಂದಿಗಾದರೂ ಕನದ ಕಡಲನು ಸೇರಬಲ್ಲೆನೇನು. ಸೇರಬಹುದೆ ನಾನು ಕಡಲ ನೀಲಿಯಲು, ಕರಗಬಹುದೆ ನಾನು, ಕರಗಬಹುದೆ ನಾನು, ಕರಗಬಹುದೆ ನಾನು. ಥ್ಯಾಂಕ್ ಯು. ಇಮೋಷನಲ್ ಸಾಂಗ್ ಮಸ್ತ್ ದಿನ ಪಾಡಂದೆ ಅಂಚ ಹೊರ ನೆನಪಾರ್ಪುಣು ಅಪ್ಪ ಪನ್ಪುಣಿ ಬೊಕ್ಕದಾದ ವಿಶೇಷ ಇಮೋಷನಲ್ ಸಾಂಗ್. ಓಡೆ ಪುರ ಪೂರ ಬಲ್ತೇರು ಮರ ಲೈವ್ ಹೊಡೆದು ಪದ್ಯ ಕೇಂದಿ ಪದ್ಯ ಕೇಳಿ ಓಡಿ ಹೋದ್ರ ಮರ ಎಲ್ಲರೂ. ಎಕ್ಕಸಕ ಎಕ್ಕಸಕ ಎಕ್ಕಸಕಲ ಎಕ್ಕಸಕ ಎಕ್ಕಸಕ ಎಕ್ಕಸಕಲ, ಅಕ್ಕ ಪಂಡದ ಲೆಪ್ಪು ನಕಲು ಬತ್ತೆರಿತ್ತೆಲ, ಅಕ್ಕ ಪಂಡದ ಲೆಪ್ಪು ನಕಲು ಬತ್ತೆರಿತ್ತೆಲ, ಎಕ್ಕಸಕ ಎಕ್ಕಸಕ ಎಕ್ಕಸಕಲ, ಎಕ್ಕಸಕ ಎಕ್ಕಸಕ ಎಕ್ಕಸಕಲ. ಓಡು ಮಾರೆ ಎಕ್ಕ ಸಕ್ಕಾರು ಎಕ್ಕ ಎಕ್ಕಾತು ಮಾರು ಸಂಪನ್ನ ಮೈಕ ಹೆಂಕೋರ್ಲೆ ಹೇಳೋದಿಲ್ಲ ರೀ ಈರು ಓಡೆ ಹೋಯ್ನಿ ಇನ್ನ ಲೈವ್లో ಬತ್ತಿಜಿದ ಅಲಜ್ಜಿ
ಓ ರಾಮ ಓ ಧೂಮ ರಾಮ ಧೂಮ ಚೋಮ ಅವನು ಏರು ಉಲ್ಲರೆಯ ಮಲ್ಲ ಮಲ್ಲ ಬುಂಡ ಕೆತದು ಕೊಲ್ಲೆಯ ರಾಮ ಧೂಮ ಚೋಮ ಅವನು ಏರು ಉಲ್ಲರೆಯ ಮಲ್ಲ ಮಲ್ಲ ಬೊಂಡ ಕೆತದು ಕೊಲ್ಲೆಯ ಮಂಡ ಮಿನಿಕೆ ನೀರು ಕೊಟ್ಟದು ಬೆಂದ್ರು ಕಾಯ್ಕೊಡು ಕೋಟಿ ಚೆನ್ನೆಯನ್ನ ಪಾಡು ಪುಲ್ಲು ನೀಯೊಡು ಎಕ್ಕ ಸಕ ಸಕ್ಕರ ಅಕಾಪನದಲೆಪ್ಪುಲಕಲು ಬತ್ತಿರುತ್ತಲ ಎಕ್ಕ ಸಕ ಸಕ್ಕಲ ಓ ಗಂಗೆ ಓ ಗೌರಿ ಗಂಗೆ ಗೌರಿ ಕಾಳಿ ಬಳ್ಳಿ ಇಂಚಿ ಬಲದೆ ಚೊಂಬು ಮುಟ್ಟ ಮಂದ ಪೇರು ಕರುಳು ಶಾರದೆ ಓಲ ಎತ್ತಿನಲ್ಲಿ ಕಾಯಿ ಒಪ್ಪು ಸೇವಕೋ ಬದುಕು ಪಂಪಿ ಬುಜ್ಜಾಲಡು ನಮ ಕುಲ್ಲೆಕೋ ಎಕ್ಕ ಸಕ್ಕಲ ಅಕಾಪನದಲೆಪ್ಪು ನಕಲು ಬತ್ತಿರುತ್ತಲ ಎಕ್ಕ ಸಕ್ಕಲ. ಥ್ಯಾಂಕ್ ಯು ಸಂಪತ್ತಣ್ಣನವರೇ, ನೀವು ನಮ್ಮ ಲೈವ್ಗೆ ಬಂದು ಸಪೋರ್ಟ್ ಮಾಡ್ತಾ ಇದ್ದೀರಾ, ಧನ್ಯವಾದಗಳು. ಮೇಲೆ 5 ಮಂದಿ ಇದ್ದಾರೆ, ಯಾರಂತ ಗೊತ್ತಿಲ್ಲ, ಕೆಳಗೆ ಬಂದು ಒಂದು ಲೈಕ್ ಕೊಟ್ಟು ಸಪೋರ್ಟ್ ಮಾಡಿದ್ರೆ ಒಳ್ಳೆಯದು. 33 ಲೈಕ್ ಆಗಿದೆ, 40 ರೂಪಾಯಿ ಆಗಿದೆ. ಸೊ ಯಾರೆಲ್ಲ ಲೈವ್ ಅಲ್ಲಿ ಇದ್ದು ಸಪೋರ್ಟ್ ಮಾಡ್ತಾ ಇದ್ದೀರಾ ಧನ್ಯವಾದಗಳು. GP ನಾಗೇಶ್ ಅವರು ಬಂದರು. ಹಾಯ್ ನಾಗೇಶ್ ಅವರೇ, ವೆಲ್ಕಮ್ ಟು ಲೈವ್. ಹೇಗಿದ್ದೀರಾ? ಥ್ಯಾಂಕ್ ಯು ಸೋ ಮಚ್ ಲೈವ್ಗೆ ಬಂದಿದ್ದಕ್ಕೆ. ನನ್ನದು 33ನೇ ಲೈಕ್ ಅಂತಿದ್ದಾರೆ. ಥ್ಯಾಂಕ್ ಯು ಸೋ ಮಚ್. ಊಟ ಆಯ್ತಾ ನಿಮ್ದು? ಹೇಗಿದ್ದೀರಿ? ಮತ್ತೆ ಏನು ವಿಶೇಷ, ಏನು ಸ್ಪೆಷಲ್ ನಿಮಗೆ? ಭಾಗ್ಯದ ಬಳೆಗಾರ ಹೋಗಿ ಬಾನಂತವರಿಗೆ, ಭಾಗ್ಯದ ಬಳೆಗಾರ ಹೋಗಿ ಬಾನಂತವರಿಗೆ, ಭಾಗ್ಯದ ಬಳೆಗಾರ ಹೋಗಿ ಬಾನಂತವರಿಗೆ, ಭಾಗ್ಯದ ಬಳೆಗಾರ ಹೋಗಿ ಬಾನಂತವರಿಗೆ. ಬಾಳೆ ಬಾಲಕ್ಕೆ ಬೀಡು, ಸೀಬೆ ಏಳಕ್ಕೆ ಬೀಡು, ಬಾಲೆ ಬಾಲಕ್ಕೆ ಬೀಡು, ಸೀಬೆ ಏಳಕ್ಕೆ ಬೀಡು, ನಟ್ಟ ನಡುವೆ ನೀ ಹೋಗು ಬಳೆಗಾರ, ನಟ್ಟ ನಡುವೆ ನೀ ಹೋಗು ಬಳೆಗಾರ, ಅಲ್ಲಿ ಹುದನ್ನ ತವರೂರು. ಭಾಗ್ಯದ ಬಳೆಗಾರ ಹೋಗಿ ಬಾನಂತವರಿಗೆ, ಭಾಗ್ಯದ ಬಳೆಗಾರ ಹೋಗಿ ಬಾನಂತವರಿಗೆ. ನಿನ್ನ ತವರೂರ ನಾನೇನು ಬಲ್ಲೆನು, ನಿನ್ನ ತವರೂರ ನಾನೇನು ಬಲ್ಲೆನು, ಗೊತ್ತಿಲ್ಲ ಎನಗೆ ಗುರಿಯಿಲ್ಲ ಎಲೆ ಬಾಲೆ, ಗೊತ್ತಿಲ್ಲ ಎನಗೆ ಗುರಿಯಿಲ್ಲ ಎಲೆ ಬಾಲೆ, ತೋರಿಸು ಬಾರೆ ತವರೂರ. ಹಂಚಿನ ಮನೆ ಕೋಲು ಕಂಚಿನ ಕದ ಕೋಲು, ಹಂಚಿನ ಮನೆ ಕೋಲು ಕಂಚಿನ ಕದ ಕೋಲು, ಇಂಚಾಡೋವೆರಡು ಗಿಲಿ ಕಾನು ಬಳೆಗಾರ, ಇಂಚಾಡೋವೆರಡು ಗಿಲಿ ಕಾನು ಬಳೆಗಾರ, ಅಲ್ಲಿ ಹುದನ್ನ ತವರೂರು. ಮುತ್ತೈದೆ ಹೆಣ್ಣೆ ತೋರುದ ನಿಂತವರೂರ, ಮುತ್ತೈದೆ ಹೆಣ್ಣೆ ತೋರುದ ನಿಂತವರೂರ. ಮುತ್ತೈದೆ ಹತ್ತಿಲಿ ಮುತ್ತಿನ ಚಪ್ಪರ ಹಾಕಿ, ನಟ್ಟ ನಡುವೇಲಿ ಪಗಡೆಯ ಹಾಡುತ್ತಾಳೆ, ನಟ್ಟ ನಡುವೇಲಿ ಪಗಡೆಯ ಹಾಡುತ್ತಾಳೆ. Anaddir Singh Battir. Hi Anaddir Singh, welcome to live. How are you? Thank you so much for coming. Super ಯಾನು ಮಸ್ತ್ ಖುಷಿ ಆಂಡೆ ವಿಡಿಯೋ ತಗೊಂಡು ಅಂದೆ. ಥ್ಯಾಂಕ್ ಯು. ಬನ್ನಿ ಜನರೇ, ಯಾರೆಲ್ಲ ಲೈವ್ ಅಲ್ಲಿ ಇದ್ದೀರಿ? ರಾಮದೇವ್ ವಿಡಿಯೋ ಸೋಕಾಂಡು ಅಂದೆ. ಓ ವಿಡಿಯೋ ನಾ ಪೂಜೆದನ್ನ
ಥ್ಯಾಂಕ್ ಯು ಪೂರ ವೀಡಿಯೋ ತೂತು ಸಪೋರ್ಟ್ ಮಾಡ್ಪ್ಲೇ ಟೈಮ್ ತಿಕ್ಕಿನಾಗ ವೀಡಿಯೋ ತೂಲೆ ತೂಯರ ಟೈಮ್ ತಿಕ್ಕಿಜಿಂದ ಚಾಲು ಉಂಡಲ್ಲ ದೀಲೆ ಎಸ್ ಓಕೆ ಪೂಜೆದ ಕೆಲವು ಪಾಡ್ದೆ ನನ್ನ ಒಂಜಿಂಡು ಎಲ್ಲಂಜಿ ಐತಾರಲ್ಲ ಅಪ್ಪುಣು ಒಂಜಿ ಐತಲ್ಲ ಬರ್ಪುಣ್ ಬೋಕ ಯಾನು ಮಿಸ್ ಬನ್ನಿಯಾ ಮಿಸ್ ಖುಷಿ ಆಡ ಮಿಸ್ ಬನ್ನಿ ಮಸ್ತ್ ಬನ್ನಿ ಇಂಜಿನ ಗೊತ್ತಾಯ್ತು ಇಂಕ್ ಓಕೆ ನಮ್ಮಲ ಟೈಮ್ ಅವನು ಬತ್ತಡು ಸೊ ನಮ್ಮ ಲೈವ್ ಯಾನು ಬೋಡಿಯಾ ಬೋಡಿ ದಾದಿ ಇಂಕ ದಾದಂದು ಅರ್ಥ ಆಪುಜಿ ಎಂಚಿನ ಬರೆ ಒಂದುಲ್ಲಾರಂತ ಅವು ಇರ್ನ ಮೆಸೇಜ್ ದಾದನ ಬೇತೆ ವರ್ಡ್ ಬರೋದುಂಡು ಬೂದಿ ಬೋಡಿ ಬುಡ್ಚಿ ದಾದ ಬರೆ ನಿನ್ಗೆ ಗೊತ್ತು ಜಿಂಕ್ ಸರಿ ಅದು ಬರೀಲಿಕ್ಕೆ ಕರೆಕ್ಟ್ ಆದವ್ರು ಬರೆದು ತೂಳೆ ದಾದ ಬರೆಯಾರು ಪಡದು ಅವೇ ದಾರಿ ಕಾಣದಾಗಿದೆ ರಾಘವೇಂದ್ರನೇ ಬೆನಕ ತೋರಿ ನಡೆಯುವ ಯೋಗವರಿಯನೇ ದಾರಿ ಕಾಣದಾಗಿದೆ ಓ ಎನ್ನ ಮಿಸ್ಸು ವೈಫು ಬನ್ನಿ ಸಾಂಗ್ ಸೂಪರ್ ಅಂದ ಓಕೆ 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 ಥ್ಯಾಂಕ್ ಯು ಓಕೆ 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 ಆರು ತೂದು ಸೋಕಾನ್ ಪಂಡೇರಾ ಓಕೆ 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 ಧನ್ಯವಾದಗಳು ಮನದ ಆಸೆ ತಿಳಿಯುವ ಆಸೆಗೆ ಹೇಳಲಿ ನಾಳೆ ಹೇಗೆ ಎಂಬ ಚಿಂತೆ ಎಂದು ಎದೆಯಲಿ ಕಲ್ಲು ಮುಳ್ಳು ಏನೇ ಇರಲಿ ಅವನಾರ್ದಿನಿ ನಿನ್ನ ಕರುಣೆಯಿಂದ ಎಲ್ಲ ಸುಮಗಳಾಗಲಿ ದಾರಿ ಕಾಣದಾಗಿದೆ ರಾಘವೇಂದ್ರನೇ ಬೆಳಕ ತೋರಿ ನಡೆಯುವ ಯೋಗವರಿಯನೇ ದಾರಿ ಕಾಣದಾಗಿದೆ ರಾಘವೇಂದ್ರನೇ ಬನ್ನಿ ಜನರೇ ಯಾರೆಲ್ಲ ಲೈವಲ್ಲಿ ಇದ್ದೀರಾ ಲೈಕ್ ಕೊಡ್ಲಿಕ್ಕೆ ಬಾಕಿ ಇದ್ದವರು ಲೈಕ್ ಕೊಟ್ಟು ಸಪೋರ್ಟ್ ಮಾಡಿ ಇನ್ನೊಂದು 7 ನಿಮಿಷ ಇದ್ದೇವೆ ಮತ್ತೆ ನಾವು ಲೈವನ್ನು ಎಂಡ್ ಮಾಡ್ತೇವೆ ಥ್ಯಾಂಕ್ ಯು ಸೋ ಮಚ್ ಸಂಪು ಬ್ರೋ ಪೋಯಾರ ಉಳ್ಳಾರ 7 ನಿಮಿಷ ಉಳ್ಳಾರ ಮರಿಬೇಡ ತಾಯಿಯರಿನವ ಮರಿಬೇಡ ತಂದೆಯರಿನವ ಹಡೆದವರೇ ದೈವಕನೋ ಅವಿನಾಶ್ ಉಲ್ಲರ ಇರು ಕುಡವರ ಪನೊಳ್ಳೆ ಪ್ಲೀಸ್ ವೈಪು ಕೇನ್ವೇರು ಬಾಲೆಗಾರ ಸಾಂಗ್ ಕುಡವರನಾ ಅಂದೆ ಅನಿತಾ ಬರ್ಕೂರ್ ಬತ್ತೀರಿ ಹಾಯ್ ಬನಿತಾ ಅನಿತಾ ವೆಲ್ಕಮ್ ಟು ಲೈವ್ ಹೆಂಚೊಳ್ಳರು ಥ್ಯಾಂಕ್ ಯು ಸೋ ಮಚ್ ಲೈವ್ ಬತ್ತಿನಕ್ಲ ಒಂದು ಲೈಕ್ ಕೊಡೋದು ಸಪೋರ್ಟ್ ಮಾಡ್ಬಿಡಿ ಅಂಚನೆ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡ್ತಾರೆ ಸಪೋರ್ಟ್ ಮಾಡ್ಬಿಡಿ ಅನಿತಾ ಅವರೇ ಭಾಗ್ಯದ ಬಡೆಗಾರ ಹೋಗಿ ಬಾನಂತವರಿಗೆ ಭಾಗ್ಯದ ಬಡೆಗಾರ ಹೋಗಿ ಬಾನಂತವರಿಗೆ ಭಾಗ್ಯದ ಬಡೆಗಾರ ಹೋಗಿ ಬಾನಂತವರಿಗೆ ಭಾಗ್ಯ
ತವರೂರ ನಾನೇನು ಬಲ್ಲೇನು ಗೊತ್ತಿಲ್ಲ ಎನಗೆ ಗುರಿ ಇಲ್ಲ ಎಲೆ ಬಾಲೆ ಗೊತ್ತಿಲ್ಲ ಎನಗೆ ಗುರಿ ಇಲ್ಲ ಎಲೆ ಬಾಲೆ ತೋರಿಸು ಬಾರೆ ತವರೂರ ಭಾಗ್ಯದ ಬಳೆಗಾರ ಹೋಗಿ ಬಾನಂತವರಿಗೆ ಭಾಗ್ಯದ ಬಳೆಗಾರ ಹೋಗಿ ಬಾನಂತವರಿಗೆ ಬಾಳೆ ಬಾಲಕ್ಕೆ ಬೀಡು ಸೀಬೆ ಎಡಕ್ಕೆ ಬೀಡು ನಟ್ಟ ನಡುವೇಲಿ ನೀ ಹೋಗು ಬಳೆಗಾರ ಅಲ್ಲಿ ಹೂದೆನ್ನ ತವರೂರು ಮುತ್ತೈದೆ ಹೆಲೆ ಹೆಣ್ಣೆ ತೋರು ಬಾ ನಿಂತವರೂರ ಮುತ್ತೈದೆ ಹೆಲೆ ಹೆಣ್ಣೆ ತೋರು ಬಾ ನಿಂತವರೂರ ಹಂಚಿನ ಮನೆ ಕಾನು ಕಂಚಿನ ಕದ ಕಾನು ಹಂಚಿನ ಮನೆ ಕಾನು ಕಂಚಿನ ಕದ ಕಾನು ಇಂಚಾಡೋವೆರಡು ಗಿಲಿ ಕಾನು ಬಳೆಗಾರ ಇಂಚಾಡೋವೆರಡು ಗಿಲಿ ಕಾನು ಬಳೆಗಾರ ಅಲ್ಲಿ ಹೂದೆನ್ನ ತವರೂರು ಮುತ್ತೈದೆ ಹೆಲೆ ಎನ್ನೆ ತೋರು ಬಾ ನಿಂತವರೂರ ಮುತ್ತೈದೆ ಹೆಲೆ ಹೆಣ್ಣೆ ತೋರು ಬಾ ನಿಂತವರೂರ ಅಲೆ ಹಾಡುತ್ತಾವೆ ಗಾನ ತಿರುಗುತ್ತಾವೆ ನವಿಲು ಸಾರಂಗ ನಲಿದಾವೆ ಬಳೆಗಾರ ನವಿಲು ಸಾರಂಗ ನಲಿದಾವೆ ಬಳೆಗಾರ ಅಲ್ಲಿ ಹೂದೆನ್ನ ತವರೂರು ಭಾಗ್ಯದ ಬಳೆಗಾರ ಹೋಗಿ ಬಾನಂತವರಿಗೆ ಭಾಗ್ಯದ ಬಳೆಗಾರ ಹೋಗಿ ಬಾನಂತವರಿಗೆ ಮುತ್ತೈದೆ ಹಟ್ಟಿಲಿ ಮುತ್ತಿನ ಚಪ್ಪರ ಹಾಸಿ ನಟ್ಟ ನಡುವೇಲಿ ಪಗಡೆಯ ಹಾಡುತ್ತಾಳೆ ನಟ್ಟ ನಡುವೇಲಿ ಪಗಡೆಯ ಆಡುತ್ತಾಳೆ ಅವಳೆ ಕನು ನನ್ನ ಹಳೆದವ್ವ ಮುತ್ತೈದೆ ಹೆಲೆ ಎನ್ನೆ ತೋರು ಬಾ ನಿಂತವರೂರ ಮುತ್ತೈದೆ ಹೆಲೆ ಹೆಣ್ಣೆ ತೋರು ಬಾ ನಂತವರೂರ ಹಚ್ಚ ಕೆಂಪಿನ ಬಾಳೆ ಹಸಿರು ಗೀರಿನ ಬಾಳೆ ನನ್ನ ಹಡೆದವ್ವಗೆ ಬಲು ಆಸೆ ಬಳೆಗಾರ ಕೊಂಡೋಗು ನನ್ನ ತವರಿಗೆ ಭಾಗ್ಯದ ಬಳೆಗಾರ ಹೋಗಿ ಬಾನಂತವರಿಗೆ ಭಾಗ್ಯದ ಬಳೆಗಾರ ಹೋಗಿ ಬಾನಂತವರಿಗೆ ಮುತ್ತೈದೆ ಹೆಲೆ ಹೆಣ್ಣೆ ತೋರು ಬಾ ನಿಂತವರೂರ ಮುತ್ತೈದೆ ಹೆಲೆ ಹೆಣ್ಣೆ ತೋರು ಬಾ ನಿಂತವರೂರ ಥ್ಯಾಂಕ್ ಯು ರಕ್ಷಿತ್ ನವೀನನ್ನ ಎಂಚಿ ಸೊರಹಿ ಕೆಲಸಲ್ಲರು ರಕ್ಷಿತ್ ಅನ್ನೆ ದ ಪದ ಪನ್ನೊಂದುಲ್ಲೇರಿ ಏರ್ಲ ಅಡ್ಡ ಬರೋಚಿ ಪ್ಲೀಸ್ ಅರೆ ನಾ ಪದ ಮುಗಿಬಕ್ಕ ಓ ಇನ್ನೂ ಇದ್ದೀರಾ ಹೌದೌದು ಇದ್ದೇನೆ ಈಗ ಬಂದ್ ಮಾಡೋದು ಇನ್ನೂ ಜನ ಎಲ್ಲ ಇರಲಿಲ್ಲ ಈಗ ಬಂದ್ ಮಾಡು ಅಂತ ಅನೌನ್ಸ್ಮೆಂಟ್ ಮಾಡಿದೆ ಈಗ ಒಬ್ಬೊಬ್ಬರು ಬಂದರು ಜಾಕಿ ಬರ್ತೀರಾ ಹಾಯ್ ಜಾಕಿ ವೆಲ್ಕಮ್ ಟು ಲೈವ್ ಎಂಚ ಒಳ್ಳಾರೆ ಥ್ಯಾಂಕ್ ಯು ಸೋ ಮಚ್ ಲೈವ್ ಬರ್ತೀನಿ ಲೈಕ್ ಕೊಡಿ ಸಪೋರ್ಟ್ ಮಾಡಿ ಪ್ಲೇ ಮನಸ್ಸಾಣೆ ದಾದೆ ಸ್ಪೆಷಲ್ ಓಕೆ ನಮ್ಮ ಅವಿನಾಶ್ ಅನ್ನೆ ಒಂಜಿ ಈ ಭೂಮಿ ಬಣ್ಣದ ಬುಗರಿ ಕೇಂದ್ರ ಅವು ಎಂಕ್ಲ ಇಷ್ಟ ಪಿರವುದ ಫ್ರೇಮ್ ಲೈವ್ ಗಂದಿದೆ ಈ ದಿನ ಅಂದ್ ನನೊಂಜುಂಡು ರೆಡ್ ಉಂಡು ಒಂಜಿ ರೆಡ್ ಐಜ ಶೋಕುಜ್ಜ ಈಗ ನಿಮ್ಮ ನಿರೀಕ್ಷೆಯ ಈ ಭೂಮಿ ಬಣ್ಣದ ಬುಗುರಿ ಈ ಭೂಮಿ ಬಣ್ಣದ ಬುಗರಿ ಆ ಶಿವನೇ ಚಾಟಿಕನು ಈ ಬಾಳು ಸುಂದರ ನಗರಿ ನೀನಿದರ ಮೇಟಿಕನು ನಿಂತಾಗ ಬುಗರಿಯ ಆಟ ಎಲ್ಲಾರು ಒಂದೇ ಓಟ ಕಾಲ ಕ್ಷಣಿಕ ಕನು ಈ ಭೂಮಿ ಬಣ್ಣದ ಬುಗರಿ ಆ ಶಿವನೇ
ಚಾಟಿಕನು ಈ ಬಾಳು ಸುಂದರ ನಗರಿ ನೀನಿದರ ಮೇಟಿಕನು. ಅತಿ ಇಲ್ಲಿ ಪಂಡರ್ದೆ ಅಂಗಡಿ ಕ್ಲೋಸ್ ಆದಾಗ ಜನ ಬರ್ಪುನು ಬ್ರೋ ಅಂದ್ ಅಂಚೆನೆ ಹೆಂಗೆ ತೆಲಿಕೆ ಆಡ್ತಾನೆ ಮುಖಾಯ ಒಂಜಿ ಬನ್ನಗ ಪತ್ತೊಂದು ಬಲೆ ಬಂಡೆ ಅವಳು ತೆಲಿಕೆ ಆಡ್ತಾನೆ. ಮುದ್ದು ಬತ್ತಿತ್ತೇರಿ ಮುದ್ದು ಬತ್ತದು ಪೋಯಿರು ಇರು ಇತ್ತಾರತ್ತ ಪಗಾರ ಬನ್ನಗ ಇರಿತ್ತು ಜರ ಮರಿಬೇಡ ತಾಯಿಯರೆನವ ಮರಿಬೇಡ ತಂದೆಯ ಒಲವ ಹಡೆದವರೇ ದೈವಕನೋ ಸುಖವಾದ ಭಾಷೆಯ ಕಲಿಸೋ ಸರಿಯಾದ ದಾರಿಗೆ ನಡೆಸೋ ಸಂಸ್ಕೃತಿಯೇ ಗುರುಬುಕನು ಮರೆತಾಗ ಜೀವನ ಪಾಠ ಕೊಡುತ್ತಾನೆ ಚಾಟಿಯ ಏಟ ಕಾಲಾಕ್ಷಣಿಕವನು ಓ ಈ ಭೂಮಿ ಬಣ್ಣದ ಪುಗರಿ ಆ ಶಿವನೇ ಚಾಟಿಕನು ಯಾನ್ ಇಜ್ಜಾಂಡು ಆ ಜನ ಏನನ್ನು ಕಾಪುಜಿ ಯಾನು ಮಾತ್ರ ಅರೇನು ನಲ್ಲ ಕಾಪುನು ಅನ್ನೋದು ಅಂದ. ಓಕೆ ಓಕೆ ಆ ಜನ ಉಂಡು ಆರು ಪೊಣ್ಣು ಗೊತ್ತುಂಡತೆ ಆರು ಪೊನ್ನವೆ ಲೈವ್ಗೆ ನೆಟ್ವರ್ಕ್ ಪೋಂಡು ಅಂದಿ ಅವರದಾದಂದಿಜ್ಜಿ ಅವರ ಐತಾತಿಗೆ ಕನೆಕ್ಟ್ ಆಪುಂಡು ಕಟಮಟಿಗಳೆಲ್ಲ ಮುಕ್ಕಲ ಯೂಟ್ಯೂಬ್ದ ಪ್ರಾಬ್ಲಮ್ ಐತತ್ತು ಇಂಟರ್ನೆಟ್ ದತ್ತು ಸ್ವಲ್ಪ ಇಂಟರ್ನೆಟ್ ಸರಿ ಉಂಡು ಸುಮಕ್ಕ ಬೀಡಿ ಕೊಟ್ಟೊಂದುಲ್ಲೇರಿಂದೆ ವೈಟಿದ ಪ್ರಾಬ್ಲಮ್ ತೋಜು ಅಂದಂದಿ ಅವು ಗಡಿ ಗಡಿ ಇವರ ಕನೆಕ್ಟ್ ಆಪಿ ಮುರ ಕೋಡೆ ಲಂಚಿನ ಇವರ ಸನ ಇನ್ನು ಎಂಡಲ ಮಲ್ಲೇಜಿ ನನ್ನ ಎಂಡ ಮನ್ಪುನದೆ ಕೋಡೆ ಸ್ಟಾರ್ಟ್ ಮತ್ತು ಅಂತ ಬರ್ತಾನೆ ಇನ್ನು ಕಟಕ್ಕ ಅಂದು ಕಟ್ಟ ಇನ್ನು ಮಾರ ತನ್ನತಿಗೆ ಅಂಚದು ಜನ ಕಮ್ಮಿ ಆಡೋರನಿ ಇನ್ನೀ ಗೊತ್ತು ಜೇತ್ ಜನ ಆಯರಂದು ಅಂಡ ಇತ್ತೇರು ಓಕೆ ಮಲ್ಲೇಜಿ ಅಂತೆ ಪಾತೆರೆ ತಕ್ಕ ತಿಕ್ಕೇರು ಒಕ್ಕ ನಿಕ್ಕಳೊಂಜಿ 2-3 ಜನ ಡೈಲಿ ಬತ್ತ ಡೆಂಕಿ ಆವುಂಡಿ ಅವು ಅಕ್ಕಳು ಪಾತೆರೊಂದು ಪುನಗ ಒಂಜಿ ಅಡೇನು ಅಡ್ಜಸ್ಟ್ಮೆಂಟ್ ಆಪುನು. ಓ ಅಂದೇ ಎಸ್ ಪೂರ ಜೆತ್ತಿರನ್ನ ಓ ಜೆಪ್ಪಿರಿ ನನ್ನ ಲೇಟ್ ಆಣದೆ 1 ಗಂಟೆ 10 ಆಣದ ಉರುಡು ಬೊಂಬೈದ ಶೇಟ್ ಬೈಜರೆ ನಿಜ ಆರೊಂಚೂರು ಇನಿ ಬಿಸಿ ಉಳ್ಳೇರು ಅರೆಗ್ ಮಕ್ಕಳು ಊರು ಪೋತೆ ಲಕ್ಷ್ಮಣನ ಪೋತೇರಿಗೆ ಎಂಚ ಪಂಡೆ ಇನಿ ಊರದ್ದು ಪೋಯರು ಅರೆಗ್ ಅರ್ನ ಡಾಟರ್ಗೆ ಜಾಬ್ ಆಂಡ ಅಂದಲ್ಪ ಬಾಂಬೆಡ್ ಅಂಚ ಲೆತೊಂಪೋತೇರಿಗೆ ಸೊ ಆಯಗ ತಿಕ್ಕೆರ ಬಂತೇರಿಗೆ ಇನಿ ಅವಿನಾಶ್ ಅವಿನಾಶಿನ ಸಪೋರ್ಟ್ ಎಡ್ಡೆತ್ತು ನೆಂಕ್ ಬೊಕ್ಕ ರಕ್ಷಿತ್ ಅಣ್ಣನ ಬೊಕ್ಕ ಲಿಖಿತ್ ರಾಜಿ ನೀನು ₹40 ಪಾರ್ದು ಸಪೋರ್ಟ್ ಮಾಡ್ತೀರ ಥ್ಯಾಂಕ್ ಯು ಅಂಚೆನೆ ವೀಡಿಯೋನ ಪೂರ ತೂಂದುಪ್ಲೆ ಒಂತೆ ಮಲ್ಲ ಮಲ್ಲ ವೀಡಿಯೋನ ಪೂರ ನಿಖಲ ಕಂಪ್ಯೂಟರ್ ಫ್ರೀ ಉಪ್ಪನಾಗ ಚಾಲು ದೀದು ಬಿಡ್ಲೆ ಸೌಂಡ್ ದೆಪ್ಪಲೆ ಫುಲ್ಲು ಚಾಲು ದೀದು ಬಿಡ್ಲೆ ಬೊಕ್ಕ ಕಂಪ್ಯೂಟರ್ದು ಸೆಟ್ಟಿಂಗ್ 24 hours ಪಾರ್ದು ಬಿಡ್ಲೆ ಬಂದ ಒಂದಕ್ಕ ಅಪ್ಪಾಗ ಎಂಕ್ಲೆ ಒಂಚೂರು ವರ್ಕ್ ಆಪುಂಡವು ಬೊಕ್ಕ ಫ್ರೆಂಡ್ ನಕ್ಲೆ ಪೂರ ಶೇರ್ ಮನ್ಪ್ಲೆ ಒಂತೆ ಅಂಚನೆ ಫ್ರೆಂಡ್ ನಕ್ಲ ಪೂರ ತಿಕ್ಕನ ಪಲ್ನೆ ಅಂಗಡಿ ಪೂರ ಪೋನಾಗ ಅಂಗಡಿ ಸಾಮಾನು ದೇತ ನಾವು ₹150 ಬಿಲ್ ಅಂಡ ಪಲ್ನೆ ಎಂಕ್ಲೊಂದು ಚಾನೆಲ್ ಸಬ್ಸ್ಕ್ರೈಬ್ ಮನ್ಪ್ಲೆ ಇರೇ ಬೊಕ್ಕ ಎಡೇನೆ ಬರ್ಪೋಂಡ ಬೊಕ್ಕರ ಕುಡೋರ ಪೋಂಡ ಅಂಚೆ ಬೇತೆ ಅಂಗಡಿ ಅವು ₹40 ಎಲ್ಲಂಜಿ ಬನ್ನಗ ದಾಲ ಕನವಡತ್ತ ಈ ಸಲಗ ಯಾನು ಯೋಗಿಲಾಗ ಬರ್ತೀನಿ ಯೋಗಿ ಅಲ್ಲೇ ಮುದ್ದುಶ್ರೀ ಬರ್ತೀರಿ ಅಲ್ಲೇ ರಕ್ಷಿತ ಇರು ದೂರ ಪೋತುನಿಗೇನೊಂದು ಬೇರೆ ಯಾನು ಯೋಗಿಲಾಗ ಬರ್ತೀನಿ ಯೋಗಿ ಬಣ್ಣ ನಮ್ಮ ಯೋಗಿ ಅತ್ತು ಯೋಗಿ ಕಾವಿ ಡ್ರೆಸ್ ಪುರ ಪಾಡ್ದು ಖಾಲಿ ಒಂಜಿ ಜೋಲಿಗೆ ಪಾಡೊಂದು ಅಲ್ಪಿನಿ ಅಂತೋ ಫಕ್ರ್ ಎಂಜಿನ ಒಂಜಿ 2 ಡೈಲಾಗ್ ಉಂಡತ ಅಂತೋ ಫಕೀರ್ ಆದ್ಮಿಯೇ ಜೋಲಾ ಲೇಕೆ ಚಲಾ ಜಾಯಿಂಗೆ ಅಂದ್
ಯಾನು ಒಳ್ಳೆ ಈರು ಇಜ್ಜರ್ ಮುದ್ದು ಅನ್ನೋದಲ್ಲಿ ರಂದಿ ಮುದ್ದು ದೂರ ಪೋಯ್ನಿ ಪನಂದೆ ಆರು ಪಾಪ ಕಾತೊಂದಿತ್ತೀರಿ ಏತ್ ಬರ್ತಂಚ ಜೋಲಿಗೆ ಆವು ಕಂತಡ್ಡ ಓ ಅಂದೆ ಮುದ್ದು ಒಣದಲ್ಲಿರು ಮುದ್ದು ಶ್ರೀ ಯಾನು ಜಪ್ಪೆರ ಬಂದು ಪಿದಾಡ್ನಿ ರಕ್ಷಿತ್ ಒಣದಲ್ಲಿರು ಅಂದ ಪಜೆಪುರ ಪಾಡ್ದಾಡಿ ಓಕೆ 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 ಎಡ್ಡಾಡ್ ನಾನೊಂಚು 2 ನಿಮಿಷ ಪಾತಿರ್ಗ ಬಕ್ಕ ಬಂದನ್ಗ ಯಾವ ಜನ ಒಳ್ಳೆ 2 ಜನ ನಿಖಿಲ್ ಪಂಡಾಡ್ ಜಪ್ಪು ಗುಡ್ ನೈಟ್ ಪಂಡಾಡ ಗುಡ್ ನೈಟ್ ಪಲ್ಲೆ ಯಾನ್ ಬಂದು ಅನ್ಬೇಕು ಕಂಚ ಓಹ್ కొంచెం ರೀಲ್ಸ್ ತೂದು ಯಾನ చెప్పును 10 ಅರ್ಧ ಗಂಟೆ ಬಕ್ಕ చెప్పును ಯಾನ ಅಂದೆ ಪೋಲೆ ಜೆಪ್ಪುಲೆ ಮುದ್ದು ಬಣ್ಣದಲ್ಲಿರು ಬೊಕ್ಕ ದಾದೆ ರಕ್ಷಿತ್ ಬಣ್ಣದಲ್ಲಿರು ರಕ್ಷಿತ್ ಮೆಸೇಜ್ ಫೋನ್ ಬಂಡೇರ ಅಂದ ರಕ್ಷಿತ್ ಓ ಅಂದೆ ಮುದ್ದು ಅಂದೆ ಪೋಲೆ ಜೆಪ್ಪುಲೆ ಕುಂಟು ಪಾಡೊಂದು ಬಲೆ ಅವೇ ಕುಂಟು ಪಾಡೊಂದು ಬಲೆ ಕುಂಟತ್ತಿ ಮಂದಿರ ಅಡಿಕಬಾರ್ದು ಬಲೆ ನೋಡಾಯ್ತು ಕುಂಟು ಪಾಡೊಂದು ಬಲೆ ಅತ್ತ ಅಡಿಕಬಾರ್ದು ಬಲೆ ಅಂತ ಅಡಿಕ್ ಪಾಡೊಂದು ಬಲೆ ಅಡಿಕ್ ತಲೆಂಬೊಬ್ರ ದೀದು ಸೆಟ್ ಮಂತ್ ಬಲೆ ಬೊಕ್ಕ ಪೋಸಿದ ಪೂರ್ಣ ಒನಸಾಂಡ ರಕ್ಷಿತ್ ಇರ್ನಾಡೆ ದಾನೆ ಪೊನ್ನೆ ನಿನ್ನ ಮನಸ್ಸಿಂಕ್ ತೆರಿಯಂದೆ ಪೋವಾ ಮನಸ್ಸಿಂಕ್ ತೆರಿಯಂದೆ ಪೋವಾ ಆಸೆ ದೀದು ಈ ಕಾಪೂನ ಪಿಂಗಾರ ಪೂವಾ ಕಾಪುವ ಪಿಂಗಾರ ಪೂವ ಬಲ್ಪಾದ ಸೂರ್ಯೆ ಪಲಕೋಡು ಮುಂಗೆ ಕೈದೈಕ್ಲ ಮೋಕೇಡು ಕೂಡಿಯೇ ಸಿಂಗಾರಿ ಪೊನ್ನೆ ಮದಿಮಾಲು ಮನ್ನೆ ಎನ್ನುಡಲ ಸಿರಿದೇವಿ చిలిపిలి పంపిన పక్కిలు పారున చిలిపిలి పంపిన పక్కిలు పారున బతుకుద ఉల్లాసదానే దానే పొన్నే నిన్న మనసింక్ తెరియంದೆ పోవా మనసింక్ తెరియంದೆ పోవా ಮನಸ್ಸುಡೆ ಕಾತೆ ಮದ ತಂದ ಸೋತೆ ಇರಗುನಕು ಮೆಚ್ಚಿದು ಪಾಯನೆ ಈ ಪೊಲ್ಲು ನೆಂಪು ಜಿಂಜೀನ ಸಂಪು ಈ ಸುಖ ತಾಯಿನಿಯಾದ ಕಾತೆನೆ ಪರಪುನ ನೀರುದ ನನಿಪುನ ಪೊಲ್ಲುಗು ಪರಪುನ ನೀರುದ ನನಿಪುನ ಪೊಲ್ಲುಗು ಮನಸ್ಸೆನ್ನ ಮಲ್ಲುಂಡು ದಾನೆ ದಾನೆ ಪನ್ನೆ ಇನ್ನ ಮನಸ್ಸಿಂಕ್ ತೆರೆಯಂದೆ ಪೋವಾ ಮನಸ್ಸಿಂಕ್ ತೆರೆಯಂದೆ ಪೋವಾ ವಾಯ್ಸ್ ಥ್ಯಾಂಕ್ ಯು ರಕ್ಷಿತ್ ಪೋಲೆ ಸುರುಕು ಜೆಪ್ಪುಲೆ ಮುದ್ದು ಅನ್ನೋದು ಬಾಯಿ ಮುದ್ದು ಗುಡ್ ನೈಟ್ ಬಣ್ಣದಿಲ್ಲರು ಮುದ್ದು ಶ್ರೀ ಇನ್ನಿತ ಮೆಸೇಜ್ ಎಲ್ಲ ತೂಪುನ ಹತ್ತು ರಕ್ಷಿತ್ ಬಣ್ಣದಿಲ್ಲರು ಆ ಇನಿಯೇ ತೂಪೆ ಮುದ್ದು ಬಣ್ಣದಿಲ್ಲ ರಕ್ಷಿತ್ ವಾಯ್ಸ್ ಬಣ್ಣದಿಲ್ಲರು ಅಂಚ ಪೋಡಿಗೆ ಬೋರ್ಡ್ ಜನಕ್ಲೆ ಬಣ್ಣದಿಲ್ಲರು ರಕ್ಷಿತ್ ಐ ಲವ್ ಯು ನಮ್ಮ ಲವ್ ಮಲ್ಪ ಬಣ್ಣದಿಲ್ಲರು ಸೂಪರ್ ವಾಯ್ಸ್ ಅನ್ನ ಬಣ್ಣ ಥ್ಯಾಂಕ್ ಯು ಸೋ ಮಚ್ ಸಂಪು ಹಾಯ್ ಬಣ್ಣದಿಲ್ಲ ಮುದ್ದು ಶ್ರೀ ಟಾಟಾ ಅನ್ನ ಓಕೆ ಟಾಟಾ ಬಾಯ್ ಬಾಯ್ ಸಪೋರ್ಟ್ ಮಾಡ್ತೀನಿ ಧನ್ಯವಾದಗಳು ಕೆರಂಡ ಬಂಗ ಐಕ್ಯ ಪೋಡಿಗೆ ಮುದ್ದು ಬಣ್ಣದಿಲ್ಲರು ಅಂದ್ಯೆ ಕೆರಂಡ ಬಂಧನ ಭಂಗ
ಕೊಡೆದಂಚಿ ಮೋನೆದಾಯೆ ಪಾಡೊಂದಯ ಕೊಕೈಡು ಅಂಚೆದಾಯೆ ಕುಲ್ಲೊಂದಯ ಏರಾಸೈ ತಿಲಕ ಬುಳ್ತೊಂದಯ ಬುಳ್ತುದಲ್ತು ತಿಳ್ತೊಂದು ನಲ್ತೊನ್ವಯ ಅತ್ತೆ ಬುಳ್ತುದಲ್ತು ತಿಳ್ತೊಂದು ನಲ್ತೊನ್ವಯ ಇತ್ತ ಪೋಡ್ಚಿ ಎಲ್ಲೇ ಮಲ್ಪುಗ ಸಂಪು ಬ್ರೋ ಒಣೊಂದಿರು ಅವಿನಾಶ್ ಬ್ರೋ ಹಾಯ್ ಪಣೊಂದಿರು ಹಾಯ್ ಅವಿನಾಶ್ ನಿದ್ರೆ ಬರ್ಪುಜೇರಿಗ್ಲ ಪಲ್ನೆ ಏಪ ನಿದ್ರೆ ಬರ್ಪನು ಶುಭರಾತ್ರಿಯಿಂದ ಪಲ್ನೆ ಬೊಕ್ಕ ನಮ್ಮ ಬಂದು ಅನ್ಪುಗ ಅವೇ ಹತ್ತನೇ ಮಟ್ಟ ಒಂಜಿ ಮ್ಯೂಸಿಕ್ ಬೋರ್ಡ್ ಅನ್ನ ಕೇನ್ಗ ಸೂದಿಂಗ್ ಸಾಂಗ್ ನಿದ್ರೆ ಬರ ನಿಕ್ಲೆ ಎನ್ನ ಶಟರ್ ಬಂದ ಅವನುಂಡು ಅಂದ ಮಂದಿರ ಇಂಚ ಮುಟ್ಟ ಇಡೆ ಮುಟ್ಟ ಬಾಳ್ದನ ಮಂದಿರಿ ಚೂರು ಬಾಕಿ ಪುನಃ ನಲಿವ ಗುಲಾಬಿ ಹೂವೇ ಮುಗಿಲ ಮೇಲೇರಿ ನಗುವೆ ನಿನಗೆ ನನ್ನಲ್ಲಿ ಒಲವೋ ಅರಿಯೇ ನನ್ನಲ್ಲಿ ಚಲವೋ ನಲಿವ ಗುಲಾಬಿ ಹೂವೇ ಸುಳಿದೆ ತಂಗಾಳಿಯಂತೆ ನುಡಿದೆ ಸಂಗೀತದಂತೆ ಸುಳಿದೆ ತಂಗಾಳಿಯಂತೆ ನುಡಿದೆ ಸಂಗೀತದಂತೆ ಒಲವಿನ ಬಲೆಯಲ್ಲಿ ಸೆಳೆಯುತ್ತ ಕುಣಿದೆ ಸೊಗಸಾಗಿ ಹಿತವಾಗಿ ಮನವಾನಿ ಸೇರಲಿಂದೆ ಬಯಕೆ ನೂರಾರು ತಂದೆ ಬಯಸದ ಬಲಿಯಲ್ಲಿ ಸುಲಿಯತ ಒಲಿದೆ ಇಂದೇಕೆ ದೂರಾದೆ ಹೀಗೇಕೆ ಮರೆಯಾದೆ ನಲಿವ ಗುಲಾಬಿ ಹೂವೇ ಮುಗಿಲ ಮೇಲೇರಿ ನಗುವೆ ನಿನಗೆ ನನ್ನಲ್ಲಿ ಒಲವು ಹರಿಯೇ ನನ್ನಲ್ಲಿ ಚಲವು ನಲಿವ ಗುಲಾಬಿ ಹೂವೇ ನಿರಲು ಸುಮವೇ ನೀ ಬಾಡದಂತೆ ಬಿಸಿಲ ನೀ ನೋಡದಂತೆ ಸುಮವೇ ನೀ ಬಾಡದಂತೆ ಬಿಸಿಲ ನೀ ನೋಡದಂತೆ ನೆರಳಲಿ ಸುಖದಲ್ಲಿ ನಗುತ್ತಿರು ಚೆಲುವೆ ಇನ್ನೆಂದು ಎಂದೆಂದು ಇರು ನೀ ಹಾಯಾಗಿ ಹೀಗೆ ಇರಲಿ ನನಗೆಲ್ಲ ಬೇಗೆ ಕನಸಲಿ ನೋಡಿದ ಸಿರಿಯನು ಮರೆವೆ ನಿನಗಾಗಿ ನನಗಾಗಿ ಕನಸಲಿ ನೋಡಿದ ಸಿರಿಯನು ಮರೆವೆ ನಿನಗಾಗಿ ನನಗಾಗಿ ನಿನಗಾಗಿ ನನಗಾಗಿ ನಲಿವ ಗುಲಾಬಿ ಹೂವೇ ಮುಗಿಲ ಮೇಲೇರಿ ನಗುವೆ ನನಗೆ ನಿನ್ನಲ್ಲಿ ಒಲವೋ ಅರಿಯೇ ನನ್ನಲ್ಲಿ ಚೆಲವೋ. ಥ್ಯಾಂಕ್ ಯು. ವಾಯ್ಸ್ ಹೀರೋ ಒಂಚು ಕೈ ಪಾಡುನು ಅವಂದಕ್ಕೆ ಒಂಚೂರು ಅವು ಬೊಟ್ಟುಗ ಅಂದಾಪ ಪದ್ಯ ಪನ್ನಗ ಅಂಚ ಮನದಲ್ಲೂ ನೀನೆ ಕನದಲ್ಲೂ ನೀನೆ ಮನಸ್ಸಲ್ಲೂ ನೀನೆ ಕನಸಲ್ಲೂ ನೀನು ಅದು ಅನಿಲ್ ಗೌಡ ತಿಳ್ತೊಂದಿದ್ದಾರೆ ಬ್ರೋ ಸಾಂಗ್ ರಿಕ್ವೆಸ್ಟ್ ಬರುಂದುಂಡು ಅಂದೆ ಅವು ಕನಸಲು ನೀನೆ ಮನಸಲು ನೀನೆ ನಿನ್ನಾನೇ ನನ್ನಾನೇ ಒಲಿದ ನಿನ್ನ ಬಿಡೆನು ಚಿನ್ನ ಇನ್ನು ಎಂದೆಂದಿಗೂ
ನಿನ್ನ ನೆನ್ನೆಂದಿಗೂ ಕನಸಲು ನೀನೆ ಮನಸಲು ನೀನೆ ನನ್ನಾನೇ ನಿನ್ನಾನೇ ಮೌನವು ಚೆನ್ನ ಮಾತಲು ಚೆನ್ನ ನಗುವಾಗ ನೀನಿನ್ನು ಚೆನ್ನ ನೋಡಲು ಚೆನ್ನ ಆಡಲು ಚೆನ್ನ ನಿನಗಿಂತ ಯಾರಿಲ್ಲ ಚೆನ್ನ ಸ್ನೇಹಕ್ಕೆ ಸೋತೆ ಮೋಹಕ್ಕೆ ಸೋತೆ ಕಂಡಂದೆ ನಾ ಸೋತು ಹೋದೆ ಮಾತಿಗೆ ಸೋತೆ ಪ್ರೀತಿಗೆ ಸೋತೆ ಗೆಲುವಲ್ಲೂ ಸೋಲನ್ನೇ ಕಂಡೆ ಸೋಲಲ್ಲೂ ಗೆಲುವನ್ನೇ ಕಂಡೆ ಕನಸಲು ನೀನೆ ಮನಸಲು ನೀನೆ ನನ್ನಾನೇ ನಿನ್ನಾನೇ ನನ್ನಾನೇ ನಿನ್ನಾನೇ. ಬ್ರೋ ಪ್ಲೀಸ್ ಕಾಯಿ ಕಾಯಿ ನುಗ್ಗೆಕಾಯಿ ಕಾಯಿ ಕಾಯಿ ನುಗ್ಗೆಕಾಯಿ ಅದು ಗೊತ್ತಿಲ್ವಾ ಅಂತ ನನಗೆ. ಕಾಯಿ ಕಾಯಿ ನೋಡ್ತೇನೆ, ಲಿರಿಕ್ಸ್ ಬರ್ತದೆ ನೋಡ್ತೇನೆ. ಕಾಯಿ ಕಾಯಿ ನುಗ್ಗೆಕಾಯಿ ಮೇರನೆ ಜೆಪ್ಪುನಾಗ ನುಗ್ಗೆಕಾಯಿ ಸಾಂಗ್. ಅಯ್ಯೋ ದೇವರೇ ಅವು ಗೊತ್ತು ಜಂಕಿ ಅನ್ ಪಂತಿ ಜೇಪಲ್ಲ ಟ್ರೈ ಮಂತಿಚ್ಚಿ ತೂಕ ಅರ್ನ ಜಾಸ್ತಿಗೆ ರೆಡ್ ಲೈನ್ ಬರ್ಪು ನಾನು. ಇಲ್ಲ ಬ್ರೋ ಅದು ಬರೋದಿಲ್ಲ. ಟ್ರೈ ಮಾಡಿ ಪ್ಲೀಸ್, ಅದು ಬರೋಲ್ಲ. ಒಂದೇ ಲೈನ್ ಮಾಡ್ಬೋದು ಟ್ರೈ. ಕಾಯಿ ಕಾಯಿ ನುಗ್ಗೆಕಾಯಿ ಆಸೆಗೆ ಕಾಯಿ 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 ನುಗ್ಗೆಕಾಯಿ ಮಹಿಮೆಗೆ ರಾತ್ರಿ ಪೂರ ನಿದ್ದೆ ಇಲ್ಲ ಕಣ್ಣಿಗೆ ಕಾಯಿ ಕಾಯಿ ನೆಲ್ಲಿಕಾಯಿ ಆಸೆಗೆ ಬಿಟ್ಟು ಬಂದೆ ನಾನು ನನ್ನ ಹಾಸಿಗೆ. ಅಷ್ಟೇ, ಅದು ಬೇರೆ ಅದು ಬರಲ್ಲ ಸಾರಿ ಆಯ್ತಾ, ಬೇಜಾರು ಮಾಡಬೇಡಿ ಆಯ್ತಾ. ಸುಶಾಂತ್ MK ಬರ್ತೀರಾ? ಹಾಯ್ ಸುಶಾಂತ್ ಬ್ರೋ, ವೆಲ್ಕಮ್ ಟು ಲೈವ್. ಹೇಗಿದ್ದೀರಾ? ಥ್ಯಾಂಕ್ ಯು ಸೋ ಮಚ್ ಲೈವ್ಗೆ ಬಂದಿದ್ದಕ್ಕೆ. ಒಂದು ಲೈವಿಗೆ ಬಂದು ಸಪೋರ್ಟ್ ಮಾಡಿ ಧನ್ಯವಾದಗಳು. ಹಳ್ಳಿ ಮೇಷ್ಟ್ರಿಯ ನುಗ್ಗೆಕಾಯಿ ಸಾಂಗಕ್ಕೆ ಎಂದು ಎಂಕುಲು ಜೆಪ್ಪೆರ ಉಂಡೈನಿ. ಅದೆಲ್ಲ ಸಾಂಗ್ ಬರಲ್ಲ ನನಗೆ, ಬರೋದಿಲ್ಲ. ಅನಿಲ್ ಗೌಡರವರೇ, ಸುಶಾಂತ್ ರವರೇ, ನೀವೆಲ್ಲ ನಮ್ಮ ಚಾನೆಲನ್ನು ಒಂದು ವೇಳೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಆಯಿತಾ. ಧನ್ಯವಾದಗಳು ನಿಮಗೆ. ಅದು ಬರಲ್ಲ ಸರ್, ಬರಲ್ಲ. ಖಾಲಿ ಒಂದೇ ಲೈನ್ ಬರೋದು. ಅಲ್ಲಿ ಮೇಷ್ಟ್ರೆ ಪಾಠ ಮಾಡಿ ಬನ್ನಿ, ದಿಲ್ಲಿ ಮೇಡಮ್ ಸ್ಲೇಟು ಬಲಪ ತನ್ನಿ. ಆಯ್ತು ಅಷ್ಟೇ. ಅದೆಲ್ಲ ಕೇಳಬೇಕು ಗೊತ್ತಿಲ್ಲ ಆಯಿತಾ. ಕಲಿತೇನೆ ನಾನು ಒಂದೊಂದೇ, ಅಂದರೆ ನನಗೆ ಅಷ್ಟು ಸಾಂಗ್ ಎಲ್ಲ ಗೊತ್ತಿಲ್ಲ. ನಾನು ಸ್ವಲ್ಪ ಕಲಿಯೋದಷ್ಟೇ. ಓಲ್ಡ್ ಸಾಂಗ್ಸ್ ಎಲ್ಲ ಸ್ವಲ್ಪ ಗೊತ್ತುಂಟು ಅಷ್ಟೇ, ಮತ್ತೆ ಯಾವುದು ಅಷ್ಟು ಗೊತ್ತಿಲ್ಲ. ಆಕಾಶದಾಗೆ ಯಾರು ಮಾಯಗಾರನು ಚಿತ್ತಾರ ಮಾಡಿ ಹೋಗೋನೆ, ಈ ಭೂಮಿ ಮ್ಯಾಗೆ ಯಾರು ತೋಟಗಾರನು ಮಲೆನಾಡ ಮಾಡಿ ಹೋಗೋನೆ. ರಾಗಿ ಒಳಗಾಗಿ ಸಾಂಗ್ ಅದೆಲ್ಲ ಗೊತ್ತಿಲ್ಲ ಬ್ರೋ. ನಾವಿನ್ನು ಎಂಡ್ ಮಾಡೋದು. ಓ ಮೇಘವೇ ಅವು ಗೊತ್ತು ಜೇಂಕ್. ಸರಿ ಬ್ರೋ, ಯಾನು ಬರ್ಪೆ ಇರ್ಲ ಬೇಗ ಜೆಪ್ಪುಳೆ ಎಡ್ಡೆ ನಿದ್ರೆ ಮನ್ಪುಳೆ. ಗುಡ್ ನೈಟ್ ಬ್ರೋ. ಓಕೆ, ಥ್ಯಾಂಕ್ ಯು ಸೋ ಮಚ್ ರಕ್ಷಿತ್ ಬ್ರೋ. ಶುಭರಾತ್ರಿ ರೇಗೆ, ಧನ್ಯವಾದಗಳು. ಪ್ರಜ್ವಲ್ ಬರ್ತೀರಾ? ಹಾಯ್ ಪ್ರಜ್ವಲ್ ಬ್ರೋ, ಹೇಗಿದ್ದೀರಾ? ಥ್ಯಾಂಕ್ ಯು ಸೋ ಮಚ್ ಲೈವ್ಗೆ ಬಂದಿದ್ದಕ್ಕೆ. ಒಂದು ಲೈವ್ಗೆ ಡಬಲ್ ಟ್ಯಾಪ್ ಮಾಡಿ, ಯಾರೆಲ್ಲ ಲೈಕ್ ಕೊಡಲಿಲ್ಲ ಡಬಲ್ ಟ್ಯಾಪ್ ಮಾಡಿ. ನೋಡಿ 40 ಆಗ್ತದಂತ ನೋಡಿ, ಅದನ್ನು ಪಟಕ ಅಂತ 40 ಮಾಡ್ಲಿಕ್ಕೆ ಆಗ್ತದೆ ನೋಡಿ. 40 ಆದರೆ ಮತ್ತೆ ಬಂದ್ ಮಾಡೋದು ನಾವು, ಶಟರ್ ಹಾಕೋದು.
ನೀಲ ಮೇಘಗಾಳಿ ಬೀಸಿ ಹೂವಾದ ಹಾಗೆ ಚಂದ್ರ ತಾರೆ ತಂಪು ಕಾಂತಿ ಚೆಲ್ಲಾಡು. ಊಟ ಆಯ್ತು ಬ್ರೋ, ಊಟ ಆಯ್ತು. ನಿಮ್ದಾಯ್ತಾ? ಊಟ ಆಗಿ ಇನ್ನು ಮಲಗುದು ನಾವು ಲೈವ್ ಎಂಡ್ ಮಾಡ್ಲಿಕ್ಕೆ ಹೊರಟಿದ್ದು. ಆಗ ಸುಮ್ಮನೆ 2-3 ಮಂದಿ ಬಂದ್ರಲ್ಲ, ಮತ್ತೆ ಸ್ವಲ್ಪ ಮಾತಾಡಿದ್ದು. ನಮ್ಮ ಟೈಮ್ ಆಯಿತು, ನಾವು ಇದು ಎಂಡ್ ಮಾಡೋದು ಈಗ, ಆಯಿತಾ? ಸೊ ಧನ್ಯವಾದಗಳು ಎಲ್ಲರಿಗೂ. ಇವತ್ತಿನ ಲೈವಿಗೆ ಬಂದು ನಿಮ್ಮ ಹೃದಯ ಪೂರ್ತಿ ಸಪೋರ್ಟ್ ಮಾಡಿದ್ದಕ್ಕೆ ಧನ್ಯವಾದಗಳು. ಹಾಗೆಯೇ ನಾಳೆ ಸಿಗೋಣ ಸೇಮ್ ಟೈಮ್ಗೆ. ಗೊತ್ತಿದ್ದ ಹಾಡುಗಳನ್ನು ಹಾಡೋಣ, ಹಾಗೆಯೇ ಸ್ವಲ್ಪ ಹರಟೆ ಹೊಡೆಯೋಣ. ನಿಂಗಣ್ಣ ಬಂದರು. ಹಾಯ್ ನಿಂಗಣ್ಣನವರೇ, ಥ್ಯಾಂಕ್ ಯು ಸೋ ಮಚ್. ಹೇಗಿದ್ದೀರಾ? ಊಟ ಆಯಿತಾ ನಿಮ್ಮದು? ಲೈಕ್ ಕೊಟ್ಟು ನನಗೆ ಒಂದು 40 ಲೈಕ್ ಮಾಡ್ತೀರಾ ನೋಡಿ. 40 ಆದರೆ ಒಳ್ಳೇದಿತ್ತು. 3 ಬಾಕಿ ಉಂಟು, ಯಾರು ಮಾಡ್ತೀರಾ ಮಾಡಿ. ಪ್ರಜ್ವಲ್, ಮಲಗೋ ಮೊದಲು ನಿಮ್ಮ ಆಫ್ ಕೇಳಿ ಮಲಗೋಣ, ಹಾಡು ಕೇಳಿ ಮಲಗೋಣ. ಹೌದು, ಗುಡ್ ನೈಟ್ ಅಂತಿದ್ದಾರೆ ನಮ್ಮ ಇವರು ಸತ್ಯನ ಅವಿನಾಶ್ ರವರು, ಪ್ರಜ್ವಲ್ರವರು ಅಂತ ಅಂತಿದ್ದಾರೆ. ಹಾಡಿ ಆಯಿತು. ಎಷ್ಟು ಆಡಿದ್ದು, ತುಂಬ ಆಡಿದ್ವಿ. ನೀರು ಕುಡಿ ನುಡಿ ಸಾಕಾಯಿತು. ನಾಳೆ ಆಡುವ ಇನ್ನು, ಆಯಿತಾ? ಇನ್ನು 2 ಲೈಕ್ ಬೇಕು. ಯಾರು ಕೊಡ್ತೀರಿ 2 ಲೈಕು? 40 ಆಗ್ತದೆ ಈಗ. 38 ಲೈಕ್ ಆಯಿತು. ಓಕೆ, ಥ್ಯಾಂಕ್ ಯು. ಯಾರಿಗಾದರೂ ಲೈಕ್ ಕೊಡಲಿಕ್ಕೆ ಬಾಕಿ ಇದ್ದರೆ ಕೊಟ್ಟು ಬಿಡಿ, ಆಯಿತಾ? ಮತ್ತು ಮನೆಗೆ ಕೊಂಡೋಗಿ ಎಂಥ ಪ್ರಯೋಜನ ಇಲ್ಲ. ಮತ್ತು ನಾವು ಮಂಗಳ ಮಾಡ್ತೇವೆ. ಮಂಗಳಂ ಶುಭ ಜಯ ಮಂಗಳಂ, ಮಂಗಳಂ ಶುಭ ನಿತ್ಯ ಮಂಗಳಂ. ಓಹೋ ಓಕೆ, ಥ್ಯಾಂಕ್ ಯು ಸೋ ಮಚ್. ನಾಳೆ ಸಿಗೋಣ. ಬಾಯ್ ಬಾಯ್. ಧನ್ಯವಾದಗಳು.